ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿಶಾಸ್ತ್ರ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. हरे कृष्ण प्रभु जी। ಹರೇ ಕೃಷ್ಣ, ಹರೇ ಕೃಷ್ಣ. ಸ್ಟಾರ್ಟ್ ಮಾಡುವ. ಭಕ್ತಿಶಾಸ್ತ್ರ ಕ್ಲಾಸ್ ಸ್ಟಾರ್ಟ್ ಮಾಡುವ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಭಕ್ತಿಶಾಸ್ತ್ರ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ರಾಧಾ ಗೋವಿಂದ್ಗೆ ವಂದನೆ ಸಲ್ಲಿಸುತ್ತಾ, ಪ್ರಭುಪಾದದ ಕೃಪೆಯನ್ನು ಬೇಡುತ್ತಾ, ಇವತ್ತು ನಾನು ಎಂತ ಕ್ಲಾಸ್ ಮಾಡ್ತಾ ಇದ್ದೇನೆ ಅದು ನಿಮಗೆ ಅರ್ಥವಾಗಲಿ, ಮತ್ತು ಪ್ರಭುಪಾದ ಕೃಪೆ ಸಿಗಲಿ, ನನಗೆ ಒಳ್ಳೆ ರೀತಿ ಕ್ಲಾಸ್ ಮಾಡುವಾಗೆ ಅನುಗ್ರಹ ಸಿಗಲಿ ಅಂತ ಹೇಳುತ್ತಾ, ಪ್ರಭುಪಾದಕ್ಕೆ ವಂದನೆ ಸಲ್ಲಿಸುತ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಶ್ರೀ ಪ್ರಭುಪಾದ ಕಿ ಜೈ. ಭಕ್ತಿ ರಸಾಮೃತ ಸಿಂಧು, ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ, ಪಾಠ 1, ಅವಲೋಕನ. ಭಕ್ತಿ ರಸಾಮೃತ ಸಿಂಧು. ಭಕ್ತಿ ರಸಾಮೃತ ಸಿಂಧು. ಭಕ್ತಿ, ಭಕ್ತಿ ಸೇವೆ. ರಸ, ಮಧು. ಅಮೃತ, ಶಾಶ್ವತ. ಸಿಂಧು, ಸಾಗರ. ಭಕ್ತಿ ರಸಾಮೃತ ಸಿಂಧು. ಎಸ್, ಈಗ ಇದರ ಬಗ್ಗೆ ಸ್ವಲ್ಪ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಈ ನೆಕ್ಟ್ ಆಫ್ ಡಿವೋಷನ್ ಅಲ್ಲಿ ತುಂಬಾ ಫೇಮಸ್ ಒಂದು ಪ್ರಭುಪಾದ ಹೇಳಿದ್ದಾರೆ. ಎಂತ ಅಂದ್ರೆ, ಪ್ರಭುಪಾದ ಮುಂಚೆ ತುಂಬಾ ಜನ ಬಂದಿದ್ದಾರೆ, ಅವರೆಲ್ಲ ಭಕ್ತಿ ಭಕ್ತಿ ಹೇಳಿದ್ದಾರೆ. ಪ್ರಭುಪಾದ ಎಂತ ಮಾಡಿದ ಅಂದ್ರೆ ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್. ಹೆಚ್ಚಿನವರು ಹೇಳ್ತಾರೆ ನಾನು ಕೂಡ ಭಕ್ತಿ ಮಾಡ್ತಾ ಇದ್ದೇನೆ. ಹೆಚ್ಚಿನವರು ಈ ರೀತಿ ಹೇಳ್ತಾರೆ, ನಾನು ಕೂಡ ಭಕ್ತಿ ಮಾಡ್ತಾ ಇದ್ದೇನೆ. ಪ್ರಭುಪಾದ ಹೇಳುವಂಥದ್ದು, ಎಸ್, ಭಕ್ತಿ ಮಾಡ್ತಾ ಇದ್ದೇನೆ ಅಂದ್ರೆ ಇಮಿಡಿಯೇಟ್ ಆಗಿ ಸೇವೆ ಮಾಡ್ಬೇಕು. ಈಗ ಹೇಗೆಂದ್ರೆ, ನೀವೆಲ್ಲ ಪೇರೆಂಟ್ಸ್, ಈಗ ನೀವು ಹೇಳ್ತೀರಿ, ಈಗ ನಿಮ್ಮ ಮಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾನೆ. ನೀವು ಹೇಳ್ತೀರಿ ನನ್ನ ಮಗನನ್ನು ನಾನು ತುಂಬಾ ಪ್ರೀತಿ ಮಾಡ್ತೇನೆ. ನೀವು ಹೇಳ್ತೀರಿ. ಈಗ ನಿಮ್ಮ ಮಗ ಒಂದು ಬೈಕ್ ಕೇಳ್ತಾನೆ, ಅಮ್ಮ ನನಗೆ 5 ಲಕ್ಷದ ಬೈಕ್ ಬೇಕು. ಈಗ ನೀವು ಆಗ ಎಂತ ಮಾಡ್ತೀರಿ? ನೀವು ತುಂಬಾ ಪ್ರೀತಿ ಮಾಡ್ತೀರಿ, ಎಂತ ಕೇಳಲೇ ಇಲ್ಲ, ಇಷ್ಟು ತನಕ ಎಂತ ಕೇಳಲಿಲ್ಲ. ಈಗ ಮೇಜರ್ ಕೂಡ ಆಗಿದ್ದಾನೆ, 20 ವರ್ಷ ಆಗಿದೆ. ಈಗ ಬೈಕ್ ಕೇಳ್ತಾ ಇದ್ದಾನೆ, 5 ಲಕ್ಷದ ಬೈಕ್. ನೀವು ಕೊಡ್ತೀರಾ ಇಲ್ವಾ? ಕೊಡ್ತೀವಿ ಪ್ರಭುಜಿ. ಎಸ್, ಉಳಿದವ್ರು ಕೊಡುದಿಲ್ವಾ? ಎಸ್, ಉಳಿದವ್ರು ಕೂಡ ಹೇಳಿ. ಅದ್ರಿಗೆ 18 ವರ್ಷ ಆಗಿದ್ರೆ ಬೈಕ್ ಕೊಡೋ ಲೈಸೆನ್ಸ್ ಇದ್ರೆ ಕೊಡಿಸ್ತೀವಿ ಪ್ರಭುಜಿ, ಇಲ್ಲ ಅಂದ್ರೆ 18 ವರ್ಷ, ಅದಕ್ಕೆ ಹೇಳಿದ್ರು 20 ವರ್ಷ ಆಗಿದೆ. ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ 20 ವರ್ಷ ಆಗಿದೆ, 18 ಜಾಸ್ತಿ ಆಗಿದೆ, ದಾಟಿದೆ. 20 ವರ್ಷ ಆಗಿದೆ. ನೀವು ತುಂಬಾ ಮುದ್ದು ಮಾಡ್ತೀರಿ, ಒಮ್ಮೆ ಕೂಡ ಎಂತ ಕೇಳಲಿಲ್ಲವ, ಈಗ ಕೇಳ್ತಾ ಇದ್ದಾನೆ. ನೀವು ಕೊಡ್ತೀರಾ ಇಲ್ವಾ? ಪ್ರಭುಜಿ. ಇಲ್ಲ ಪ್ರಭುಜಿ, ನಾನಾದ್ರೆ ಕೊಡಲ್ಲ ಪ್ರಭುಜಿ. ಸೇಫ್ಟಿ ನೋಡ್ತೀನಿ ಪ್ರಭುಜಿ, ಅವಂದು ಇನ್ನೂ ಸ್ವಲ್ಪ ದೊಡ್ಡವನಾಗ್ಲಿ ಅಂತ. ಓಕೆ, ಬೈಕ್ ಬೇಡ, ಬೇರೆ ಎಂತಾದ್ರು ಕೇಳ್ತಾನೆ, ಮೊಬೈಲ್ ಕೇಳ್ತಾನೆ. ಈಗ ಕುಸುಮ ಮಾತಾಜಿಗೆ ಸೇಫ್ಟಿ ನೋಡ್ತಾರೆ. ಓಕೆ, ಈಗ ನಿಮ್ಮ ಮಗ ಒಂದು ಮೊಬೈಲ್ ಕೇಳ್ತಾನೆ, ಅಮ್ಮ ನನಗೆ ಸ್ಯಾಮ್ಸಂಗ್ 24,000ದ ಮೊಬೈಲ್ ಬೇಕು. ಇಷ್ಟು ನನಗೆ ಎಂತ ಕೇಳಲಿಲ್ಲ, ಕೊಡ್ತೀರಾ ಇಲ್ವಾ? ಕೊಡ್ತೀವಿ ಪ್ರಭುಜಿ, ಮೊಬೈಲ್ ನೆಸೆಸಿಟಿ ಇದೆ, ಕೊಡ್ತೀವಿ. ಓಕೆ, ನೀವು ಮೊಬೈಲ್ ಕೊಟ್ರಿ, ಉಳಿದವರಿಗೆ ಬೈಕ್. ಓಕೆ, ಎಸ್. ಹಾಗೆ ಒಟ್ಟು ನಾವೆಂತದ್ದು ಮುದ್ದು ಮಾಡ್ದು ಕೊಡ್ತೇವೆ. ಎಸ್, ಈಗ ವಿಷಯಕ್ಕೆ ಬರುವ. ಯಾಕೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ನೀವು ನಿಮ್ಮ ಮಗಳನ್ನು ಮುದ್ದು ಮಾಡ್ತೀರಿ, ಅವ್ರು ಕೇಳಿದನ್ನು ಕೊಡ್ತೀರಿ. ಅದೇ ರೀತಿ ನಾನು ತುಂಬಾ ದೊಡ್ಡ ಭಕ್ತ, ಸೇವೆಯಲ್ಲಿ ನಮ್ದು. ಪ್ರಭುಪಾದ ಹೇಳುವಂಥದ್ದು ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಸರ್ವ್ ಅಂತೆ. ಭಕ್ತ ಅಂದ್ರೆ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ. ಹಾಗಾಗಿ ಬಾಯಲ್ಲಿ ಹೇಳುದಲ್ಲ ನಾನು ದೊಡ್ಡ ಭಕ್ತ. ಈಗ ಹೇಗಂದ್ರೆ, ನಾನು ನನ್ನ ಮಗನನ್ನು ತುಂಬಾ ಮುದ್ದು ಮಾಡ್ತೇನೆ, ಹಾಗೆ ಕೇಳಿದನ್ನು ಕೊಡಿ ಮೊಬೈಲ್. ಎಸ್, ಇವತ್ತೇ ಬರ್ತದೆ ಮೊಬೈಲ್, ಕೇಳಿದಕ್ಕೆ ಇಮಿಡಿಯೇಟ್ ಬರ್ತದೆ. ಬೈಕ್ ನಾಳೆ ಬೆಳಿಗ್ಗೆ ಬರ್ತದೆ, ಬುಕ್ಕಿಂಗ್ ಆಗಿ. ಅದೇ ರೀತಿ ಭಗವಂತನಿಗೆ ಕೂಡ ಭಕ್ತಿ ಸೇವೆ ಇಲ್ಲಿ ಬರುವಂಥದ್ದು, ಡಿವೋಷನಲ್ ಸರ್ವಿಸ್.
ನಾವು ಸೇವೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಹೇಳ್ತೇವೆ ನಾವು ದೊಡ್ಡ ಭಕ್ತ 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 ಅಂದ್ರೆ ಭಕ್ತಿ ಸೇವೆ. ಓಕೆ, ಸಾರಿ, ವಿಡಿಯೋ ನಮಗೆ ಬರ್ತಾರೆ. ಭಕ್ತ ಅಂದ್ರೆ ಭಕ್ತಿ ಸೇವೆ. ಎಂತ ಇದೆ ಇದಕ್ಕೆ? ಒಂದು ನಿಮಿಷ. ಓ ಸಾರಿ. ಓಕೆ, ಭಕ್ತ ಅಂದ್ರೆ ಭಕ್ತಿ ಸೇವೆ. ಒಂದು ನಿಮಿಷ. ಭಕ್ತ ಅಂದ್ರೆ ಭಕ್ತಿ ಸೇವೆ. ಸೇವೆ ಮಾಡಬೇಕು. ಇದು ಪ್ರಭುಪಾದ ಹೇಳುವಂತ. ಎಸ್, ಎಲ್ಲರಿಗೂ ಅರ್ಥ ಆಯ್ತಾ ಭಕ್ತಿ ಸೇವೆ ಆ ಪದದ ಅರ್ಥ 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 ಆಯ್ತಾ? ಭಕ್ತಿ ಸೇವೆ ಅಂದ್ರೆ ಎಂತ ಅಂತ ಅರ್ಥ ಆಯ್ತಾ? ಎಸ್, ಅದಕ್ಕೆ ಎಕ್ಸಾಂಪಲ್ ಕೊಟ್ಟದ್ದು. ಎಸ್, ಅರ್ಥ ಎಲ್ಲರಿಗೂ. ಆಯ್ತು ಪ್ರಭುಜಿ. ಆಯ್ತು ಪ್ರಭುಜಿ. ಎಸ್, ಈಗ ನಿಮ್ಮ ವಾಕ್ಯದಲ್ಲಿ ಹೇಳಿ ಭಕ್ತಿ ಸೇವೆ ಅಂದ್ರೆ ಅಂತ. ಅಂದ್ರೆ ಅದು ಬರೀ ಮಾತಿನಲ್ಲಿ ಹೇಳುವಾಗಿಲ್ಲ ಪ್ರಭುಜಿ, ಅದನ್ನ ಮಾಡಿ ನೋಡ್ಸ್ಬೇಕು ಪ್ರಭುಜಿ ಪ್ರಾಯೋಗಿಕವಾಗಿ. ಓಕೆ, ಎಸ್, ಬೇರೆಯವರು. ಎಸ್, ಹರೇ ಕೃಷ್ಣ. ಭಗವಂತನಿಗಾಗಿ ನಾವು ಭಕ್ತಿ ಪೂರ್ವಕವಾಗಿ ಏನಾದ್ರೂ ಮಾಡ್ಬೇಕು ಪ್ರಭುಜಿ, ಅದೇ ಭಕ್ತಿ ಸೇವೆ. ಓಕೆ, ಪೂಜೆ ಆಗ್ಬೋದು, ಪ್ರಸಾದ ಆಗ್ಬೋದು, ಪ್ರೀಚಿಂಗ್ ಆಗ್ಬೋದು, ಏನಾದ್ರೂ ಆಗ್ಬೋದು. ಓಕೆ, ಎಸ್, ಬೇರೆಯವರು. ಎಸ್, ಹರೇ ಕೃಷ್ಣ. ಎಸ್, ಸರಿ ಕಮಲ ಅವರೇ, ಹರೇ ಕೃಷ್ಣ. ಎಂತ ಹೇಳ್ತೀರಿ ಇದ್ರ ಬಗ್ಗೆ? ಭಕ್ತಿ ಸೇವೆ ಅಂದ್ರೆ ಬರೀ ಬಾಯಲ್ಲಿ ಭಕ್ತಿ ಅಂತ ಹೇಳೋದಲ್ಲ, ಅದ್ ಕೃತಿಯಲ್ಲೂ ತೋರಿಸ್ಬೇಕು ನಾವು ಅಂತ. ಓಕೆ, ಎಸ್, ಹರೇ ಕೃಷ್ಣ. ಹಾಗೆ ಒಂದಾಯಿತು ಫಸ್ಟ್. ಇದು ಸೆಕೆಂಡ್, ರಸ. ರಸ ಅಂದ್ರೆ ಮಧು. ಈಗ ನಮ್ಮ ಮಗನಿಗೆ ಈಗ ಸಪೋಸ್ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಈ ಎಕ್ಸಾಂಪಲ್, ಈಗ ನಿಮ್ಮ ಮಗ ಕಾಲೇಜ್ PUC ಆಯಿತು, ಈಗ ಇಂಜಿನಿಯರಿಂಗ್. ಈಗ ನೀವೊಂದು ಹಾಸ್ಟೆಲ್ಗೆ ಸೇರಿಸಿದ್ದೀರಿ. ಈಗ ಒಂದು ಸೆಕೆಂಡ್ ಸೆಮಿಸ್ಟರ್ ಆಯಿತು. ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಆಯಿತು. ಈಗ ಫೋನ್ ಮಾಡ್ತಾನೆ, ಅಮ್ಮ ನನಗೆ 1.5 ತಿಂಗಳು ರಜೆ. ಈಗ ನಿಮಗೆ ಫೋನ್ ಮಾಡಿದ ಕೂಡಲೇ ಅವನಿಗೆ ಈಗ 1 ವರ್ಷ ತಿನ್ನಲೇ ಇಲ್ಲ ನಿಮ್ಮ ಕೈಯಿಂದ, ಹಾಸ್ಟೆಲ್ ತಿಂದಿದ್ದಾನೆ. ಈಗ ನಿಮಗೆ ಫೋನ್ ಬಂದ ಕೂಡಲೇ ನೀವು ಅವನಿಗೆ ಬೇಕಾದದನ್ನು ತಯಾರು ಮಾಡ್ತೀರಾ ಇಲ್ವಾ? ಎಸ್, ಹರೇ ಕೃಷ್ಣ. ಒಂದು ನಿಮಿಷ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಈಗ ನೀವು ಅವನಿಗೆ ಬೇಕಾದದ್ದು ತಯಾರು ಮಾಡ್ತೀರಾ ಇಲ್ವಾ? ಮಾಡ್ತೀವಿ ಪ್ರಭುಜಿ, ಏನೇನ್ ಇಷ್ಟನೋ ಅದೆಲ್ಲ ಮಾಡಿರ್ತೀವಿ ಮಾಡ್ತೀವಿ ಪ್ರಭುಜಿ. ಪ್ರಭುಜಿ. ಎಸ್, ಯಾಕೆ ಮಾಡ್ತೀರಿ ನೀವು? ಎಲ್ಲ ಐಟಮ್ ಅವನಿಗೆ ಬೇಕಾದದ್ದು, ಖಾರ, ಸ್ವೀಟ್, ಅದು ಇದೆಲ್ಲ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಅವನ ಮೇಲಿನ ಪ್ರೀತಿಯಿಂದ. ಎಸ್, ಬೇರೆ ಎಂತಾದ್ರು ಹೇಳ್ಬೋದಾ ಅದಕ್ಕೆ ಎಕ್ಸ್ಟ್ರಾ? ಅವ್ರಿಗೆ ಇಷ್ಟವಾದದ್ದು ನಾವು ಕೊಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಪ್ರಭುಜಿ. ಓಕೆ, ಬೇರೆಯವರೇ. ಹರೇ ಕೃಷ್ಣ. ಯಾಕೆ ನಾವು ಈ ರೀತಿ ಮಾಡ್ತೇವೆ ನೋಡಿ, ಈ ರೀತಿ ಎಕ್ಸಾಂಪಲ್ ಹೇಳಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಅವ್ರಿಗೆ ನಾವು ಅದನ್ನ ಮಾಡ್ಕೊಡೋದ್ರಿಂದ ನಮಗೊಂದು ತೃಪ್ತಿ ಸಿಗುತ್ತೆ. ಇಷ್ಟ ದಿವಸ ಆದ್ಮೇಲೆ ಬಂದಿದ್ದಾನೆ, ನಾವು ಅವ್ನಿಗೆ ಇಷ್ಟ ಆಗಿರೋದೆಲ್ಲ ಮಾಡ್ಕೊಟ್ವಿ ಅನ್ನೋ ತೃಪ್ತಿ ನಮಗೂ ಇರುತ್ತೆ. ಹಾ ನೋಡಿ, ಅದಕ್ಕೆ ಹೇಳುವಂಥದ್ದು ರಸ. ಅದಕ್ಕೆ ಹೇಳುವಂಥದ್ದು, ನೀವು ತೃಪ್ತಿ ಹೇಳಿದಿರಿ, ಇಲ್ಲಿ ರಸ. ನಿಮ್ಗೆ ಅದ್ರಲ್ಲಿ ರಸ ಉಂಟು. ನೀವೆಂತಂದ್ರೆ ಅಲ್ಲಿಂದ ಫೋನ್ ಬರುವಾಗಲೇ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಖಾರ ಮಾಡ್ಲಿಕ್ಕೆ, ಸ್ವೀಟ್ ಮಾಡ್ಲಿಕ್ಕೆ, ಎಲ್ಲ ಬಗೆಯ ಇದನ್ನೆಲ್ಲ ನೀವು ಮಾಡಿರ್ತೀರಿ. ನಿಮ್ಗೆ ಗೊತ್ತುಂಟು ಅವನಿಗೆ ಎಂತ ಇಷ್ಟ ಅಂತ. ಅದನ್ನೇ ಮಾಡ್ತೀರಿ ನೀವೆಲ್ಲ. ಮಾಡಿ ಡಬ್ಬೆಯಲ್ಲಿ ಹಾಕಿ ಇಡ್ತೀರಿ. ಎಲ್ಲ ಬಂದ ಕೂಡಲೇ ಬಿಸಿ ಬಿಸಿ ಯಾವ್ದಾದ್ರು ಮಾಡಿ ಕೊಡ್ತೀರಿ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ನೀವು ಅದನ್ನೇ ಯೋಚನೆ ಮಾಡ್ತಿರ್ತೀರಿ, ಅದ್ರಲ್ಲಿ ರಸ ಉಂಟು. ಅದೇ ರೀತಿ ಭಗವಂತನಿಗೆ ಸೇವೆ ಮಾಡೋದು ಕೂಡ ಅಲ್ಲಿ ರಸ ಉಂಟು, ಮಧು ಉಂಟು. ನಮಗೆ ಗೊತ್ತಿಲ್ಲ, ನಾವು ಖಾಲಿ ಇದರಲ್ಲಿ ರಸದಲ್ಲಿ ಇದ್ದೇವೆ, ಭೌತಿಕ ರಸದಲ್ಲಿ. ಸೊ ಪ್ಲೀಸಿಂಗ್ ಕೃಷ್ಣ, ಭಗವಂತನನ್ನು ಹೇಗೆ ಪ್ಲೀಸ್, ಅದರಲ್ಲಿ ಒಂದು ರಸ ಉಂಟು. ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಗೊತ್ತಾಗ್ತದೆ ಆ ರಸ. ಭಕ್ತಿ ಸೇವೆ ಮಾಡಬೇಕು, ಮಾಡುವಾಗ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗುವುದಿಲ್ಲ. ಹಾಗಾಗಿ ಫಸ್ಟ್ ಇದು ಭಕ್ತಿ ಸೇವೆ ಆಯಿತು, ಮತ್ತೆ ರಸ, ಮಧು ಆಯಿತು. ಈಗ ಅಮೃತ. ಅಮೃತ ಅಂದ್ರೆ ಶಾಶ್ವತ. ಹೀಗೆ ಅಂದ್ರೆ ನಮ್ಗೆ ಹ್ಯಾಪಿನೆಸ್ ಬೇಕು, ಎಲ್ಲರಿಗೂ ಹ್ಯಾಪಿನೆಸ್ ಬೇಕು.
ನಮ್ಮ ಉದ್ದೇಶ, ನಾವು ಮಾಡುವಂತ ಕೆಲಸಗಳ ಉದ್ದೇಶ ಅಂತಂದ್ರೆ ಹ್ಯಾಪಿನೆಸ್. ಮಾಡುವಂತ ಉದ್ದೇಶ ಹ್ಯಾಪಿನೆಸ್. ಅಲ್ಟಿಮೇಟ್ ಥಿಂಗ್ ಅಂದ್ರೆ ಹ್ಯಾಪಿನೆಸ್ಗೋಸ್ಕರ. ಆದ್ರೆ ನಾವು ಯಾವ ಹ್ಯಾಪಿನೆಸ್ಗೆ ಹೋಗ್ತಾ ಇದ್ದೇವೆ? ಚಪಲ ಸುಖ, ಏದನ ಯೌವನ, ಪುತ್ರ ಪರಿಜನ, ಹಿತೆ ಕಿಯಾಚೆ ಪರ ಚೀತಿರೆ, ಕಮಲ ದಲ ಜಲ, ಜೀವನ ತಲಮಲ, ಚಪಲ ಸುಖ ಲಬಲಾಗಿರೆ. ಚಪಲ ಸುಖ, ನಾವು ಯಾವ ಹ್ಯಾಪಿನೆಸ್ಗೆ ಹೋಗ್ತಾ ಅದು ಚಪಲ ಸುಖ, ಅದು ನಿಜವಾದ ಸುಖ ಅಲ್ಲ. ಯಾಕೆ? ಈಗ ನೋಡಿ, ಈಗ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮಗ ಬರ್ತಾ ಇದ್ದಾನೆ, ನೀವು ಅವನಿಗೆ ಬಗೆ ಬಗೆಯ ತಿಂಡಿ ಕೊಡ್ತಾ ಇದ್ದೀರಿ, ಇದು ಚಪಲ ಸುಖ. ಯಾಕೆ ಇದು ಚಪಲ ಸುಖ? ಎಸ್, ಯಾರು ಹೇಳ್ಬೋದು? ಒಂದು ನಿಮಿಷ. ಯಾಕೆ ಇದು ಚಪಲ ಸುಖ? ಎಸ್, ಯಾರು ಹೇಳ್ತಾರೆ? ಒಂದ್ಸರಿ ತಿಂಡಿ ತಿಂದಾದ್ಮೇಲಿಂದ ಆ ಸುಖ ಸ್ವಲ್ಪ ಹೊತ್ತು ಮಾತ್ರ, ನಮ್ಮ ರಸ ಸ್ವಲ್ಪ ಹೊತ್ತು ಮಾತ್ರ ನಮ್ಮ ಹತ್ರ ಇರುತ್ತೆ. ಆಮೇಲೆ ಹೊಟ್ಟೆ ಹಸಿದ ತಕ್ಷಣ ನಾವ್ ಇನ್ನೊಂದ್ ಬೇರೆ ರಸ ಬಯಸ್ತೀವಿ. ಇದು ಶಾಶ್ವತವಾಗಿ ಆ ತೃಪ್ತಿ ಕೊಡೋದಿಲ್ಲ ನಮ್ಗೆ. ಓಕೆ, ಎಸ್. ಬೇರೆಯವರು? ಎಸ್, ಯಾಕೆ ಇದು ಚಪಲ ಸುಖ? ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಪ್ರಭುಜಿ. ಹೆಚ್ಚು ಕಾಲ ಉಳಿಯುವುದಿಲ್ಲ. ಎಸ್, ಬೇರೆಯವರು? ಎಸ್, ಹರೇ ಕೃಷ್ಣ. ಯಾಕೆ ಈ ಭೌತಿಕದು ಚಪಲ ಸುಖ? ಯಾರು ಹೇಳ್ತೀರಿ? ಎಸ್. ಅಶಾಶ್ವತವಾದ ಸುಖ ಪ್ರಭುಜಿ ಇದೆ ಅದರಿಂದ. ಯಾಕೆ ಅಶಾಶ್ವತ? ನಿಮ್ಮ ಮಗ ಹೊಟ್ಟೆ ಒಳ್ಳೆ ರೀತಿಯಲ್ಲಿ ತಿನ್ನುವಂಥದ್ದು ಅಶಾಶ್ವತವ? ಯಾಕೆ ಅದು ಅಶಾಶ್ವತ? ಅದ್ ಸ್ವಲ್ಪ ಹೊತ್ತು ಮಾತ್ರ ಆ ರುಚಿ ಇರುತ್ತಲ್ವಾ ಪ್ರಭುಜಿ, ಮತ್ತೆ ಹೊಟ್ಟೋಗ್ಬಿಡುತ್ತೆ, ಮತ್ತೆ ಬೇರೆ ಬೇಕು ಅನ್ಸುತ್ತೆ. ಓಕೆ, ಎಸ್. ಬೇರೆಯವರು? ಯಾಕೆ? ನಾವು ಬಯಸ್ತಿರೋ ಸುಖನೇ ಅದು ಸರಿ ಇಲ್ಲ ಪ್ರಭುಜಿ. ಇದು ಎಲ್ಲಾನು ಅಶಾಶ್ವತನೇ, ಆದ್ರೆ ನಾವು ಹೋಗ್ತಿರೋ ರೂಟೇ ಸರಿ ಇಲ್ಲ. ಇಲ್ಲಿ ಎಲ್ಲ ಅಶಾಶ್ವತನೇ. ನಮ್ಮ ನಿತ್ಯ ಸಂಬಂಧ ಭಗವಂತನೊಂದಿಗೆ ಇರೋದ್ರಿಂದ ಇದು ಯಾವ್ದು ನಿಜ ಅಲ್ಲ. ಈ ಜನ್ಮದಲ್ಲಿ ಅವ್ರ ಮಕ್ಕಳು, ಮುಂದಿನ ಜನ್ಮದಲ್ಲಿ ಯಾರೋ ಮತ್ತೊಬ್ರು. ಆದ್ರಿಂದ ಇದು ಅಶಾಶ್ವತ ಪ್ರಭುಜಿ. ಅದರಿಂದ ಸುಖನೂ ಅಶಾಶ್ವತನೇ. ಓಕೆ, ಹರೇ ಕೃಷ್ಣ. ಎಸ್, ಒಳ್ಳೆ ಪಾಯಿಂಟ್. ಎಂತಂದ್ರೆ ಎಲ್ಲಿ ತನಕ ಇರ್ತದೆ? ಈಗ ನೋಡಿ, ಹೆಚ್ಚಿನ ಇದು ಮಗನ ಸಾಧಾರಣ ಒಂದು 20 ಅವನ ಕಾಲೇಜ್ ಆಗುವ ತನಕ, ಮತ್ತೆ ಅವಕ್ಕೆಲ್ಲ ಅವನ ಫ್ರೆಂಡ್ಸ್ ಹೇಳಿದನ್ನು ಕೇಳ್ತಾನೆ, ನಿಮ್ಮನ್ನು ಲೆಕ್ಕಿಸುವುದಿಲ್ಲ. ಮತ್ತೆ ಮದುವೆ ಆದ ಮೇಲೆ ನೀವಂತೂ ಬೇಡವೇ ಬೇಡ. ನಾವು ಅವನ ಹಿಂದೆ ಇದ್ದೇವೆ, ಅವ ನಮ್ಮ ಹಿಂದೆ ಇಲ್ಲ. ಕೃಷ್ಣ ಹಾಗೆ ಅಲ್ಲ. ಕೃಷ್ಣ ನೀವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಕೃಷ್ಣ 1000 ಪಟ್ಟು ಜಾಸ್ತಿ ತೋರಿಸ್ತಾನೆ. ರೆಸಿಪ್ರೊಕೇಶನ್ ಜಾಸ್ತಿ ಉಂಟು. ಅದು ಶಾಶ್ವತ, ಕಂಟಿನ್ಯೂಸ್ ಆಗಿ. ಈ ಲೈಫಲ್ಲೇ ಇದು ಕಂಟಿನ್ಯೂಸ್ ಅಲ್ಲ. ಆದರೆ ಭಗವಂತನೆಂತ ಅಂದ್ರೆ ಕಂಟಿನ್ಯೂಸ್. ಮಾತಾಜಿ ಹೇಳಿದ ಹಾಗೆ ಚಿತ್ರಕೇತುಗೆ ಮಗ ಇದ್ದ ಹರ್ಷಶೋಕನನ್ನು ತರುವಾಗ, ಹರ್ಷಶೋಕನನ್ನು ನಾರದ ಮುನಿ ತರ್ತಾರೆ. ತಂದ ಕೂಡಲೇ ಹರ್ಷಶೋಕ ಇರುವಂಥದ್ದು, ನಾನು ಬೇರೆ ಲೈಫಲ್ಲಿ ಚಂದ ಇದ್ದೆ, ಯಾಕೆ ನಾನು ಇಲ್ಲಿ ತಂದಿದ್ದೀಯ? ನಮಗೆ ತುಂಬಾ ತಂದೆ ತಾಯಿ ಆಗಿದ್ದಾರೆ. ನಾಯಿ ತಂದೆ ತಾಯಿ, ಬೆಕ್ಕು ತಂದೆ ತಾಯಿ, ಇಲಿ ತಂದೆ ತಾಯಿ, ಇರುವೆ ತಂದೆ ತಾಯಿ, ಮತ್ತೆ ಪಕ್ಷಿ ತಂದೆ ತಾಯಿ, ಹುಲಿ ತಂದೆ ತಾಯಿ, ಆನೆ ತಂದೆ ತಾಯಿ, ಮೀನು ತಂದೆ ತಾಯಿ, ಎಲ್ಲ ತಂದೆ ತಾಯಿ ಆಗಿ ಬಂದಿದ್ದೇವೆ ನಾವು. ಈಗ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮದಲ್ಲಿ ಕೂಡ ತಂದೆ ತಾಯಿ. ಹಾಗಾಗಿ ಚೇಂಜ್ ಆಗ್ತದೆ. ಆದ್ರೆ ನಿಜವಾದ ತಂದೆ ಯಾರು? ಕೃಷ್ಣ. ಪ್ರತಿ ನಮ್ಮ ಲೈಫಲ್ಲಿ ಪರಮಾತ್ಮನಾಗಿರ್ತಾನೆ. ಈಗ ಹಾವಲ್ಲಿ ಕೂಡ ಪರಮಾತ್ಮ ಉಂಟು, ಆತ್ಮ ಉಂಟು, ಪರಮಾತ್ಮ ಉಂಟು. ಇರುವೆಯಲ್ಲಿ ಕೂಡ ಉಂಟು. ಕಾನ್ಸ್ಟೆಂಟ್ ನಮ್ಮ ಕಂಪೇನಿಯನ್ ಕೃಷ್ಣ ಅಂತೆ. ಅವ ನಮ್ಮ ಇಟರ್ನಲ್ ತಂದೆ ತಾಯಿ. ಹಾಗೆ ಅದು ಶಾಶ್ವತ. ಹಾಗೆ ಭಕ್ತಿ ಸೇವೆಯಲ್ಲಿ ನೀವು ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ನಿಜವಾದ ಅಮೃತ ಸಿಗ್ತದೆ ನಿಮ್ಗೆ. ಅದು ಶಾಶ್ವತ. ಸಿಂಧು ಅಂದ್ರೆ ಸಾಗರ, ಅನ್ಲಿಮಿಟೆಡ್. ಹೇಗೆ ಅಂದ್ರೆ ಹ್ಯಾಪಿನೆಸ್ ಅನ್ಲಿಮಿಟೆಡ್ ಉಂಟು. ಜಸ್ಟ್ ನಾವೆಂತ ಅಂದ್ರೆ ಸಮುದ್ರಕ್ಕೆ ಡೈವ್ ಮಾಡ್ಬೇಕು. ಇವತ್ತು ನಾನು ಬೆಳಿಗ್ಗೆ ಸಮುದ್ರ ಸ್ನಾನ ಮಾಡಿ ಬಂದೆ, ಬೆಳಿಗ್ಗೆ 7:15, 7:45, 7:40. ಹಾಗಾಗಿ
ಸಮುದ್ರದಲ್ಲಿ ಅನ್ಲಿಮಿಟೆಡ್ ನೀರುಂಟು, ಜಸ್ಟ್ ವಿ ಹ್ಯಾವ್ ಟು ಡೈ. ಹಾಗೆ ಈ ಭಕ್ತಿ ಸೇವೆಯಲ್ಲಿ ಮಾಡ್ತಾ ಮಾಡ್ತಾ ಅದರಲ್ಲಿ ಒಂದು ರಸ ಉಂಟು, ಮತ್ತೆ ಆ ರಸ ಸ್ವಾದನೆ ಮಾಡ್ತಾ ಮಾಡ್ತಾ ಅದು ಅಮೃತ ಆಗ್ತದೆ, ಮತ್ತೆ ಅನ್ಲಿಮಿಟೆಡ್ ಇದೆ, ಅನ್ಲಿಮಿಟೆಡ್ ಸಾಗರ. ಹಾಗಾಗಿ ನಾವು ಈ ಭಕ್ತಿ ರಸ ಸಿಂಧುಗೆ ಡೈವ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಎಷ್ಟು ಡೈವ್ ಆಗ್ತದೆ ಗೊತ್ತಿಲ್ಲ, ಒಟ್ಟು ನಾವು ಈ ಒಂದು ಸಾಗರಕ್ಕೆ ಡೈವ್ ಮಾಡ್ಲಿಕ್ಕೆ ನೋಡುವ. ಎಸ್ ಭಕ್ತಿ ರಸ ಸಿಂಧು ಕಿ ಜೈ. ಎಸ್ ರೂಪ ಗೋಸ್ವಾಮಿ ಹರೇ ಕೃಷ್ಣ. ಎಸ್ ಯಾರು ಓದ್ತೀರಿ ಹ್ಯಾಂಡ್ ರೈಸ್ ಮಾಡಿ. ಎಸ್ ವಿನೋದ್ ಅಂಡ್ ಶ್ರೀದೇವಿ ಹರೇ ಕೃಷ್ಣ, ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧು. ಭಕ್ತಿ ರಸಾಮೃತ ಸಿಂಧು ಇದು ಸಂಸ್ಕೃತ ಪದ. ನಾವು ಅದನ್ನು ಸಂಕ್ಷಿಪ್ತವಾಗಿ ನೆಕ್ಟಾರ್ ಆಫ್ ಡಿವೋಷನ್ ಎಂದು ಅನುವಾದಿಸಿದ್ದೇವೆ. ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಸಾಗರವನ್ನು ಪ್ರಸ್ತುತಪಡಿಸುವುದಾಗಿದೆ. ಎಂದರೆ ಮಧುರವಾದ ರಸ ಇದು ಒಂದು ಸಾಗರದಂತೆ ಇದೆ. ಈ ಸಾಗರಕ್ಕೆ ಮಿತಿ ಇದೆ, ಆದರೆ ಆ ಸಾಗರಕ್ಕೆ ಮಿತಿ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೋಡಿ ಎಂತಂದ್ರೆ ಭಕ್ತಿಯಲ್ಲಿ ನೀವು ಈಗ ಸಪೋಸ್ ನಿಮಗೆ ಒಂದು ರಿಯಲೈಸೇಷನ್ ಆಯ್ತು, ಸಾಕ್ಷಾತ್ಕಾರ ಆಯ್ತು, ಮತ್ತೆ ಆ ಸಾಕ್ಷಾತ್ಕಾರ ಹೋಗುದಿಲ್ಲ ಅಂತ. ಹೇಗೆಂದ್ರೆ ಭಕ್ತಿಯಲ್ಲಿ ನಾವು ಎಷ್ಟು ಅಡ್ವಾನ್ಸ್ ಆಗ್ತೇವೆ, ನಾವು ಹೊಸದನ್ನು ನಾವು ಅನುಭವಿಸುವಂಥದ್ದು, ಜಾಸ್ತಿ ಆಗುವಂಥದ್ದು ಹ್ಯಾಪಿನೆಸ್. ಮೆಟೀರಿಯಲ್ ಹಾಗೆ ಅಲ್ಲ, ಭೌತಿಕದಲ್ಲಿ ಹಾಗೆ ಅಲ್ಲ. ಭೌತಿಕದಲ್ಲಿ ಈಗ ಎಕ್ಸಾಂಪಲ್, ನೀವು ಒಂದು ಟೂರಿಗೆ ಹೋಗ್ತೀರಿ, ಈಗ ರಜೆ, ಇವತ್ತು ನೀವು ಟೂರಿಗೆ ಹೋಗ್ತೀರಿ, 2 ದಿವಸ ರಜೆ ಮಕ್ಕಳಿಗೆಲ್ಲ, ಒಂದು ಆಯುಧ ಪೂಜೆ ರಜೆ ಮತ್ತೊಂದು ದಸರಾ ರಜೆ, ವಿಜಯದಶಮಿ ರಜೆ. ನೀವು ಈಗ ಇವತ್ತು ಹೋಗ್ಲಿಕ್ಕೆ, ಮಧ್ಯಾಹ್ನ ಹೋಗ್ಲಿಕ್ಕೆ ನೀವು ತುಂಬಾ ಖುಷಿಯಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ತುಂಬಾ ಖುಷಿಯಲ್ಲಿ, ಮಕ್ಕಳು ಕೂಡ ತುಂಬಾ ಖುಷಿ. ಈಗ ನೀವು ಮಂಗಳವಾರ ದಿವಸ ರಾತ್ರಿ ಬರುವಂಥದ್ದು, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಈಗ ನೀವು ಇವತ್ತು ಹೋಗ್ತಾ ಇದ್ದೀರಿ, ಮಂಗಳವಾರ ರಾತ್ರಿ 9 ಗಂಟೆಗೆ ಬರುವಾಗ ನೀವು ಇವತ್ತು ಯಾವ ರೀತಿಯಲ್ಲಿ ಖುಷಿಯಲ್ಲಿ ಇದ್ರಿ ಅದೇ ಖುಷಿಯಲ್ಲಿ ಇರ್ತೀರಾ? ಎಸ್ ಹರೇ ಕೃಷ್ಣ. ನಿಮ್ಮಲ್ಲಿ ಪ್ರಶ್ನೆ? ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಇಲ್ಲ ಪ್ರಭುಜಿ, ಅದೇ ಖುಷಿಯಲ್ಲಿ ಇರಲ್ಲ ಪ್ರಭುಜಿ. ಯಾಕೆ ಇರುವುದಿಲ್ಲ? ಹೋಗುವಾಗ ಖುಷಿ ಇರುತ್ತೆ, ಬಂದ್ಮೇಲಿಂದ ಮತ್ತೆ ವಾಪಸ್ ಹೀಗೆ ಬಂದ್ವಿ, ಮತ್ತೆ ಇದೇ ಕೆಲಸ, ಮತ್ತೆ ಇದೇ ರೂಟೀನ್ ಅಲ್ಲಿ ಇರ್ಬೇಕು ಅನ್ನೋದು, ಅದು ಆ ಬೇಜಾರಲ್ಲೇ ಬರ್ತೀವಿ ಪ್ರಭುಜಿ ನಾವು. ಕಳೆದೋಯ್ತು. ಎಸ್ ಬೇರೆಯವರು ಎಂತ ಹೇಳ್ತೀರಿ ಇದಕ್ಕೆ? ಯಾಕೆ ಖುಷಿ ಇಲ್ಲ ಬಂದ ಮೇಲೆ? ದಯವಿಟ್ಟು ಹೇಳ್ಬೋದು. ನಮ್ಮ ಪ್ರಜ್ಞೆನೆ ಚೇಂಜ್ ಆಗಿರುತ್ತೆ ಪ್ರಭುಜಿ. ಎಲ್ಲ ಈ ಐಹಿಕ ಕಷ್ಟ ಸುಖಗಳು ಮತ್ತೆ ಇದಕ್ಕೆ ರಿಟರ್ನ್ ಆಗಿರ್ತೀವಿ. ಇದು ಚೆನ್ನಾಗಿಲ್ಲ ಅನ್ಸ್ತಿರುತ್ತೆ, ನಮ್ಗೆ ಅದೇ ಚೆನ್ನಾಗಿತ್ತು ಅನ್ಸ್ತಿರುತ್ತೆ. ಓಕೆ, ಎಸ್ ಬೇರೆಯವರು ಎಸ್ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ. ನೀವು ಹೋಗಿದ್ರೆ ಯಾವ್ದಾದ್ರು ಟೂರಿಗೆ ಹೋಗಿ ಬಂದ ಮೇಲೆ ಎಂತ ಆಗಿದೆ ನಿಮ್ಗೆ ಹೇಳ್ಬೋದು. ಸರಿ ಕೃಷ್ಣ, ದಯವಿಟ್ಟು ಹೇಳಿ. ಸುಳ್ದವ್ರು ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ವಾ? ಯಾರಿಗಾಗ್ಲಿಲ್ಲ? ಏನಾಗ್ಲಿಲ್ಲ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ? ಬೇಜಾರಾಗ್ಲಿಲ್ವಾ? ಹರೇ ಕೃಷ್ಣ. ಆಯ್ತು ಪ್ರಭುಜಿ. ಹಾ ಪ್ರಭುಜಿ, ಹೋಗುವಾಗ ಖುಷಿ ಇರ್ತದೆ, ಆ ಕಡೆಯಿಂದ ಬರುವಾಗ ಟ್ರಾವೆಲಿಂಗ್ ಎಲ್ಲ ಮಾಡಿ ತುಂಬಾ ಸುಸ್ತಾಗ್ತದೆ. ಸಾಕಪ್ಪ. ಎಸ್ ಹರೇ ಕೃಷ್ಣ, ಧನ್ಯವಾದಗಳು. ಓಕೆ ಎಸ್. ಈಗ ಎಂತಂದ್ರೆ ಇಲ್ಲಿ ಹೇಳುವಂಥದ್ದು ಭಕ್ತಿ ರಸಾಮೃತ ಸಿಂಧು, ಇದು ಸಂಸ್ಕೃತ ಪದ. ಇದನ್ನು ಪ್ರಭುಪಾದ್ ನೆಕ್ಟರ್ ಆಫ್ ಡಿವೋಷನ್ ಅಂತ ಅನುವಾದಿಸಿದ್ದಾರೆ. ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಸಾಗರವನ್ನು ಪ್ರಸ್ತುತಪಡಿಸುವುದಾಗಿದೆ, ಎಂದರೆ ಮಧುರವಾದ ರಸ. ಹೇಗೆಂದ್ರೆ ರೂಪ ಗೋಸ್ವಾಮಿ ಈ ಭಕ್ತಿ ರಸಾಮ ಸಿಂಧು ಪುಸ್ತಕ ಬರೆದ ಮೇಲೆ ಅವರು ಜಗನ್ನಾಥಪುರಿಗೆ ಬರುವಂಥದ್ದು. ಬಂದು ಆ ಪುಸ್ತಕವನ್ನು ಚೈತನ್ಯ ಮಹಾಪ್ರಭು ಕೊಡ್ತಾರೆ. ಅದು ಚೈತನ್ಯ ಮಹಾಪ್ರಭು ತುಂಬಾ ಖುಷಿ ಆಗ್ತದೆ. ಚೈತನ್ಯ ಮಹಾಪ್ರಭು ಇಮಿಡಿಯೇಟ್ ಆ ಪುಸ್ತಕವನ್ನು ಹರಿದಾಸ್ ಠಾಕೂರಿಗೆ ಮತ್ತೆ ನಿತ್ಯಾನಂದ ಪ್ರಭುಗೆ ಕೊಡ್ತಾರೆ.
ಮತ್ತೆ ಚಿತ್ರಮಾವು ಹೇಳುವಂಥದ್ದು, ಎಸ್ ಫ್ರಮ್ ಟುಡೇ ಆನ್ವರ್ಡ್ಸ್ he will be named as ರಸ ಆಚಾರ್ಯ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುದು ಒಳಗೆ ಎಂತ ಉಂಟು ಅದನ್ನೆಲ್ಲ ತಿಳಿದಿದ್ದಾರೆ. ಯಾರು? ರೂಪ ಗೋಸ್ವಾಮಿ. ಅದು ಖುಷಿ ಆಗ್ತದೆ. ಹಾಗಾಗಿ ಸರ್ಟಿಫಿಕೇಟ್ ಸಿಕ್ಕಿದೆ. ಯಾರಿಂದ ಸರ್ಟಿಫಿಕೇಟ್ ಸಿಕ್ಕಿದೆ? ಎಸ್, ಯಾರು ಹೇಳ್ತೀರಿ? ರೂಪ ಗೋಸ್ವಾಮಿಗೆ ಈ ರೂಪ ಗೋಸ್ವಾಮಿಗೆ ಯಾರಿಂದ ಸರ್ಟಿಫಿಕೇಟ್ ಸಿಕ್ಕಿದೆ? ಎಸ್, ಯಾರು ಹೇಳ್ತೀರಿ? ಸ್ವತಃ ಕೃಷ್ಣನಿಂದನೇ ಸಿಕ್ಕಿದೆ ಪ್ರಭುಜಿ. ಆ ಚೈತನ್ಯ ಮಹಾಪ್ರಭುಗಳಿಂದ. ಎಸ್, ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಯಾರು? ಸ್ವತಃ ಕೃಷ್ಣ ಪ್ರಭುಜಿ. ಹಾಗಾಗಿ ಅವರು ಸರ್ಟಿಫೈ ಮಾಡಿದ್ದಾರೆ. ಹಾಗಾಗಿ ಮಾಮೂಲಿ ಪುಸ್ತಕ ಅಲ್ಲ ಇದು. ಪ್ರಭುಪಾದ ಬಂದದ್ದು, ದಿಸ್ ಬುಕ್ ಇಸ್ ದಿ ಲಾ ಬುಕ್ ಫಾರ್ ಇಸ್ಕಾನ್. ಲಾ ಬುಕ್ ತುಂಬಾ ಇಂಪಾರ್ಟೆಂಟ್ ಇದೆ ಪುಸ್ತಕ. ಎಸ್, ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಸಾಗರವನ್ನು ಪ್ರಸ್ತುತಪಡಿಸುವುದಾಗಿದೆ. ಎಂದರೆ ಮಧುರವಾದ ರಸ ಇದು ಒಂದು ಸಾಗರದಂತೆ ಇದೆ. ಸಾಗರದಂತೆ ನೀವೆಷ್ಟು ಡೀಪ್ ಆಗಿ ಡೈವ್ ಮಾಡ್ತೀರಿ ಅದರ ಮೇಲೆ ನಿಮಗೆ ಅದರ ಇಫೆಕ್ಟ್ ಸಿಗ್ತದೆ. ನೀವು ಅಲ್ಲಿಯೇ ದಡ ತೀರದಲ್ಲಿ ಸ್ವಲ್ಪ ಸ್ವಲ್ಪ ಕಾಲಿಗೆ ನೀರು ಹಾಕಿದ್ರೆ ನಿಮ್ಗೆ ಅಷ್ಟೇ ಸಿಗುವಂಥದ್ದು. ನೀವು ಸ್ವಲ್ಪ ಒಳಗೆ ಹೋಗಿ ಎಂತ ಮಾಡಿದ್ರೆ ನಿಮ್ಗೆ ಜಾಸ್ತಿ ಸಿಗ್ತದೆ. ಇನ್ನೂ ಕೂಡ ನೀವು ಈ ಸಮುದ್ರದ ನಡುವಿಗೆ ಹೋದ್ರೆ ಅಲ್ಲಿ ಡೈಮಂಡ್ ಉಂಟು, ಪರ್ಲ್ಸ್ ಉಂಟು, ಎಲ್ಲ ಪ್ರೀಶಿಯಸ್ ಸ್ಟೋನ್ಸ್ ಉಂಟು. ಹಾಗಾಗಿ ನೀವು ಯಾವ ರೀತಿ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈ ಪುಸ್ತಕ ಹೈಲಿ ಪೊಟೆನ್ಷಿಯಲ್. ಆದ್ರೆ ಈ ಸಾಗರಕ್ಕೆ ಮಿತಿ ಇದೆ, ಆದ್ರೆ ಆ ಸಾಗರಕ್ಕೆ ಮಿತಿ ಇಲ್ಲ. ನೋಡಿ, ಈ ಸಾಗರಕ್ಕೆ ಮಿತಿ ಇಲ್ಲ. ನಮ್ಮ ಈ ಸಾಗರಕ್ಕೆ ಮಿತಿ ಉಂಟು, ಭೌತಿಕ ಸಾಗರ, ಇದಕ್ಕಿಲ್ಲ. ಎಸ್, ಹರೇ ಕೃಷ್ಣ. ಆಗ ಯಾರು ಓದಿದ್ದು? ಎಸ್, ಯಾರು ಓದಿದಾಗ? ಹರೇ ಕೃಷ್ಣ. ನಾನು ಪ್ರಭುಜಿ ಓದಿದ್ದು. ಓಕೆ ಓಕೆ, ಎಸ್, ಧನ್ಯವಾದ. ಎಸ್, ಸರಿಕಮಲ್ ಅವರೇ ಓದಿ. ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧು. ಚೈತನ್ಯ ಪ್ರಭುಗಳು ಭಕ್ತಿಯನ್ನು ಮಹಾಸಾಗರಕ್ಕೆ ಹೋಲಿಸಿದ್ದಾರೆ. ಅವರು ರೂಪ ಗೋಸ್ವಾಮಿಯವರಲ್ಲಿ ಇದು ಒಂದು ಸಾಗರದಂತೆ ಎಂದು ಹೇಳಿದರು. ಆದ್ದರಿಂದ ನಾನು ಅದರ ಒಂದು ಹನಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದರ ರುಚಿಯನ್ನು ನೀವು ಸವಿಯುತ್ತೀರಿ. ಆಗ ಈ ಸಾಗರ ಯಾವುದೆಂದು ನಿಮಗೆ ಅರ್ಥವಾಗುತ್ತದೆ. ಚೈತನ್ಯ ಮಹಾಪ್ರಭುಗಳು ಭಕ್ತಿ ರಸಾಮೃತ ಸಿಂಧುವಿನ ಒಂದು ಸಣ್ಣ ಭಾಗವನ್ನು ವಿವರಿಸಿದ್ದಾರೆ. ಭಕ್ತಿ ಸೇವೆ, ರಸವಿದೆ, ರುಚಿ ಇದೆ ಮತ್ತು ರುಚಿ ಅಮೃತದಂತಿದೆ ಮತ್ತು ಶಾಶ್ವತವಾಗಿದೆ. ಹರೇ ಕೃಷ್ಣ. ಹಾಗಾಗಿ ನಮ್ಗೆ ಈಗ ಪ್ರಭುಪಾದ ಹೇಳುವಂಥದ್ದು ಒಂದು ಹನಿ ಈ ಸಾಗರದಲ್ಲಿ ಒಂದು ಹನಿ ಅಂತೆ. ಎಂತ ಹೇಳಿದ್ದಾರೆ ಪ್ರಭುಪಾದಲ್ಲಿ? ಮಹಾಸಾಗರ ಹೋಲಿಸಿದ್ದಾರೆ. ಅವರು ರೂಪ ಗೋಸ್ವಾಮಿಯಲ್ಲಿ ಇದು ಒಂದು ಸಾಗರದಂತೆ ಹೇಳಿದರು. ಆದ್ರಿಂದ ನಾನು ಅದರ ಒಂದು ಹನಿಯನ್ನು, ಇದು ನಮ್ರತೆ ಪ್ರಭುಪಾದ. ಇದು ಪ್ರಭುಪಾದ ಕೂಡ ಸಾಗರಕ್ಕೆ ಡೀಪ್ ಆಗಿ ಡೈವ್ ಮಾಡಿದ್ದಾರೆ. ಅದರ ಹೇಳುವುದಂತ ತೆಗೆದುಕೊಳ್ಳುತ್ತೇನೆ ಮತ್ತು ಅದರ ರುಚಿಯನ್ನು ನೀವು ಸವಿಯುತ್ತೀರಿ. ಎಸ್, ಯಾರಾದರೂ ನೆಕ್ಟರ್ ಆಫ್ ಡಿವೋಷನ್ ಫಸ್ಟ್ 19 ಚಾಪ್ಟರ್ಸ್ ಓದಿದ್ದೀರಾ? ನೋಡಿ, ಅದರಲ್ಲಿ 4 ಭಾಗ ಉಂಟು. ಫಸ್ಟ್ ಭಾಗ ಮಾತ್ರ ಓದ್ಲಿಕ್ಕೆ. ಎಸ್, ಓದಿದ್ದೀರಾ ಯಾರಾದರೂ? ಇಲ್ಲಿ ಬರುವವರು, ಕ್ಲಾಸಿಗೆ ಬರುವವರು ಯಾರೆಲ್ಲ ಓದಿದ್ದೀರಿ ನೆಕ್ಟರ್ ಆಫ್ ಡಿವೋಷನ್ 19 ಚಾಪ್ಟರ್ಸ್? ಲೆವೆಲ್ 3 ಅಲ್ಲಿ ಓದಿದೀವಿ ಪ್ರಭುಜಿ, ಬಟ್ ಡೀಟೇಲ್ ಆಗಿ ಓದ್ಲಿಲ್ಲ ಪ್ರಭುಜಿ. ಈಗ ಓದ್ತಾ ಇರೋ ಹಾಗೆ. ಓಕೆ, ಎಸ್. ಬೇರೆಯವರು? ಎಸ್, ಬೇರೆಯವರು ಯಾರು ಮುಟ್ಲೇ ಇಲ್ವಾ ನೆಕ್ಟರ್ ಆಫ್ ಡಿವೋಷನ್? ಓದಿದೀವಿ ಪ್ರಭುಜಿ. ಓಕೆ ಓದಿದ್ದೀವಿ. ಓಕೆ, ಈಗ ನಿಮ್ಮಲ್ಲಿ ಪ್ರಶ್ನೆ, ನಿಮ್ಗೆ ಎಂತಾದ್ರೂ ಓದುವಾಗ ಎಂತಾದ್ರೂ ಫೀಲ್ ಆಯ್ತಾ? ನೆಕ್ಟರ್ ಆಫ್ ಡಿವೋಷನ್ ಓದುವಾಗ ಎಂತಾದ್ರೂ ಸ್ವಲ್ಪ ಆದ್ರೂ ಎಂತಾದ್ರೂ ಫೀಲ್ ಆಯ್ತಾ? ಎಸ್, ದಯವಿಟ್ಟು ಹೇಳ್ಬೋದು. ಯಾರಿಗೆ ಎಂತ ಫೀಲ್ ಆಗಲಿಲ್ವಾ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ? ಭಕ್ತಿ ರಸಾಮೃತ ಸಿಂಧು ಪುಸ್ತಕ ಓದುವಾಗ ಎಂತಾದ್ರೂ ಎಕ್ಸ್ಪೀರಿಯನ್ಸ್ ಆಯ್ತಾ? ಎಂತಾದ್ರೂ ಖುಷಿ ಆಯ್ತಾ? ಎಂತ ಆಯ್ತು? ದಯವಿಟ್ಟು ಅದನ್ನು ಹೇಳಿ, ಓದಿದವರು.
ಭಕ್ತಿನ ಯಾವ ತರ ಮಾಡ್ಬೇಕು ಅನ್ನೋದಕ್ಕೆ ರೂಲ್ಸ್ ತರ ಕೆಲವೊಂದು ವಿಷಯ ಹೇಳಿದಾರೆ ಪ್ರಭುಜಿ. ಕೆಲವೊಂದು ವಿಷಯ ಅರ್ಥ ಆಯ್ತು, ಕೆಲವೊಂದು ವಿಷಯ ಹುಳಿ ದ್ರಾಕ್ಷಿ ತರ ಆಯ್ತು ಪ್ರಭುಜಿ. ಅರ್ಥ ಆದ್ರೂ ಅದನ್ನ ಫಾಲೋ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಗ್ಲಿಲ್ಲ. ಹಂಗಾಗಿ ಕೆಲವೊಂದು ಯಾವ್ದು ದೀಪ ಮನ್ಸಿಗೆ ಮುಡ್ತೋ ಅದ್ ಮಾತ್ರ ನೆನಪಿದೆ, ಉಳಿದ್ರದೆಲ್ಲ ಮರ್ತೋಗಿದೆ ಪ್ರಭುಜಿ, ಮರ್ತೋಗಂಗಾಗಿ. ಓಕೆ, ಎಸ್ ಬೇರೆಯವರು ಎಸ್ ದಯವಿಟ್ಟು. ಭಕ್ತಿರ ಸಾಮ್ರದ ಸಿಂಧು. ಎಸ್ ಹರೇ ಕೃಷ್ಣ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನೋಡಿ, ಓದ್ಬೇಕು ಎಲ್ಲರೂ. ಹೇಗೆ ನೀವು ಭಕ್ತಿಶಾಸ್ತ್ರ ಇದಕ್ಕೆ ಬಂದಿದ್ದೀರಿ, ಓದದಿದ್ರೆ ಅದಕ್ಕೆ ಎಂತ ವ್ಯಾಲ್ಯೂ ಉಂಟು? ಏನು ವ್ಯಾಲ್ಯೂ ಇಲ್ಲ. ಅದಕ್ಕೆ ಯಾರೆಲ್ಲ ಕುಸುಮ ಮಾತಾಜಿ ಯಾರೆಲ್ಲ ಬರ್ತಾರೆ ಆ ಕ್ಲಾಸಿಗೆ, ನಿಮ್ದು ಸಂಜೆ ಕ್ಲಾಸಿಗೆ? ಸಂಜೆ ಕ್ಲಾಸ್ಗೆ ಪ್ರಭುಜಿ ಸರಿಕಮಲ ಮಾತಾಜಿ, ಶ್ರೀದೇವಿ ಮಾತಾಜಿ, ಮತ್ತೆ ಗೀತಾಲಕ್ಷ್ಮಿ ಮಾತಾಜಿ, ದತ್ತಾತ್ರೇಯ ಪ್ರಭುಜಿ, ಮಧುಮಲ್ಲಿ ಪ್ರಭುಜಿ, ಕಮಲಾ ಮಾತಾಜಿ, ಭವಾನಿ ಮಾತಾಜಿ, ಗೌರಮ್ಮ ಮಾತಾಜಿ ಬರ್ತಾರೆ ಪ್ರಭುಜಿ. 11 ಜನ ಬರ್ತಾರೆ ಪ್ರಭುಜಿ. ಒಬ್ರು ಇಬ್ರು ಅಬ್ಸೆಂಟ್ ಆದ್ರೂ ಮಿಕ್ಕಿದವ್ರು ಬರ್ತಾ ಇರ್ತಾರೆ ಪ್ರಭುಜಿ. ಎಸ್ ಎಲ್ಲರೂ ಓದ್ಬೇಕು. ನೋಡಿ, ಈ ಪುಸ್ತಕ ಓದದಿದ್ರೆ ನೀವು ಭಕ್ತಿಶಾಸ್ತ್ರಿ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಹಾಗಾಗಿ ಓದಬೇಕು. ಓದಿದ್ರೆ ಗೊತ್ತಾಗ್ತದೆ, ಆಗ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಎಂತ ಅಂತ. ಓಕೆ, ಎಸ್. ಈಗ ನಾವು ಮುಂದೆ ಹೋಗುವ. ಹಾಗಾಗಿ ಪ್ರಭುಪಾದ ಅಂತ ಹೇಳುವಂಥದ್ದು, ಆದ್ರಿಂದ ನಾನು ಅದರ ಒಂದು ಹನಿಯನ್ನು ನೋಡಿ, ಒಂದು ಹನಿ ಕೂಡ ಸಾಕು. ಸಾಗರದಲ್ಲಿ ಒಂದು ಹನಿ ಸಾಕು, ನಮ್ಮ ಲೈಫ್ ಪರ್ಫೆಕ್ಷನ್ ಆಗ್ತದೆ. ನಮಗೆ ಸ್ವಲ್ಪ ಸವಿಲಿಕ್ಕೆ ಸಿಕ್ಕಿದ್ರೆ ಯಾಕೆಂದ್ರೆ ಇದು ಟ್ರಾನ್ಸ್ರೆಂಟಲ್, ಭೌತಿಕದಲ್ಲಿ ಇರುವಂಥದ್ದಲ್ಲ ಇದು. ಅಂದ್ರೆ ಬೇರೆ ಬೇರೆ ವೇವ್ಸ್, ಸದರ್ನ್ ವೇವ್, ನಾರ್ದರ್ನ್ ವೇವ್, ಈಸ್ಟರ್ನ್ ವೇವ್, ವೆಸ್ಟರ್ನ್ ವೇವ್ಸ್ ಭಕ್ತರ ಸಂದರ್ಭದಲ್ಲಿ ಉಂಟು. ಹಾಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಸ್ವಲ್ಪ. ಸ್ವಲ್ಪ ಸಿಕ್ಕಿದ್ರೆ ನಮ್ಮ ಜೀವನ ಸಾರ್ಥಕ. ಜಾಸ್ತಿ ಬೇಕಂತಿಲ್ಲ. ಆದ್ರೆ ಈಗ ಸ್ವಲ್ಪವನ್ನು ಹೇಗೆ ನಾವು ಪಡೆಯುವಂಥದ್ದು? ಎಸ್, ಯಾರು ಹೇಳ್ತೀರಿ? ಈಗ ಇದು ಸ್ವಲ್ಪ ಸಿಕ್ಕಿದ್ರು ಕೂಡ ಸಾಕು. ಒಂದು ನಿಮಿಷ. ಎಸ್, ಇದನ್ನು ಹೇಗೆ ಪಡೆಯುವಂಥದ್ದು? ಸ್ವಲ್ಪ ಸಿಕ್ಕಿದ್ರು ಕೂಡ ಸಾಕಂತೆ. ಭಕ್ತಿ ಸೇವೆಯಿಂದ ಗುರುಗಳ ಮುಖಾಂತರ ಪಡ್ಕೊಬಹುದು ಪ್ರಭುಜಿ. ಭಕ್ತಿ ಸೇವೆ ಮಾಡಿ ಪ್ರಭುಜಿ, ಗುರುಗಳ ಮುಖಾಂತರ ಪಡ್ಕೊಬಹುದು ಪ್ರಭುಜಿ. ಓಕೆ, ಎಸ್. ಬೇರೆಯವರು? ಭಗವಂತನ ಮೇಲಿನ ಪ್ರೀತಿ ಇದ್ರೆ ಪ್ರಭುಜಿ ಈ ರಸವನ್ನ ನಾವು ಪಡ್ಕೋಬಹುದು. ಭಗವಂತನ ಮೇಲಿನ ಪ್ರೀತಿಯಿಂದ ಪಡ್ಕೋಬಹುದು. ಓಕೆ, ಎಸ್. ಬೇರೆಯವರು? ಎಸ್. ನೋಡಿ, ಹೇಗೆ ಅಂದ್ರೆ ಈಗ ನಾವು ಪೂಜೆ ಆಗುವಾಗ ನಾವು ತೀರ್ಥವನ್ನು ಹಾಕ್ತೇವೆ. ಎಂತಂದ್ರೆ ಪೂಜೆ ಆದಮೇಲೆ ತೀರ್ಥ ಎಲ್ಲರಿಗೂ ಸ್ಪ್ರಿಂಕಲ್ ಮಾಡ್ತೇವೆ. ಸ್ವಲ್ಪ ಸಿಕ್ಕಿದ್ರು ಕೂಡ ನಮ್ಮ ಜೀವನ ಸಾರ್ಥಕ ಅಂತ. ಅದೇ ರೀತಿ ಈ ಭಕ್ತಿ ರಸ ಸ್ವಲ್ಪ ಸಿಕ್ಕಿದ್ರು ಕೂಡ ಪಾಸ್ ನಾವು. ಆದ್ರೆ ನಮಗೆ ಸ್ವಲ್ಪ ಸಿಗ್ಬೇಕು. ಸ್ವಲ್ಪ ಸಿಗ್ಬೇಕಿದ್ರೆ ನಾವು ಭಕ್ತರ ಸಂಘ ಮಾಡಬೇಕು. ಭಕ್ತರ ಸಂಘದಿಂದ ಇದು ಸಾಧ್ಯ ಉಂಟು, ಇಲ್ಲದೇ ಇಲ್ಲ. ಆಗ ಈ ಸಾಗರ ಯಾವುದು ನಿಮಗೆ ಅರ್ಥವಾಗ್ತದೆ. ಚೇತನ ಮಹಾಪ್ರಭುಗಳು ಭಕ್ತಿರಸ ಸಿಂಧುವಿನ ಒಂದು ಸಣ್ಣ ಭಾಗವನ್ನು ವಿವರಿಸಿದ್ದಾರೆ. ಭಕ್ತಿ ಸೇವೆ ರಸವಿದೆ, ರುಚಿ ಇದೆ, ಮತ್ತು ರುಚಿ ಅಮೃತದಂತಿದೆ ಮತ್ತು ಶಾಶ್ವತವಾಗಿದೆ. ಎಸ್, ನೆಕ್ಸ್ಟ್ ಹೋಗುವ. ಎಸ್, ಯಾರು ಓದ್ತೀರಿ? ಎಸ್, ಕುಸುಮ ಮಾತಾಜಿ. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ರಸ
ಪ್ರತಿಯೊಂದು ಸೇವೆಯು ಆಕರ್ಷಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಅದು ಸೇವಾಕರ್ತನನ್ನು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಿಸುತ್ತದೆ. ಯಾವ ಶಕ್ತಿಯು ಲೋಕೋಪಕಾರಿಯನ್ನು, ಗೃಹಸ್ಥನನ್ನು ಮತ್ತು ರಾಷ್ಟ್ರಭಕ್ತನನ್ನು ಪ್ರೇರೇಪಿಸುತ್ತದೆಯೋ ಆ ಶಕ್ತಿಯನ್ನು ರಸ ಅಥವಾ ಒಂದು ರೀತಿಯ ಮಧುರ ಸಂಬಂಧ ಎಂದು ಕರೆಯುತ್ತಾರೆ. ಇದರ ರುಚಿ ಬಹು ಸಿಹಿಯಾಗಿರುತ್ತದೆ. ಹರೇ ಕೃಷ್ಣ. ಈಗ ಎಂತಂದ್ರೆ ಈಗ ಓಕೆ ಓಪನ್ ಮ್ಯೂಟಲ್ಲಿ ಹೇಳ್ತೇನೆ. ಎಸ್ ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕುಂಟು. ಈಗ ನೋಡಿ, ಇವರು ಯಾರು ಸಮಾಜ ಸೇವೆ ಮಾಡುವವರು, ದೇಶ ಸೇವೆ ಮಾಡುವವರು ನೋಡಿ, ಅವರು ತುಂಬಾ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಯಾಕೆ ಅವ್ರು ಇನ್ವಾಲ್ವ್ ಆಗಿರ್ತಾರೆ? ಎಸ್, ಯಾರು ಹೇಳ್ಬೋದು? ಅವ್ರಿಗೆ ಅದ್ರಲ್ಲಿ ರಸ ಸಿಕ್ಕಿರುತ್ತೆ ಪ್ರಭುಜಿ. ರಸ ಸಿಕ್ಕಿರ್ತದೆ. ಎಸ್, ಬೇರೆಯವರು ಅದ್ರಲ್ಲಿ ಅವ್ರಿಗೆ ಮಾನ, ಪ್ರತಿಷ್ಠೆ, ಗೌರವ ಸಿಗ್ತಾ ಇರುತ್ತೆ ಪ್ರಭುಜಿ. ಆದ್ರಿಂದ ಅವರು ಓಕೆ. ಎಸ್, ಬೇರೆ ಯಾರಾದ್ರೂ ಹೇಳ್ಬೋದಾ? ಯಾಕೆ ಅವರು ತುಂಬಾ ರಾತ್ರಿ ಆಗಲು ಅದರ ಹಿಂದೆ ಇರ್ತಾರೆ? ಎಸ್, ನನಗೆ ಸಮಾಜ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು, ಇನ್ನೊಂದು ಸೇವೆ ಮಾಡಬೇಕು, ಮತ್ತೊಂದು, ಯಾಕೆ ಅದರ ಹಿಂದೆ ಇರ್ತಾರೆ? ಎಸ್, ಯಾರು ಹೇಳ್ತಾರೆ? ಅವ್ರಿಗೆ ಅದು ಒಂಥರ ಒಂದು ಅದ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಅದೇ ಒಂದು ಹುಚ್ಚು ತೃಪ್ತಿ ತರ ಅವ್ರಿಗೆ ಆಗ್ಬಿಟ್ಟಿರುತ್ತೆ. ಅಂದ್ರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳುದಂದ್ರೆ ಅಡಿಕ್ಷನ್. addiction. ಸರಿಯಾ? ಅವ್ರು ಅಡಿಕ್ಟ್ ಆಗಿದ್ದಾರೆ. ಸರಿ. ಅವ್ರು ಹೇಗಂದ್ರೆ ಬೆಳಿಗ್ಗೆ ಎದ್ದು ನನಗೆ ದೇಶ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನನಗೆ ಅದು ಸೇವೆ ಮಾಡಬೇಕು, ಇದು ಸೇವೆ, ಅದರಲ್ಲಿ ಅವರು ಅಡಿಕ್ಟ್ ಆಗಿದ್ದಾರೆ. ಪ್ರಭುಪಾದ ಅದನ್ನೇ ಹೇಳುವಂತ ಇಲ್ಲಿ ನೋಡಿ. ಪ್ರಭುಪಾದ ಹೇಳುವಂತದ್ದು, ಪ್ರತಿಯೊಂದು ಸೇವೆಯು ಆಕರ್ಷಕ ಲಕ್ಷಣ ಹೊಂದಿರುತ್ತದೆ. ಅದು ಸೇವಾಕರ್ತನ ಮುಂದೆ ಮುಂದೆ ಹೋಗುವಂತ, ಹಾಗಾಗಿ ಮುಂದೆ ಹೋಗುವಂಥದ್ದು. ಅವರು ಯಾವ ಶಕ್ತಿ ಲೋಕ ಉಪಕಾರಿ ನೋಡಿ, ಸಮಾಜ ಸೇವೆ, ಗೃಹಸ್ಥನ ಮತ್ತು ರಾಷ್ಟ್ರಭಕ್ತನನ್ನು ದೇಶ ಸೇವೆಗೋಸ್ಕರ, ಅದಕ್ಕೆ ರಸ ಅಂತ ಹೇಳ್ತಾರೆ. ಅದರಲ್ಲಿ ಅವನಿಗೊಂದು ರಸ ಉಂಟು, ಇಲ್ಲದೆ ಅವ ಮಾಡುವುದಿಲ್ಲ, ಅವನು ಸ್ಟಾಪ್ ಮಾಡ್ತಾನೆ. ಅದೇ ರೀತಿ ಭಕ್ತಿಯಲ್ಲಿ ಕೂಡ ಇದಕ್ಕೆ ಒಂದು ರಸ ಅಂತ. ಈ ಕೆಲವರು ಹೇಳ್ತಾರೆ, ಎಂತ ಮಾರೆ ನೀನು ರಾತ್ರಿ ಆಗಲು ಆ ಕೃಷ್ಣ 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 ಅಂತ. ನಾನು ಮೊನ್ನೆ ಯಾವಾಗ ಫ್ರೈಡೆ ಕಾರ್ಪೊರೇಷನ್ಗೆ ಹೋಗಿದ್ದೆ. ಅಲ್ಲಿ ವಿರೋಧ ಪಕ್ಷದ ಅವರು ಲೀಡರನ್ನು ಮೀಟ್ ಆಗಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದೆ. ಆದರೆ ಮೊನ್ನೆ ಎಂತಾಯ್ತು ಅಂದರೆ, ಒಳಗಿದ್ರು ಚೇಂಬರಲ್ಲಿ ವಿರೋಧ ಪಕ್ಷ ಅಂದರೆ ಅಲ್ಲಿ ಎಂತ ಹೇಳುವಂಥದ್ದು, ಈಗ ನಮ್ಮದು ಕಾರ್ಪೊರೇಷನಲ್ಲಿ BJP, ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್, ಅದರ ಲೀಡರ್. ಮತ್ತು ಅವರೊಟ್ಟಿಗೆ ಒಂದು ಘಟಾನುಘಟಿ ಅಂದರೆ ತುಂಬ 20-25 ವರ್ಷದಿಂದ ಅವರು ಇದ್ದಾರೆ ಕಾರ್ಪೊರೇಟರ್ ಆಗಿ. ಅವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಹಾಗೆ ಅವರೆಲ್ಲ ಇದ್ರು ಒಳಗೆ. ಹಾಗೆ ನಾನು ಹೋಗಿ ನಮ್ಮದು ಪ್ರಾಜೆಕ್ಟನ್ನು ತೋರಿಸಿದ್ವಿ. ಅದಕ್ಕೆ ಅದರಲ್ಲಿ ಒಬ್ಬರು ಹೇಳುವಂಥದ್ದು, ಇವರಿಗೆ ಅಂತಂದರೆ ಇವರು ಅದರ ಒಳಗೆ ಹೋದ ಮೇಲೆ ಅವರಿಗೆ ಹುಚ್ಚು, ಅವರಿಗೆ ಅಂದರೆ ಎಂತ ಹೇಳುವಂಥದ್ದು, ನಿಜವಾಗಿ ಹುಚ್ಚೆ. ಈಗ ನಮಗೆ ಬೇರೆ ಕೆಲಸ ಕೊಟ್ಟು ನಮಗೆ ಮಾಡಲಿಕ್ಕೆ ಆಗುದಿಲ್ಲ. ಈ ಭಗವಂತನ ಸೇವೆಯಲ್ಲಿ ಅಂಥದ್ದೊಂದುಂಟು, ಅದೊಂದು ಅಡಿಕ್ಟ್ ಆಗಿದ್ದೇವೆ, ಸೇವೆ ಮಾಡಲೇಬೇಕು. ಅವ್ರು ಹೇಳಿದ್ದು ಕರೆಕ್ಟ್, 100% ಕರೆಕ್ಟ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಹಾಗೆ ಈ ಭಕ್ತಿ ಸೇವೆ ಮಾಡಿ 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 ಅದರಲ್ಲಿ ರಸ ಉಂಟು, ಮತ್ತು ಈ ರಸ ತುಂಬ ಸಿಹಿ. ಪ್ರಭುಪಾದ ಹೇಳ್ದ ನೋಡಿ ಲಾಸ್ಟ್, ಇದರ ರುಚಿ ಬಹು ಸಿಹಿ ಆಗಿರುತ್ತದೆ. ಈಗ ನೋಡಿ ಚಪಲ ಸುಖ ಬಂದಿದೆ. ಎಸ್ ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ. ಎಸ್, ವಿನೋದ್ ಅಂಡ್ ಶ್ರೀದೇವಿ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ರಸ, ಚಪಲ ಸುಖ, ಲೌಕಿಕ ರಸದ ಕಂಪು ಅಥವಾ ರುಚಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಭೋಗತ್ಯಾಗ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಭೋಗತ್ಯಾಗ, ಭೋಗಿಸಲು ನಮಗೆ ಕೆಲವೊಮ್ಮೆ ಇಚ್ಛೆ ಆಗ್ತದೆ, ಮತ್ತೆ ಬೇಡ ಸಾಕು, ಈ ರೀತಿ ಆಗುದಿಲ್ವಾ? ನೋಡಿ, ನಿಮಗೆ ಭೌತಿಕದಲ್ಲಿ ಅದು ಬೇಕಂತ ಆಗ್ತದೆ, ಲಾಸ್ಟಿಗೆ ಸಾಕು ಅಂತ ಆಗ್ತದೆ. ಇದಕ್ಕೆ ಯಾರಾದ್ರೂ ಎಕ್ಸಾಂಪಲ್ ಹೇಳ್ಬೋದಾ? ಯಾರಿಗಾದ್ರೂ?
ಹೌದು ಊಟ ಪ್ರಭುಜಿ, ಪ್ರಭುಜಿ. ಒಂದ್ ಸ್ವೀಟೇ ಆಗ್ಬೋದು, ಏನಾದ್ರು ತಿಂತೀವಿ ತುಂಬಾ ಇಷ್ಟ ಅಂತ ಜಾಸ್ತಿ ತಿನ್ಬಿಟ್ರೆ ಅದ್ ಸ್ವಲ್ಪ ದಿನ ನಮ್ಗೆ ಇಷ್ಟನೇ ಆಗಲ್ಲ ಪ್ರಭುಜಿ. ಆ, ಕೆಲವೊಂದ್ಸರಿ ಅದನ್ನ ಬಿಟ್ಟೇ ಬಿಟ್ಬಿಡ್ತೀವಿ. ಹೌದು ಹೌದು, ಆಗ್ತದೆ ಹಾಗೆ, ಹಾಗೆ ಆಗ್ತದೆ. ನೋಡಿ, ನನಗೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ನಾವು ಅದಕ್ಕೆ ಎಂತ ಹೇಳುವಂಥದ್ದು, ಅದು ರೈನಿ ಸೀಸನ್ಲಿ ಆಗ್ತದೆ. ಒಂದು ಎಲೆ, ಆ ಎಲೆಯನ್ನು ರೈಸಿಗೆ ಗ್ರೈಂಡ್ ಮಾಡಿ ಅದರ ಒಂದು ನಾವು ಮಾಡ್ತೇವೆ, ಅದಕ್ಕೆ ನಾವು ಪತ್ರೊಡ್ಡೆ ಅಂತ ಹೇಳ್ತೇವೆ. ಪತ್ರೊಡ್ಡೆ ನಿಮ್ಮಲ್ಲಿ ಗೊತ್ತುಂಟ ಗೊತ್ತಿಲ್ಲ, ಇಲ್ಲಿ ಅಂತದ್ದು ಫೇಮಸ್. ರೈನಿ ಸೀಸನಲ್ಲಿ ಅದು ಆಗ್ತದೆ ಎಲೆ, ಅದು ಮಾಡ್ತಾರೆ. ಹಾಗೆ ಅದರದ್ದು ಅದನ್ನು ಆ ಎಲೆಯ ಒಟ್ಟಿಗೆ ಅದು ರೈಸನ್ನು ಗ್ರೈಂಡ್ ಮಾಡಿ ಮತ್ತೆ ಅದನ್ನು ಈ ಇದರಲ್ಲಿ ಮಾಡುವಂಥದ್ದು, ಯಾವುದಲ್ಲಿ ಬಿಸಿಗೆ ಇಡುವಂಥದ್ದು. ಮತ್ತು ಅದು ಬೆಂದ ಮೇಲೆ ಅದನ್ನು ಕಟ್ಟು ಮಾಡಿ ಈ ಗ್ರೇವಿ ಉಂಟಲ್ಲ, ಅಂದರೆ ಇಲ್ಲಿ ನಾವು ತಿಕ್ ಗ್ರೇವಿ ಮಾಡ್ತೇವೆ, ಅಂದರೆ ಪ್ಲೇನ್ ಗ್ರೇವಿ ಅಲ್ಲ, ಸ್ವಲ್ಪ ಜಾಸ್ತಿ. ಆ ತಿಕ್ ಗ್ರೇವಿಯನ್ನು ಇದು ಮಾಡಿ ಅಂತ ಹೇಳುವಂಥದ್ದು, ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮತ್ತೆ ಅದನ್ನು ಹಾಕುವಂಥದ್ದು. ಹಾಗೆ ಇದು ನನ್ನ ಎಕ್ಸ್ಪೀರಿಯನ್ಸ್. ಅದು ಸಿಗುವುದಿಲ್ಲ, ವರ್ಷಕ್ಕೆ 2 ತಿಂಗಳು ಮಾತ್ರ ಸಿಗುವಂಥದ್ದು, ಮತ್ತು ತುಂಬ ಹೆಲ್ತಿಗೆ ಒಳ್ಳೆಯದು ಅದು. ಹಾಗೆ ಜಾಸ್ತಿ ಅಂತ ಆಗ್ತದೆ, ಆದರೆ ಒಂದು ಲಿಮಿಟ್ ಉಂಟು, ಅದು ತಿಂದ ಮೇಲೆ ಮತ್ತೆ ಆಗುವುದಿಲ್ಲ, ಬೇಡ ಅಂತ ಆಗ್ತದೆ. ಅಂದರೆ ತಿನ್ನಲಿಕ್ಕೆ ಇಚ್ಛೆ ಭೋಗ, ಮತ್ತೆ ಬೇಡ ತ್ಯಾಗ, ಭೋಗ ತ್ಯಾಗ, ಭೋಗ ತ್ಯಾಗ. ಹಾಗಾಗಿ ಭೌತಿಕದಲ್ಲಿ ಹಾಗೆ, ಇದಕ್ಕೆ ಒಂದು ಚಪಲ ಸುಖ. ಅದು ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ಇವತ್ತು ನೀವು ಬೆಳಿಗ್ಗೆ ಬೇಗ ಎದ್ದಿದ್ದೀರಿ, ನಾಳೆ ಕೂಡ ಹೇಳ್ಬೇಕು ನಿಮ್ಗೆ ಆಗ್ತದೆ, ವಾಲಂಟರಿಲಿ, ಅಂದ್ರೆ ಫೋರ್ಸ್ಫುಲಿ ಅಲ್ಲ. ನಿನ್ನೆ ನೀವು ಸೇವೆ ಮಾಡಿದ್ದೀರಿ, ಇವತ್ತು ನಾನು ಆರಾಮ್ಸೆ ಮಲಗ್ತೇನೆ, ಆ ರೀತಿ ಆಗುವುದಿಲ್ಲ. ಇವತ್ತು ಕೂಡ ಮಾಡುವ ಕೃಷ್ಣನಿಗೆ. ಎಸ್, ಈ ರೀತಿ ಆಗ್ತದೆ ಇಲ್ವಾ? ಸೇವೆ ಮಾಡಿದವರಿಗೆ ಗೊತ್ತು. ಎಸ್, ಯಾರೋ ಸೇವೆ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತದೆ. ಎಸ್, ಹಾಗಿದೆ ಯಾರಿಗಾದ್ರೂ ಭಗವಂತ. ಹೌದು ಪ್ರಭುಜಿ, ಆಗತ್ತೆ ಪ್ರಭುಜಿ ಆ ರೀತಿ. ಎಸ್, ಓಕೆ. ಎಸ್, ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ ಆ್ಯಂಡ್ ಮಾಡಿ. ಗೌರಮ್ಮ ಮಾತಾಜಿ, ಎಸ್, ಹರೇ ಕೃಷ್ಣ, ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಮೃತ ಭಕ್ತಿ ರಸ ಆದಾಗ್ಯೂ ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯಲ್ಲಿ ಆನಂದಿಸಿದ ಮಧುವು ಜೀವನದ ಅಂತ್ಯದೊಳಗೆ ಕೊನೆಗೊಳ್ಳುವುದಿಲ್ಲ. ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ ಮತ್ತು ಆದ್ದರಿಂದ ಅಮೃತ ಎಂದು ಕರೆಯಲ್ಪಡುತ್ತದೆ. ಅದು ಸಾಯುವುದಿಲ್ಲ, ಆದರೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ಹರೇ ಕೃಷ್ಣ ಪ್ರಭುಜಿ, ಈಗ ಧನ್ಯವಾದ. ಇದು ಶಾಶ್ವತ ಅಂದ್ರೆ ಹೇಗೆ ಅಂದ್ರೆ, ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ ಭಗವಂತನಿಗೆ, ನೀವು ಸತ್ತ ಮೇಲೆ ಸೇವೆ ಕಂಟಿನ್ಯೂ. ಈಗ ಭೌತಿಕದಲ್ಲಿ ಒಂದು ಸೇವೆ ಮಾಡ್ತಾ ಇದ್ದೀರಿ, ಸತ್ತ ಮೇಲೆ ಅದು ಇಲ್ಲ. ಬೇರೆ ಬೇರೆ ಮನೆಯಲ್ಲಿ ಹುಟ್ಟುವಂಥದ್ದು, ಬೇರೆ ತಂದೆ ತಾಯಿ ಎಲ್ಲ ಬೇರೆ. ಈಗ ಭಕ್ತಿಯಲ್ಲಿ ನೀವೆಂತ ಸೇವೆ ಮಾಡ್ತಾ ಇದ್ದೀರಿ, ಭಗವಂತ ಎಲ್ಲಿ ನಿಮ್ದು ಕಟ್ಟಾಗಿದೆ ಅಲ್ಲಿಂದ ಸ್ಟಾರ್ಟ್. ಈಗ ಭಗವದ್ಗೀತೆ ಹೇಳುವಂಥದ್ದು, ಶುಚಿನಾಮ್ ಶ್ರೀಮತಾಂ ಘೇ. ಶುಚಿನಾಮ್ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮಂತ ಅಂದ್ರೆ ವೈಶ್ಯ ಫ್ಯಾಮಿಲಿ. ಶ್ರೀಮಂತ ವೈಶ್ಯ ಫ್ಯಾಮಿಲಿ ಸ್ವಲ್ಪ ಮಾಡಿ ಸತ್ರೆ, ತುಂಬಾ ಮಾಡಿ ಸತ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ವೈಷ್ಣವ ಫ್ಯಾಮಿಲಿ. ವೈಷ್ಣವ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಸೀರಿಯಸ್ ಡಿವೋಟಿ. ಫುಲ್ ಮಾಡಿದ್ರೆ ವೈಕುಂಠ. ವೈಕುಂಠದಲ್ಲಿ ನೀವೀಗ ಸೇವೆ ಮಾಡ್ತಾ ಇದ್ದೀರಿ ಭಗವಂತನಿಗೆ, ಅಲ್ಲಿ ಕೂಡ ಸೇವೆ ಸ್ಟಾರ್ಟ್. ಸೇವೆ ನಿಲ್ಲುವುದಿಲ್ಲ. ಅದಕ್ಕೆ ಇದಕ್ಕೆ ಹೇಳುವಂತ ಅಮೃತ ಅಂತ. ಆದ್ರೆ ಭೌತಿಕದಲ್ಲಿ ನೀವು ಸೇವೆ ಮಾಡ್ತೀರಿ. ಈಗ ಎಕ್ಸಾಂಪಲ್, ಈಗ ನಿಮ್ಮ ಮಗ IAS ಕಲ್ತಿದ್ದಾನೆ, IAS ಆಫೀಸರ್ ಆಗಿದ್ದಾನೆ. ಈಗ ಭಕ್ತಿಯಲ್ಲಿ ಇಲ್ಲ. ಈಗ ಸಾಯುವಾಗ ಯಾಕಂದ್ರೆ ಭಗವಂತ ಹೇಳ್ತಾನೆ, ನಿಮ್ಮ ಪಾಂಡವರು ಬಿಟ್ಟು ಎಲ್ಲರೂ ನಾನು ಅಂದ್ರೆ ಕೊಲ್ಲಿಕ್ಕೆ ಬಂದಿದ್ದೇನೆ, ನಾನು ಮೃತ್ಯು. ಹಾಗಾಗಿ ಈಗ IAS ಆಫೀಸರ್ ಯಾರೇ ಇರಲಿ, ಭಗವಂತ ಈಗ ಕುತ್ತಿಗೆ ಹಿಡಿತಾನೆ ಸಾಯುವಾಗ. ಈಗ ಕುತ್ತಿಗೆ ಹಿಡಿಯುವಾಗ ನಾನು IAS ಆಫೀಸರ್, ಎಂತದಕ್ಕೆ ವ್ಯಾಲ್ಯೂ ಉಂಟಾ? ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಇಲ್ಲ ಪ್ರಭುಜಿ, ಏನು ವ್ಯಾಲ್ಯೂ ಇಲ್ಲ. ಎಂತ ನೀವು ಕಷ್ಟಪಟ್ಟು ಎಲ್ಲ ಕಲಿಸಿದ್ದೀರಿ, ನಿಮ್ಮ ಮಗನನ್ನು IAS ಆಫೀಸರ್ ಮಾಡಿದ್ದೀರಿ, ಯಾಕೆ ವ್ಯಾಲ್ಯೂ ಇಲ್ಲ? ಅದು ಕೇವಲ ಐಹಿಕವಾದದ್ದು ಐಹಿಕವಾಗಿರುತ್ತೆ ಪ್ರಭುಜಿ.
ಯಾಕೆ ಯಾಕೆ ಐಹಿಕವಾದದ್ದು ಇಲ್ಲ, ಅದು ತುಂಬಾ ಎಂತ ಹೇಳುವಂತದ್ದು ಶ್ರೇಷ್ಠ, ಅದು ಯಾಕೆ ಅದಕ್ಕೆ ವ್ಯಾಲ್ಯೂ ಇಲ್ಲ? ಕೃಷ್ಣ ಯಾಕೆ ವ್ಯಾಲ್ಯೂ ಕೊಡುದಿಲ್ಲ ಅದಕ್ಕೆ? ಇಲ್ಲಿ ಅದು ನಾವು ಈ ಬಂದಿರೋ ಜನ್ಮಕ್ಕೆ ಉದ್ದೇಶ ಬೇರೆ ಪ್ರಭುಜಿ, ಮಾಡಿರೋದ್ ಬೇರೆ ಕೆಲ್ಸ ಅಲ್ಲಿ, ಅದಕ್ಕ ಅದು ಪ್ರಯೋಜನ ಎಂತ ಆಗೋದಿಲ್ಲ. ಕೆಲಸ ಅವ ಎಂತ ನಾವಿಲ್ಲಿ ಸುಧಾರ್ಸ್ಕೊಂಡು ಮತ್ತೆ ಭಗವಂತನ ಭಕ್ತಿ ಸೇವೆ ಮಾಡಿ ಹೋಗ್ಲಿಕ್ಕೆ ಪ್ರಭುಜಿ ಬಂದಿರೋದು. ಓಕೆ, ಯಾಕೆ ಅದು ಪ್ರಯೋಜನ ಇಲ್ಲ? ಯಾಕೆ? ಅದು ಈ ಜನ್ಮಕ್ಕೆ ಮಾತ್ರ ಪ್ರಭುಜಿ, ಮುಂದಿನ ಜನ್ಮಕ್ಕೆ ನಮ್ಗೆ ಬರೋದಿಲ್ಲ ಅದು. Yes, ಈ ಜನ್ಮಕ್ಕೆ ಮಾತ್ರ. IAS ಆಫೀಸರ್ ಈ ಜನ್ಮಕ್ಕೆ ಮಾತ್ರ. ನೆಕ್ಸ್ಟ್ ಲೈಫ್ ಅಲ್ಲಿ ವಾಪಸ್ ಇಲಿ ಆಗ್ಬೇಕು, ಇಲ್ಲದ್ರೆ ಇರುವೆ ಆಗ್ಬೇಕು, ಹಾವು ಆಗ್ಬೇಕು, ಮೀನ್ ಆಗ್ಬೇಕು, ಎಂತ ಪಕ್ಷಿ ಆಗ್ಬೇಕು, ಪ್ರಾಣಿ ಆಗ್ಬೇಕು, ಹೇಳಿಕ್ಕೆ ಬರುದಿಲ್ಲ. ಈ ಲೈಫಲ್ಲಿ IAS ಆಫೀಸರ್ ಈ ಲೈಫಿಗೆ ಮಾತ್ರ. ಆದ್ರೆ ಇದು ಹಾಗೆಲ್ಲ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಹಾಗಾಗಿ ಬುದ್ಧಿವಂತ ನೋಡಿ, ನಾವು ಬುದ್ಧಿವಂತರಾಗ್ಬೇಕು. ಪ್ರಭು ಹೇಳುವಂಥದ್ದು ಬುದ್ಧಿವಂತ ಯಾವ್ದನ್ನು ವಿಚಾರ ಮಾಡ್ತಾನೆ, ಎಸ್ ಈಗ ಮಾಡಿದ ನೆಕ್ಸ್ಟ್ ಲೈಫ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತದ, ಇದು ಆಗ್ತದೆ. ಮತ್ತು ಜೀವನ ಅಂತ್ಯದಲ್ಲಿ ಕೊನೆಗೊಳ್ಳುವುದಿಲ್ಲ, ಇದು ಶಾಶ್ವತ ಮುಂದುವರಿಯುತ್ತದೆ ಮತ್ತು ಅದರಿಂದ ಅಮೃತ ಎಂದು ಕರೆಯಲ್ಪಡುತ್ತದೆ. ಅದು ಸಾಯುವುದಿಲ್ಲ, ಆದರೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇದೆ. ಎಸ್, ಯಾರು ಓದ್ತೀರಿ? ಎಸ್, ವಿನೋದ್ ಅಂಡ್ ಶ್ರೀದೇವಿ. ಹರೇ ಕೃಷ್ಣ ಪ್ರಭುಜಿ. ಅಮೃತ ಜೀವನದ ಈ ಅಂತ್ರೀಯ ಭಕ್ತಿ ರಸ, ಅತೀಂದ್ರಿಯ ಭಕ್ತಿ ರಸ ಹಂತದಲ್ಲಿ ಕೃಷ್ಣನು ತೃಪ್ತಿಗಾಗಿ ಮಾಡಿದ ಯಾವುದೇ ಕ್ರಿಯೆಯನ್ನು ಶಾಶ್ವತವಾಗಿ ಆನಂದಿಸಬಹುದು. ಒಬ್ಬನು ಹೀಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಎಲ್ಲಾ ವಿವಿಧ ರಸಗಳು ಅಥವಾ ಮಧುಗಳು ಶಾಶ್ವತಕ್ಕೆ ಬದಲಾಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕೆಂದ್ರೆ ಇಲ್ಲಿ ಪ್ರಭುಪಾದ ನೋಡಿ ಹೇಳಿದ್ದಾರೆ ಅಂತ ಅಂದ್ರೆ, ಕೃಷ್ಣನ ತೃಪ್ತಿಗಾಗಿ ಯಾವುದೆಲ್ಲ ಮಾಡ್ತೀರಿ ಅದೆಲ್ಲ ಇರ್ತದೆ ಅಂತೆ, ಅದು ಶಾಶ್ವತ. ಈಗ ನಾವು ಮಾಡುವಂಥದ್ದು ಭೌತಿಕದಲ್ಲಿ ಕೃಷ್ಣನ ತೃಪ್ತಿ ಇಲ್ಲ. ಗಂಡನನ್ನು ತೃಪ್ತಿ ಮಾಡ್ಲಿಕ್ಕೆ, ಹೆಂಡತಿಯನ್ನು ತೃಪ್ತಿ ಮಾಡ್ಲಿಕ್ಕೆ, ಮಗನನ್ನು ತೃಪ್ತಿ ಮಾಡ್ಲಿಕ್ಕೆ, ಮಗಳನ್ನು ತೃಪ್ತಿ ಮಾಡ್ಲಿಕ್ಕೆ, ತಂದೆಯನ್ನು ತೃಪ್ತಿ ಮಾಡ್ಲಿಕ್ಕೆ, ಅಣ್ಣನನ್ನು ತೃಪ್ತಿ ಮಾಡ್ಲಿಕ್ಕೆ, ಅಕ್ಕನನ್ನು ತೃಪ್ತಿ ಮಾಡ್ಲಿಕ್ಕೆ, ಸೋದರತೆಯನ್ನು ತೃಪ್ತಿ ಮಾಡ್ಲಿಕ್ಕೆ, ಅವರನ್ನು ತೃಪ್ತಿ ಮಾಡ್ಲಿಕ್ಕೆ, ಇವರನ್ನು ತೃಪ್ತಿ ಮಾಡ್ಲಿಕ್ಕೆ, ಬಾಸ್ ಅನ್ನು ತೃಪ್ತಿ ಮಾಡ್ಲಿಕ್ಕೆ, ಮ್ಯಾನೇಜರ್ ಅನ್ನು ತೃಪ್ತಿ ಮಾಡ್ಲಿಕ್ಕೆ. ನೋಡಿ, ನಮ್ಮ ಕೆಲಸದಲ್ಲಿ ಈ ರೀತಿ ಇರ್ತದೆ. ನಮ್ದು ಸುಪೀರಿಯರ್ ಯಾರಿದ್ದಾರೆ ಅವರನ್ನು ತೃಪ್ತಿ ಮಾಡ್ಲಿಕ್ಕೆ, ಇನ್ನೊಂದು ಮತ್ತೊಂದು ತುಂಬಾ ಉಂಟು. ಆದ್ರೆ ಯಾರನ್ನು ತೃಪ್ತಿ ಮಾಡ್ಲಿಕ್ಕೆ? ಕೃಷ್ಣನನ್ನು ತೃಪ್ತಿ ಮಾಡ್ಲಿಕ್ಕೆ. ಯಾವುದೇ ಕ್ರಿಯೆಯನ್ನು ಶಾಶ್ವತ ಅದು ನೋಡಿ. ಭಗವಂತನನ್ನು ತೃಪ್ತಿ ಮಾಡ್ಲಿಕ್ಕೆ ಯಾವ್ದು ಮಾಡ್ತೇವೆ ಅದೆಲ್ಲ ಶಾಶ್ವತ ಅಂತ, ಶಾಶ್ವತ ಬದಲಾಗುತ್ತದೆ. SR ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಎಸ್, ಯಾರು ಓದ್ತೀರಿ ಇದನ್ನು? ಸರಿಕಮಲ. ಎಸ್, ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯ ಶರಣ್ಯಾಕರೌ ರಾಧಾ ಕೃಷ್ಣ ಪಾದಾರವಿಂದ ಭಜನ ನಂದೇನ ಮುಥಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ಎಸ್, ಹರೇ ಕೃಷ್ಣ. ಧನ್ಯವಾದ. ಎಸ್ ನೋಡಿ, ಪ್ರಭುಪಾದಿದ ಟೋನಲ್ಲಿ ಹೇಳ್ತೇನೆ. ಪ್ರಭುಪಾದ ಯಾವ ರೀತಿ ಹೇಳ್ತಾರೆ? ನಾನಾ ಶಾಸ್ತ್ರ ವಿಚಾರಣೆಗೆ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಮಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪಾದಾರವಿಂದ ಭಜನಾನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ಎಸ್ ಎಸ್, ಯಾರು ಓದ್ತೀರಿ? ಹರೇ ಕೃಷ್ಣ. ಕುಸುಮ ಮಾತಾಜಿ. ಎಸ್, ಹರೇ ಕೃಷ್ಣ. ಓದಿ.
ಹರೇ ಕೃಷ್ಣ ಪ್ರಭುಜಿ. ಹ್ಮ್. 6 ಗೋಸ್ವಾಮಿಗಳು. ನಿಜವಾದ ಧರ್ಮವನ್ನು ಸ್ಥಾಪಿಸಲು ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಸದ್ಧರ್ಮ ಸಂಸ್ಥಾಪಕವು ಏಕೆ ಲೋಕಾನಾಂ ಹಿತಕಾರಿಣವು. ಅವರು ಸಾಮಾನ್ಯವಾಗಿ ಜನರಿಗೆ ಕಲ್ಯಾಣ ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಲೋಕಾನಾಂ ಒಂದ್ ನಿಮಿಷ ಎಸ್ ಹೌದು ಲೋಕಾನಾಂ ಹಿಂದೆ ಸಮಾಜ ಅಷ್ಟೊಂದು ಕೀಳುಮಟ್ಟದ್ದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯದಿಂದ ಪುರಾವೆಗಳನ್ನು ನೀಡಿದ ತಕ್ಷಣ ಅವರು ಸ್ವೀಕರಿಸುತ್ತಿದ್ದರು. ಆದ್ದರಿಂದ ಈ ಗೋಸ್ವಾಮಿಗಳು ವೈದಿಕ ಸಾಹಿತ್ಯ, ಸಾಮವೇದ, ಋಗ್ವೇದ ಮತ್ತು ಉಪನಿಷತ್ತುಗಳು, ವೇದಾಂತ ಸೂತ್ರ, ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಾಗವತದಲ್ಲಿ ಸಂಶೋಧನೆ ನಡೆಸುತ್ತಿದ್ದರು. ಭಕ್ತಿ ರಸಾಮೃತ ಸಿಂಧು ಪುಸ್ತಕದಲ್ಲಿ ನೀವು ವಿವಿಧ ಶಾಸ್ತ್ರಗಳ ಪುರಾವೆಗಳನ್ನು ಕಾಣುವಿರಿ. ಹರೇ ಕೃಷ್ಣ. ನೋಡಿ, ಇದು 500 ವರ್ಷದ ಹಿಂದೆ. 500 ವರ್ಷದ ಹಿಂದೆ ಡಿಗ್ರೇಡೇಷನ್ ಇರಲಿಲ್ಲ. ಎಸ್, ಯಾಕೆ 500 ವರ್ಷದ ಹಿಂದೆ ಡಿಗ್ರೇಡೇಷನ್ ಇರಲಿಲ್ಲ? ಎಸ್, ಯಾರು ಹೇಳ್ಬೋದು? ಒಂದು ನಿಮಿಷ. ಎಸ್, ಯಾರಾದ್ರೂ ಹೇಳ್ಬೋದಾ ಯಾಕೆ? ಇದು 500 ವರ್ಷದ ಹಿಂದೆ ರೂಪ ಗೋಸ್ವಾಮಿ ಬರ್ತದ್ದು. ಡಿಗ್ರೇಡೇಷನ್ ಇರಲಿಲ್ಲ, ಈಗ ಡಿಗ್ರೇಡೇಷನ್ ಉಂಟು. ಯಾಕೆ? ನೋಡಿ, ಹಿಂದೆ ಸಮಾಜ ಅಷ್ಟೊಂದು ಕೀಳು ಮಟ್ಟದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯ ಪುರಾವೆಗಳನ್ನು ನೀಡಿ ತಕ್ಷಣ ಅವರು ಸ್ವೀಕರಿಸಿದ್ದಾರೆ. ಎಸ್, ಯಾಕೆ? ಯಾರಿಗಾದ್ರೂ ಹೇಳ್ಬೋದು ಇದರ ಬಗ್ಗೆ? ಎಸ್, ಹರೇ ಕೃಷ್ಣ. ಆಗ ಜಾಸ್ತಿ ಜನ ಲೌಕಿಕ ವಿದ್ಯೆ ಕಲಿತಾ ಇರಲಿಲ್ಲ ಪ್ರಭುಜಿ. ಅವ್ರ ಮನೆಯಲ್ಲಿ ಇರೋ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಕೆಲವೊಂದು ಪಾಲನೆ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಅದ್ರ ಬಗ್ಗೆ ಅರಿವಿತ್ತು. ಹಂಗಾಗಿ ಇನ್ನೊಂದ್ ಸ್ವಲ್ಪ ಪ್ರೂಫ್ ಕೊಟ್ರೆ ಅದನ್ನ ನಂಬ್ತಾ ಇದ್ರು ಪ್ರಭುಜಿ. ಆದ್ರೆ ಈಗ ನಮ್ದು ತುಂಬಾ ಅದು ಇದು ಎಲ್ಲಾ ವಿಚಾರಗಳು, ಎಲ್ಲಾರು ವಿಚಾರಗಳು ಒಬ್ಬೊಬ್ರು ಒಂದೊಂದ್ ವಿಚಾರ ಹೇಳ್ತಾರೆ ಒಂದೊಂದ್ ತರಕ್ಕೆ. ಅದರಿಂದ ಯಾವ್ದಕ್ ಸರಿ ಯಾವ್ದು ತಪ್ಪು ಅನ್ನೋ ಗೊಂದಲನೇ ನಮಗ್ ಜಾಸ್ತಿ ಆಗಿದೆ. ಅವ್ರಿಗೆ ಆತರ ಗೊಂದಲ ಕಡಿಮೆ ಇತ್ತು ಪ್ರಭುಜಿ. ಓಕೆ, ನೋಡಿ, ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ನಿಮಗೆ ಹೇಳ್ತೇನೆ, ಈಗ ವಿಷಯ ಹೇಳ್ತೇನೆ. ಎಂತಂದ್ರೆ, ಚೈತನ್ಯ ಮಹಾಪ್ರಭು ಇರುವಾಗ ಆಗ ಸಂಡೇಸ್ ರಜೆ ಇರಲಿಲ್ಲ. ಈಗ ನಮಗೆ ಸಂಡೇ ರಜೆ. ಈಗ ಸಂಡೇ ರಜೆ ಯಾರು ತಂದದ್ದು? ಎಸ್, ಯಾರು ಹೇಳ್ತೀರಿ? ಆಗ ಏಕಾದಶಿ, 2 ಏಕಾದಶಿಗೆ ರಜೆ ಇತ್ತು. ಸಂಡೇ ರಜೆ ಯಾರು ತಂದದ್ದು? ಎಸ್, ಯಾರು ಹೇಳ್ತೀರಿ? ಬ್ರಿಟಿಷರು ಪ್ರಭುಜಿ. ಬ್ರಿಟಿಷರು ತಂದದ್ದು. ಎಸ್, ವೆರಿ ಗುಡ್. ಹಾಗಾಗಿ ಮತ್ತೆ ಆಗ ಎಂತಂದ್ರೆ ಗುರುಕುಲ ಇದ್ದದ್ದು. ಈಗಿದು ನಮ್ದು ಈ ಶಾಲಾ ಕಾಲೇಜಲ್ಲ, ಬ್ರಿಟಿಷರು ತಂದದ್ದು, ಎಜುಕೇಶನ್ ಅವರು ತಂದದ್ದು. ಹಿಂದೆ ಧೋತಿ ಕುರ್ತಾ ಹಾಕಿ ಹೋಗ್ಲಿಕ್ಕೆ ನೀವು ಬೇಕಿದ್ರೆ ನೋಡ್ಬೋದು. ಚೈತನ್ಯ ಮಹಾಪ್ರಭು ಅಸೋಸಿಯೇಟ್ಸ್ ಎಲ್ಲರೂ ಧೋತಿ ಕುರ್ತದಲ್ಲಿ. ಈಗ ಪ್ಯಾಂಟ್ ಶರ್ಟ್, ಇದೆಲ್ಲ ಬ್ರಿಟಿಷರು ತಂದದ್ದು. ಹಾಗಾಗಿ ಎಜುಕೇಶನ್ ಸಿಸ್ಟಮ್ ನೋಡಿ, ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ಪ್ರಭುಪಾದ ಹೇಳಿದ ಎಕ್ಸಾಂಪಲ್. ಬ್ರಿಟಿಷರು ಭಾರತಕ್ಕೆ ಬಂದು ಹೀಗೆ ನೋಡಿದರು ಭಾರತೀಯರನ್ನು. ಎಲ್ಲರೂ ಹಾಲು ಕುಡಿಯುವಂಥದ್ದು. ಎಲ್ಲರ ಮನೇಲಿ ಹಸು ಉಂಟು. ಈಗ ಇಂದಿನ ಕಾಲದಲ್ಲಿ ಒಬ್ಬ ಶ್ರೀಮಂತ ಅಂದ್ರೆ ಅವನ ಹಸು ಎಷ್ಟುಂಟು ಅದರ ಮೇಲೆ ಡಿಪೆಂಡ್. ಹೆಣ್ಣು ಕೊಡುವಾಗ ನಿನಗೆ ಹಸು ಎಷ್ಟುಂಟು ಅದ್ರ ಮೇಲೆ ಹೆಣ್ಣು ಕೊಡುವಂಥದ್ದು, ಒಂದು ಹುಡುಗಿಯನ್ನು ಕೊಡುವಂಥದ್ದು ಇನ್ನೊಂದು ಮನೆಗೆ. ಹಾಗೆಲ್ಲರೂ ಹಸು ಇತ್ತು, ಎಲ್ಲರೂ ಹಾಲು ಕುಡಿತಾ ಇದ್ರು. ಈ ಟೀ ಕಾಫಿಯನ್ನು ಅವ್ರು ತಂದದ್ದು. ಎಸ್, ಎಷ್ಟು ಮಂದಿ ಟೀ ಕಾಫಿ ಕುಡಿತಾ ಇದ್ದೀರಿ? ಅಡಿಕ್ಟ್ ಆಗಿದ್ದೀರಿ ಟೀ ಕಾಫಿಗೆ. ಭಕ್ತಿ ಬಂದ ಮೇಲೆ ಟೀ ಕಾಫಿ ಬಿಡಬೇಕು. ಎಸ್, ಹರೇ ಕೃಷ್ಣ. ಯಾರೆಲ್ಲ ಟೀ ಕಾಫಿ ಕುಡಿತಾ ಇದ್ರಿ ಈಗ ಕೂಡ ದಯವಿಟ್ಟು ಹೇಳಿ, ಮಾತಾಡಿ. ಟೀ ಕಾಫಿ ಕುಡಿಯೋರು ಈಗ ಕುಡಿತಿಲ್ಲ ಪ್ರಭುಜಿ. ಎಸ್, ಉಳಿದವರು ಯಾರೆಲ್ಲ ಕುಡಿತೀರಿ? ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ, ಮಾತಾಡ್ಲಿಕ್ಕೆ ನಿಮಗೆ ನಾಚಿಕೆ ಆಗೋದಾದ್ರೆ. ಟೀ ಕಾಫಿಗೆ ಯಾರೆಲ್ಲ ಅಡಿಕ್ಟ್ ಆದವರು ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಪ್ರಭುಜಿ, ನಾನ್ ಚಿಕ್ಕ ವಯಸ್ಸಿಂದಾನೇ ಕುಡಿಯಲ್ಲ, ಆದ್ರೆ ಟೀ ಕಾಫಿ ಯಾಕೆ ಕುಡಿಬಾರ್ದು ಪ್ರಭುಜಿ? ಎಸ್, ಓಕೆ, ಅದು ಬೇರೆ ವಿಷಯ. ಅದಕ್ಕೆ ಬೇರೆ ಕ್ಲಾಸ್ ಕುಡಿಯುವ. ಓಕೆ, ಯಾರೆಲ್ಲ ಕುಡಿತೀರಿ? ಓಕೆ, ಬೇರೆಯವರು ಯಾರೆಲ್ಲ ಉಳಿದವರೆಲ್ಲ ಕುಡಿಯುವುದಿಲ್ವಾ? ಹೇಳಿ, ಫ್ರ್ಯಾಂಕ್ ಆಗಿ ಹೇಳಿ. ಅದೇ, ಓಕೆ. ಎಸ್, ನೋಡಿ, ಹಾಗಾಗಿ ಬ್ರಿಟಿಷರು ಬರುವಾಗ ಎಲ್ಲರೂ ಹಾಲು ಕುಡಿತಾ ಇದ್ರು. ಹಾಲು ಬ್ರಿಟಿಷರು ಎಂತ ಮಾಡಿದಂದ್ರೆ, ಈಗ ಭಾರತದಲ್ಲಿ ಮಾತ್ರ ಈ ಟೀ ಕಾಫಿಗೆ ಹಾಲು ಹಾಕುವಂಥದ್ದು, ಬೇರೆ ಯಾವ ದೇಶದಲ್ಲಿ ಇಲ್ಲ. ಹಾಗಾಗಿ ಇವರಿಗೆ ಡೈಲ್ಯೂಟ್ ಮಾಡಿಕೊಡುವ. ಈಗ ಎಂತಾಗಿದೆ, ನಾವು ಅಡಿಕ್ಟ್ ಆಗಿದ್ದೇವೆ. ಅದು ತಾಮಸಿಕ.
ಟೀ ಕಾಫಿ ತಾಮಸಿಕ ಅಡಿಕ್ಷನ್, ಹಾಗಾಗಿ ಅದನ್ನು ಕುಡಿಬಾರ್ದು, ಒಳ್ಳೇದಲ್ಲ. ಭಕ್ತಿಯಲ್ಲಿ ಈಗ ನಾನು ನೋಡಿ, ನಾನು 2008 ಬಂದವ, ಆಗ ಅದಕ್ಕಿಂತ ಮುಂಚೆ ನಾನು ಕುಡಿತಾ ಇದ್ದೆ. ಈಗ ಆಲ್ಮೋಸ್ಟ್ 16 ಇಯರ್ಸ್ ಆಯ್ತು ಸ್ಟಾಪ್ ಮಾಡಿದ್ದೇನೆ ಟೀ ಕಾಫಿ. ಏನು ನಾವು ಸಾಯೋದಿಲ್ಲ ಟೀ ಕಾಫಿ ಬಿಟ್ಟರೆ, ಆದರೆ ಅಡಿಕ್ಷನ್ ಆಗಿದೆ ನಮಗೆ. ಹಾಗೆ ಬ್ರಿಟಿಷರು ಬಂದು ನೋಡಿದ್ರು. ಆಗ ಗುರುಕುಲ ಎಜುಕೇಶನ್, ಅದು ಕೂಡ ಎಂತ, ಟೆಂಪಲಿಗೆ 1 ಲಕ್ಷ ಎಕರೆ ಜಾಗ, ದೊಡ್ಡ ಜಾಗ, ಅದರಲ್ಲಿ ಕೃಷಿ ಎಲ್ಲ ಆಗ್ತಾ ಇತ್ತು. ಫ್ರೀ ಸ್ಕೂಲಿಂಗ್, ಗುರುಕುಲ ಎಜುಕೇಶನ್, ಫ್ರೀ ಊಟ. ಈಗ ಟೆಂಪಲಿಗೆ 1 ಲಕ್ಷ ಎಕರೆ ಜಾಗ ಇದ್ರೆ ಅವ್ರಿಗೆ ಕೊಡ್ಬೋದು. ಬ್ರಿಟಿಷರು ಬಂದು ಎಂತ ಮಾಡಿದ್ರು, ಈಗ ಸಪೋಸ್ ದೇವಸ್ಥಾನಕ್ಕೆ 1 ಲಕ್ಷ ಎಕರೆ ಜಾಗ ಇದ್ರೆ ಅದರಲ್ಲಿ 90% ಕಿತ್ತು ತಗೊಂಡ್ರು. 1,90,000 ಎಕರೆ ಜಾಗಿ ಅವ್ರು ತಗೊಂಡು 10,000 ಎಕರೆ, ಅದರಲ್ಲಿ ಜಾಸ್ತಿ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಫ್ರೀ ಎಜುಕೇಶನ್ ಇದು ಫುಡ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಆಯ್ತು. ಅಂದ್ರೆ ಆಗ್ತಾ ಇತ್ತು ಅವರಿಗೆ ಎಷ್ಟು ಬೇಕಷ್ಟು. ಮತ್ತೆ ಎಂತಂದ್ರೆ ಈಗ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ವಿಷಯವನ್ನು ಹಾಕಬೇಕು. ಹಾಗೆ ಬ್ರಿಟಿಷರು ಮಾಡಿದ್ದು ಅದು ಕೆಲಸ, ನಮ್ದು ಎಜುಕೇಶನ್ ಕೊಡುವ ಅಂತ. ಈಗ ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇದ್ದಾರೆ. ಈಗ ನಿಮ್ಮ ಮಕ್ಕಳ ಹತ್ರ ಹೋಗಿ ಈ ರೂಪ ಗೋಸ್ವಾಮಿ ಎಜುಕೇಶನ್ ಸರಿ, ನೀವು ಕಲಿಯುವಂಥದ್ದು ಎಜುಕೇಶನ್ ಬ್ರಿಟಿಷರ್ದು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಂತ ಮಾಡ್ತಾರೆ? ನಿಮ್ಮ ಮಕ್ಕಳು ಹೊಡಿತಾರೆ ಇಲ್ವಾ? ಹೊಡಿತಾರೆ ಪ್ರಭುಜಿ, ನೀವ್ ಹೇಳೋದೇ ಸರಿ ಇಲ್ಲ ಅಂತ ಹೇಳ್ತಾರೆ ಪ್ರಭುಜಿ. ಇದು ಆಗಿದೆ, ಎಂತ ಮಾಡುವಂಥದ್ದು. ಕಾಲ ಕಲ್ಜಿಗೆ ಹೇಳ್ತೇವೆ, ಕಂಪ್ಲೀಟ್ ಹಾಳಾಗಿದೆ, ಕಾಲ ಕೆಟ್ಟೋಗಿದೆ. ಆದರೆ ಬ್ರಿಟಿಷರು ಇದನ್ನು ಮಾಡಿದ್ದಾರೆ, ಅವರಿಗೆ ಸಕ್ಸಸ್ ಆಗಿದೆ. ನಮ್ಮನ್ನು ಅದಕ್ಕೆ ಒಂದು ಎಜುಕೇಶನ್ ಈಸ್ ದ ಮೀಡಿಯಾ ವೇರ್ ಯು ಕ್ಯಾನ್ ಡೂ ವಾಟ್ ಎವರ್ ಯು ಲೈಕ್. ಹಾಗೆ ಎಜುಕೇಶನ್ ಮೀಡಿಯಾದಿಂದ ಅವರು ನಮ್ಮನ್ನೆಲ್ಲ ಟೋಟಲ್ ನಾಶ ಮಾಡಿಬಿಟ್ಟಿದ್ದಾರೆ ಬ್ರಿಟಿಷರ್. ದೇ ಆರ್ ಸಕ್ಸಸ್ಫುಲ್, ದೇ ಅಚೀವ್ ವಾಟ್ ದೇ ವಾಂಟೆಡ್. ಅಂದ್ರೆ ಈಗ ನಮ್ಮ ಮಕ್ಕಳೆಲ್ಲ ಇದೆಂತ ನಿಮ್ಮ ರೂಪಗೋಸ್ವಾಮಿ, ನೀವೆಂತ ಶಾಸ್ತ್ರ, ನಿಮ್ಗೆ ಬೈತಾರೆ ನೀವು ಹೇಳಿಕ್ಕೆ ಹೋದ್ರೆ. ಇದು ಯಾರ್ದು ಇದು ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಬ್ರಿಟಿಷರಿಗೆ. ನೋಡಿ, ಇದು ತುಂಬಾ ಸೀರಿಯಸ್ ವಿಷಯ. ಹೇಗೆ ಅಂದ್ರೆ, ನಮ್ಮ ಮನೆಯಲ್ಲಿರುವ ಬಂಗಾರ ಮತ್ತೆ ಈ ಹಣವನ್ನು ನಾವು ಕೀಯನ್ನು ಈಗ ಓಪನ್ ಇಟ್ಟಿದ್ದೇವೆ, ಯಾರೋ ಬಂದು ಕದ್ದು ಹೋಗ್ತಾನೆ. ನಾವು ಹೀಗೆ ಕಾಣುವಾಗೆ ಅದರಲ್ಲಿ ಬರೆದಿದ್ದೇವೆ, ಇದು ಗಾಡ್ರೇಜ್, ಇದು ಕೀ, ಇದರಲ್ಲಿ ಹಣ ಮತ್ತೆ ಬಂಗಾರ ಉಂಟಂತ. ಬರ್ತಾನೆ, ತೆಗಿತಾನೆ, ಹೋಗ್ತಾನೆ. ನಿಮ್ ಬಂಗಾರ ಕೂಡ ಇಲ್ಲ, 1 kg ಗೋಲ್ಡ್ ಕೂಡ ಹೋಯ್ತು, 1 ಕೋಟಿ ಹಣ ಕೂಡ ಹೋಯ್ತು ಮನೇಲಿ ಇಟ್ಟದ್ದು. ಹಾಗಾಗಿ ಬ್ರಿಟಿಷರು ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇಲ್ಲಿ ಹೇಳುವಂಥದ್ದು ನೋಡಿ, ನಾವೀಗ ಹಿಂದೆಗೆ ಹೋಗುವ. ನಾನಾ ಶಾಸ್ತ್ರ ವಿಚಾರ ಅಂದ್ರೆ ಎಲ್ಲ ಶಾಸ್ತ್ರವನ್ನು ಅವರು ತುಂಬಾ ಡೀಟೇಲ್ ಆಗಿ ಕಲ್ತರು. ನಿಜ ಧರ್ಮ ಸ್ಥಾಪಿಸಲು ಅವರು ಅನೇಕ ಪುಸ್ತಕಗಳು ಬರೆದಿದ್ದಾರೆ, ತುಂಬಾ ಬರೆದಿದ್ದಾರೆ. ನಾನಾ ಶಾಸ್ತ್ರ ವಿಚಾರಣೆಗೆ ಸದ್ಧರ್ಮ. ಯಾಕೆ ಲೋಕವನ್ನು ಹಿತ ಮಾಡ್ಲಿಕ್ಕೋಸ್ಕರ. ಯಾಕೆಂದ್ರೆ ಕೆಟ್ಟೋಗಿದೆ ಲೋಕ. ನಾವು ಕೂಡ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಹೇಗೆ ಅಂದ್ರೆ ಬ್ರಿಟಿಷರು ಗ್ರೇಟ್, ನಮ್ಗೆ ಕೂಡ ಅದೇ ಇತ್ತು. ಶಾಲಾ ಕಾಲೇಜ್ ಅದೇ ಇರುವಂಥದ್ದು, ನಾವು ಜೈ ಆಗ್ತಾ ಇದ್ದೇವೆ. ಅವರು ಬಂದು ಇಲ್ಲಿ ಇಲ್ಲದ್ರೆ ನಾವು ಬ್ಯಾಕ್ವರ್ಡ್ ಆಗ್ತಿದ್ದೆವು. ಅವರು ಬಂದು ಎಲ್ಲವನ್ನು ನೋಡಿ. ಫೇಮಸ್ ಒಂದು ಪ್ರಭುಪಾದ ಹೇಳುವಂತ ಇನ್ನೊಂದು, ಈಗ ಟ್ರೈನ್ ಮಾಡಿದೆ ಯಾರು? ಬ್ರಿಟಿಷರ್. ಇದು ಒಳ್ಳೆಯ ವಿಷಯವ ಕೆಟ್ಟ ವಿಷಯವ? ಬ್ರಿಟಿಷರು ನಮ್ಗೆ ಟ್ರೈನ್ ಮಾಡಿ ಹೋಗಿದ್ದಾರೆ. ಇದು ಒಳ್ಳೆ ವಿಷಯ ಕೆಟ್ಟ ವಿಷಯವ? ಯಾರು ಹೇಳ್ತೀರಿ? ಅದು ಅವರ ರಾಷ್ಟ್ರಗಳಿಗೆ ಇಲ್ಲಿಂದ ಸಾಮಾನುಗಳನ್ನು ಸಾಗಿಸಿಕೊಂಡು ಹೋಗೋದಕ್ಕೆ ಅವ್ರು ಮಾಡ್ಕೊಂಡಿದ್ರು. ನೋಡಿ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಔರಂಗಜೇಬ್, ಟಿಪ್ಪು ಸುಲ್ತಾನ್, ಹೈದರಾಲಿ,
ಇವರೆಲ್ಲ ಕುದುರೆ ಮತ್ತೆ ಒಂಟೆಯಲ್ಲಿ ಲೂಟಿಕೊಂಡು ಹೋದ್ರು. ಆಕ್ಚುಲಿ ಭಾರತ ತುಂಬಾ ರಿಚ್ ಅಂತೆ, ಎಲ್ಲ ಕುದುರೆ ಒಂಟೆಯಲ್ಲಿ ಎಂತ ಹೇಳುವಂಥದ್ದು ಸಿಂಧಿಂದ ಆಚೆ ಅಫ್ಘಾನಿಗೆಲ್ಲ ಕೊಂಡೋಗಿದ್ದಾರೆ ತುಂಬಾ. ಅವರ ನಂತರ ಬಂದದ್ದು ಬ್ರಿಟಿಷರು ಎಂತ ಮಾಡಿದ್ರು, ಟ್ರೈನ್ ಅನ್ನು ಮಾಡಿದ್ರು, ಪೋರ್ಟ್ ಅನ್ನು ಹಾರ್ಬರ್ ಅನ್ನು ಮಾಡಿದ್ರು, ತುಂಬಾ ಸುಲಭವಾಗಿ ಕೊಂಡೋಗ್ಲಿಕ್ಕೆ. ಹಾಗೆ ನಮ್ಗೆ ಒಳ್ಳೇದು ಮಾಡಿದಲ್ಲ ಅವರು. ನಾವೀಗ ಚಪ್ಪಲ್ ಹೊಡಿತೇವೆ. ಬ್ರಿಟಿಷರ್ ಸ್ಕೂಲಲ್ಲಿ ಉಂಟು, ಬ್ರಿಟಿಷರ್ಸ್ ದೇ ಮೇಡ್ ರೈಲ್ವೆ ಅಂಡ್ ಪೋರ್ಟ್ ಫಾರ್ ಇಂಡಿಯಾ. ಟೀಚರ್ ಕ್ಲಾಪ್ ಹೊಡಿತಾರೆ, ಮಕ್ಕಳು ಕ್ಲಾಪ್ ಹೊಡಿತಾರೆ. ಎಂತ ಯಾಕೆ ಮಾಡಿದವರು? ಸುಲಭವಾಗಿ ಲೂಟಿಕೊಂಡು ಹೋಗ್ಲಿಕ್ಕೆ. ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ, ನಮ್ಮ ಮಕ್ಕಳಿಗೆ ಕೂಡ ಗೊತ್ತಿಲ್ಲ. ಎಂತ ಟ್ರಾಜಿಡಿ ನೋಡಿ. ಹಾಗಾಗಿ ಇಲ್ಲಿ ಎಸ್, ಏಕೆ ಲೋಕವನ್ನು ಹಿತ ಮಾಡ್ಲಿಕ್ಕೋಸ್ಕರ ಅವ್ರು ಬರ್ತದ್ದು. ಕಂಟಿನ್ಯೂಸ್ ಮರದ, ಅದು ಕೂಡ ಹೇಗೆ ಅಂದ್ರೆ ಒಂದು ಮರದ ಅಡಿಯಲ್ಲಿ 2 ದಿವಸ ಮಾತ್ರ ಅಂತೆ, ಬೇರೆ ಇನ್ನೊಂದು ಮರ. ಮತ್ತೆ ಲಯನ್ ಕ್ಲೋತ್ ಅಲ್ಲಿ ನೋಡಿ, ಒಂದು ಕೋಪಿನ್ ಮತ್ತೆ ಲಯನ್ ಕ್ಲೋತ್ ಅಲ್ಲಿ. ಅವರು ಮಾಡಿದಂತ ನೋಡಿ, ರೂಪ ಗೋಸ್ವಾಮಿಯ ಪ್ರಭುಪಾದಗಳು ಒಂದು ವಿ ಆರ್ ರೂಪಾನುಗಾಸ್, ರೂಪ ಗೋಸ್ವಾಮಿ ಫಾಲೋವರ್ಸ್. ಅವರ ಕೃಪೆಯಿಂದ ನಾವು ಈಗ ಶಾಸ್ತ್ರವನ್ನು ಕಲಿತಾ ಇದ್ದೇವೆ. ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ರೂಪ ಗೋಸ್ವಾಮಿಗೆ, ಎಷ್ಟು ಹೇಳಿದ್ರು ಕೂಡ ಸಾಧ್ಯ ಇಲ್ಲ. ಏಕೆ ಲೋಕನಾಮ ಹಿತಕಾರಿ ನಾವು. ಅವರು ಸಾಮಾನ್ಯವಾಗಿ ಜನರಿಗೆ ಕಲ್ಯಾಣ ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಲೋಕಾನಾಮ್ ಹಿಂದೆ ಸಮಾಜ ಅಷ್ಟೊಂದು ಕೀಳು ಮಟ್ಟದಾಗಿರಲಿಲ್ಲ ನೋಡಿ. ಹೇಗೆ ಅಂದ್ರೆ 500 ವರ್ಷ ಹಿಂದೆ ಎಂತ ಹೇಳುವಂಥದ್ದು, ಈ ಯಮುನೆ ಮತ್ತೆ ಗಂಗೆ ಎಲ್ಲ ನೀರು ತುಂಬಾ ಶುದ್ಧ ಇತ್ತಂತೆ, ಮತ್ತೆ ಎಲ್ಲ ಮರಗಿಡಗಳು ಇತ್ತಂತೆ, ಎಲ್ಲ ಪಕ್ಷಿಗಳು ಆರಾಮ್ಸೆ. ಹೇಗಂದ್ರೆ ಕೊರೋನಾ ಆಗುವಾಗ 2020 ಕೊರೋನಾ ಆಗುವಾಗ 1 ತಿಂಗಳೆಲ್ಲ ಬಂದಿತ್ತು. ಆಗ ರೋಡಲ್ಲಿ ಈ ನವಿಲು, ಈ ಸಿಂಹ, ಹುಲಿ, ಆನೆ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ರೋಡಲ್ಲಿ ಎಷ್ಟೋ ರೋಡ್ ಖಾಲಿತ್ತು. ಆಕ್ಚುಲಿ ಅದು ಆ ಪ್ರಾಣಿಗಳೆಲ್ಲ ಹೋಗ್ಬೇಕು, ಪಕ್ಷಿಗಳೆಲ್ಲ ಹೋಗ್ಬೇಕು. ಈಗ ಎಂತ ಮಾಡಿದ್ದೇವೆ ನಾವು ಹೋಗ್ತಾ ಇದ್ದೇವೆ. ಆಕ್ಚುಲಿ ಎಲ್ಲರಿಗೋಸ್ಕರ, ಯಾಕೆಂದ್ರೆ ನಮ್ಗೆ ಎಷ್ಟು ರೈಟ್ ಉಂಟು ಅದಕ್ಕೆ ಕೂಡ ಅಷ್ಟೇ ರೈಟ್ ಉಂಟು. ಸರ್ವ ಯೋನಿಗಳಂತೆ, ಎಲ್ಲ ಯೋನಿಗಳು ಕೃಷ್ಣನ ಮಕ್ಕಳು. ಹಾಗೆ ಹಿಂದಿನ ಕಾಲದಲ್ಲಿ ಈ ರೀತಿ ಇತ್ತು, ಕೀಳು ಮಟ್ಟದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯದಿಂದ ಪುರಾವೆಗಳನ್ನು ನೀಡಿದ ತಕ್ಷಣ ಅವರು ಸ್ವೀಕರಿಸ್ತಿದ್ರು. ಹೇಗೆ ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಈಗ ನೀವು ನಿಮ್ಮ ಮಕ್ಕಳ ಹತ್ರ ಹೇಳಿ, ಈ ರೂಪ ಗೋಸ್ವಾಮಿ ಇದೇ ಹೇಳ್ತಿದ್ದಾರೆ, ನಿಮಗೆ ಯಾವ ರೀತಿ ಸಿಗ್ತದೆ ಉತ್ತರ? ಎಸ್, ಯಾರು ಹೇಳ್ತೀರಿ? ಯಾರಾದ್ರೂ ಟ್ರೈ ಮಾಡಿದ್ದೀರಾ? ಪ್ರಭುಪಾದ ಹೀಗೆ ಹೇಳ್ತಾರೆ ಮಕ್ಕಳಿಗೆ, ಎಂತ ಹೇಳ್ತಾರೆ ನಿಮ್ಮ ಮಕ್ಕಳು? ಎಸ್, ಯಾರು ಹೇಳ್ತೀರಿ? ಎಸ್, ದಯವಿಟ್ಟು ಮಾತಾಡಿ. ಪ್ರಭುಪಾದ ಮಕ್ಕಳೆಲ್ಲ ಗುರುಜಿ ದೊಡ್ಡವರೇ ಮಾತು ಕೇಳಲ್ಲ, ಮಕ್ಕಳೇನ್ ಕೇಳ್ತಾರೆ? ಯಾವುದು? ದೊಡ್ಡವರೇ ಕೇಳಲ್ಲ ಗುರುಜಿ, ಈಗ ದೊಡ್ಡವ್ರದ್ದು ಬೇಡ, ಈಗ ಮಕ್ಕಳಿಗೆ. ಯಾಕಂದ್ರೆ ಮಕ್ಕಳನ್ನು ಶಾಲಾ ಕಾಲೇಜು ಕಲಿಸಲಿಕ್ಕೆ ಆಗುವಂತ, ದೊಡ್ಡವರನ್ನ ಆಗುದಿಲ್ಲ. ದೊಡ್ಡವರನ್ನು ಬಿಡಿ ಅಲ್ಲಿಗೆ, ದೊಡ್ಡವರನ್ನು ಬಿಡಿ. ಮಕ್ಕಳಿಗೆ ಟ್ರೈನ್ ಮಕ್ಕಳಿಗೆ ಹೇಳ್ದೇನು ಪ್ರಭುಜಿ, ಅವರು ಎಲ್ಲದಕ್ಕೂ ಪುರಾವೆ ಕೇಳ್ತಾರೆ, ಸಾಕ್ಷಿ ಕೇಳ್ತಾರೆ. ಇದನ್ನ ಎಲ್ಲಿದೆ ತೋರ್ಸು, ಅದನ್ನ ಎಲ್ಲಿದೆ ತೋರ್ಸು ಅಂತ. ನಮಗ್ ತಿಳಿದಿರೋ ಅಷ್ಟು ನಾವು ತೋರಿಸ್ಬೋದು, ಅದಕ್ಕಿಂತ ಆಚೆಗೆ ಏನೋ ಹೌದಾ ಹೆಂಗೆ ಅದು ಇದು ಅಂತ ಕೇಳ್ತಾರೆ, ನಮಗೂ ಹೇಳಕ್ ಗೊತ್ತಾಗಲ್ಲ ಪ್ರಭುಜಿ. ಯಾಕೆಂದ್ರೆ ನಮ್ದು ಎಜುಕೇಶನ್ ಸಿಸ್ಟಮ್ ಹಾಗೆ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಎಂತಂದ್ರೆ ಈ ಡೈಲಿ ಶಾಲಾ ಕಾಲೇಜಲ್ಲಿ ಎಂತ ಹೇಳ್ತಾರೆ, ಅದು ಒಳಗೆ ಹೋಗಿ 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 ಬ್ರೈನ್ ವಾಶ್ ಆಗಿಬಿಟ್ಟಿದೆ. ನೀವೀಗ ಎಂತ ಇದು ಕೊಟ್ಟು ಕೂಡ ಅದು ಹೋಗುದಿಲ್ಲ, ತುಂಬಾ ಕಷ್ಟ. ನಾವು ನೋಡಿ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಲ್ಲ, ಪ್ರಾಣಿಗಳಾಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಇಂದಿನ ಮಕ್ಕಳು, ನಮ್ಮ ಲೆಕ್ಕ ಪ್ರಕಾರ ಇಂದಿನ ಮಕ್ಕಳು ಮುಂದಿನ ಜನಾಂಗ ಇಲ್ಲ. ಅತೀಸ್ಟ್ ನಾವು ಅತೀಸ್ಟ್ಗಳನ್ನು ಮನೆಯಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಅಂದ್ರೆ ಇದರ ಮೇಲೆ ಯಾವುದೇ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ನೀವು ಎಣಿಸಿ ಯಾವ ಮಟ್ಟಿಗೆ ಹೋಗ್ಬೋದಂತ, ನಮ್ಮ ಸಮಾಜ ಯಾವ ಮಟ್ಟಿಗೆ ಹೋಗ್ಬೋದು. ತುಂಬಾ ಕಷ್ಟ ಉಂಟು. ಆದ್ರೆ ನಮ್ದು ಕೃಷ್ಣ ಬಗ್ಗೆ ಆಂದೋಲನ ಕೆಲಸ ಅಂತಂದ್ರೆ ಜನರಿಗೆ ಅದನ್ನು ಕೊಡ್ಲಿಕ್ಕೆ, ಎಷ್ಟಾಗ್ತದೆ ಅಷ್ಟು ಕೊಡ್ಲಿಕ್ಕೆ. ಓಕೆ, ಹಾಗೆ ಸಾಹಿತ್ಯ ಪುರಾವೆ ನೀಡಿದ ತಕ್ಷಣ ಅವರು ಸ್ವೀಕರಿಸಿದರು. ಇಂದಿನ ಕಾಲದಲ್ಲಿ ಈ ರೀತಿ ಈಗ ಸ್ವೀಕರಿಸುವುದಿಲ್ಲ.
ಮಕ್ಕಳಂತೂ ಸ್ವೀಕರಿಸುವುದೇ ಇಲ್ಲ. ಆದರೆ ಈ ಗೋಸ್ವಾಮಿಗಳ ವೈದಿಕ ಸಾಹಿತ್ಯ, ಸಾಮವೇದ, ಋಗ್ವೇದ ಮತ್ತು ಉಪನಿಷತ್, ವೇದಾಂತ ಸೂತ್ರ, ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಾಗವತದಲ್ಲಿ ಸಂಶೋಧನೆ ನಡೆಸುತ್ತಿದ್ದಾರೆ. ಎಲ್ಲವನ್ನು ಓದಿ ಬರೆದವರು ಭಕ್ತಿರಸಂ ಸಿಂಧು ಪುಸ್ತಕದಲ್ಲಿ ನೀವು ವಿವಿಧ ಶಾಸ್ತ್ರಗಳ ಪುರಾಣವನ್ನು ಕಾಣುವಿರಿ. ಓಕೆ, ಎಸ್ ನೆಕ್ಸ್ಟ್ ಯಾರು ಓದ್ತೀರಿ? ಎಸ್ ಓದೋರು ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಎಸ್ ಗೌರಮ್ಮ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶೀಲರೂಪ ಗೋಸ್ವಾಮಿಯವರನ್ನ ರಸಾಚಾರ್ಯ ಭಕ್ತಿ ಸೇವೆಯ ಸಾರವನ್ನ ತಿಳಿದಿರುವರು ಎಂದು ವಿವರಿಸಲಾಗಿದೆ. ಅವರ ಪ್ರಸಿದ್ಧ ಪುಸ್ತಕ ಭಕ್ತಿ ರಸಾಮೃತ ಸಿಂಧು ಭಕ್ತಿ ಸೇವೆಯ ವಿಜ್ಞಾನವಾಗಿದೆ ಮತ್ತು ಈ ಪುಸ್ತಕವನ್ನ ಓದುವ ಮೂಲಕ ಭಕ್ತಿ ಸೇವೆಯ ಅರ್ಥವನ್ನ ತಿಳಿದುಕೊಳ್ಳಬಹುದು. ಎಸ್ ಹರೇ ಕೃಷ್ಣ. ನಾನು ಹೇಳಿದಲ್ಲ ನಿಮ್ಗೆ ಆಗ, ಇಂತ ಚೈತನ್ಯ ಮಹಾಪ್ರಭುಗೆ ಈ ಪುಸ್ತಕವನ್ನು ಕೊಡುವಾಗ ಚೈತನ್ಯ ಮಹಾಪ್ರಭು ನೋಡಿ ಅವರನ್ನು ಹೇಳಿದ್ರು, yes, should I will announce ರೂಪ ಗೋಸ್ವಾಮಿ is the ರಸಾಚಾರ್ಯ. ಚೈತನ್ಯ ಹೇಳುವಂಥದ್ದು ಅವರಿಗೆ ಎಂದೆಲ್ಲ ಟೈಟಲ್ ಕೊಡುವಂಥದ್ದು, ಈಸ್ ರಸ ಪುಸ್ತಕ ನೋಡಿ, ಎಸ್ ಈಸ್ ರಸ ಆಚಾರ್ಯ. ಇದನ್ನು ಅಲ್ಲಿ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಪ್ರಭುಪಾದ. ಶ್ರೀಲ ರೂಪ ಗೋಸ್ವಾಮಿ ಅವರನ್ನು ಭಕ್ತಿ ರಸಾಚಾರ್ಯ, ಭಕ್ತಿ ಸೇವೆಯ ಸಾರವನ್ನು ತಿಳಿದವರು ಎಂದು ವಿವರಿಸಲಾಗಿದೆ. ಇದನ್ನು ಲಾ ಬುಕ್ ಅಂತ ಹೇಳ್ತಾರೆ ಪ್ರಭುಪಾದ. ಈ ಇಸ್ಕಾನ್ ಇದು ಲಾ ಬುಕ್ ಯಾವುದು? ಭಕ್ತಿ ರಸಾಮೃತ ಸಿಂಧು. ಅವರು ಪ್ರಸಿದ್ಧ ಪುಸ್ತಕ ಭಕ್ತಿ ರಸಾಮೃತ ಸಿಂಧು ಭಕ್ತಿ ಸೇವೆಯ ವಿಜ್ಞಾನವಾಗಿದೆ ಮತ್ತು ಈ ಪುಸ್ತಕವನ್ನು ಓದುವ ಮೂಲಕ ಭಕ್ತಿ ಸೇವೆ ಅರ್ಥವನ್ನು ತಿಳಿದುಕೊಳ್ಳಬಹುದು. ಲಾ ಬುಕ್. ಈ ಪುಸ್ತಕ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ ಭಕ್ತಿ ಸೇವೆ ಅಂತ. ಎಸ್ ನೆಕ್ಸ್ಟ್ ಎಸ್ ಸರಿ ಕಮಲ ಓದಿ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ರೂಪ ಗೋಸ್ವಾಮಿ ಗೌರ ಗಣೋದ್ದೇಶ ದೀಪಿಕಾದಲ್ಲಿ 180 ಶ್ರೀರೂಪ ಗೋಸ್ವಾಮಿಯವರನ್ನು ಶ್ರೀರೂಪ ಮಂಜರಿ ಎಂಬ ಹೆಸರಿನ ಗೋಪಿ ಎಂದು ವಿವರಿಸಲಾಗಿದೆ. ಭಕ್ತಿ ರಸಾಮೃತ ಸಿಂಧು ಶ್ರೀರೂಪ ಗೋಸ್ವಾಮಿಯವರು ಅತ್ಯಂತ ಪ್ರಸಿದ್ಧವಾದ ಪುಸ್ತಕವಾಗಿದೆ. ಹರೇ ಕೃಷ್ಣ. ನಾವು ರೂಪ ಮಂಜರಿ ನೋಡಿ, ಮಂಜರಿ ಅಂದ್ರೆ 7 years ಅವರ ಪ್ರಾಯ. ಸಖೀಸ್ ಅಂದ್ರೆ 11 ಇಲ್ಲದೆ 12 years. ಈಗ ಈ ರೂಪ ಮಂಜರೀಸ್ ಎಂತ ಮಾಡುದಂದ್ರೆ ಹೂವು ತರುವಂಥದ್ದು, ನೀರು ತರುವಂಥದ್ದು. ಯಾರಿಗೆ? ಸಖೀಸ್ನವರಿಗೆ ಅಸಿಸ್ಟ್ ಮಾಡುವಂಥದ್ದು. ಸಖೀಸ್ನಲ್ಲಿ ಟಾಪ್ ಮೋಸ್ಟ್ ಲಲಿತಾ ಮತ್ತೆ ವಿಶಾಖ, ಅವರು ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು, ಮತ್ತೆ ರಾಧಾರಾಣಿ ಕೃಷ್ಣನಿಗೆ ಸೇವ್ ಮಾಡುವಂಥದ್ದು. ಹಾಗಾಗಿ ರೂಪ ಗೋಸ್ವಾಮಿ ಇಸ್ ದಿ ರೂಪ ಮಂಜರಿ. ಈಗ ಎಲ್ಲ ಪ್ರಿವಿಯಸ್ ಆಚಾರ್ಯರು ಎಲ್ಲರೂ ಮಂಜರಿ. ಇವರು ನಮ್ಮ ಭಕ್ತಿ ಸರಸ್ವತಿ ಠಾಕೂರ್ ಇಸ್ ನಯನ ಮಂಜರಿ, ಭಕ್ತಿನು ಠಾಕೂರ್ ಇಸ್ ಕಮಲ ಮಂಜರಿ, ಆಲ್ ಪ್ರಿವಿಯಸ್ ಆಚಾರ್ಯ ಮಂಜರೀಸ್. ಗೌರಕಿಶೋರದಾಸ ಬಾಬುಜಿ ಕೂಡ ಮಂಜರಿ, ಜಗನ್ನಾಥ ಇಸ್ ಮಂಜರಿ, ಮತ್ತೆ ಬಲದೇವಿ ವಿದ್ಯಾಭೂಷಣ್ ಇಸ್ ಮಂಜರಿ. ಇವರು ಯಾರು? ನಮ್ಮ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇಸ್ ಮಂಜರಿ, ನರಸಿಂಹದಾಸ್ ಠಾಕೂರ್ ಇಸ್ ಮಂಜರಿ, ರಾಮಚಂದ್ರ ಇಸ್ ಮಂಜರಿ, ಶ್ರೀನಿವಾಸ ಆಚಾರ್ಯ ಇಸ್ ಮಂಜರಿ, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಇಸ್ ಮಂಜರಿ. ಅಂದ್ರೆ ಅಷ್ಟ ಮಂಜರಿಯಲ್ಲಿ ಈ 6 ಗೋಸ್ವಾಮಿಗಳು ಮತ್ತೆ ಲೋಕನಾಥ್ ಗೋಸ್ವಾಮಿ ಮತ್ತೆ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ದೇ ಆರ್ 8 ಮಂಜರೀಸ್. ಹಾಗೆ ಎಲ್ಲರೂ ಮಂಜರೀಸ್, ಮಾಮೂಲಿ ಜನ ಅಲ್ಲ. ಇಲ್ಲದೆ ಹೇಗೆ ಚೈತನ್ಯ ಮಹಾಪ್ರಭುಗೆ ಅಸಿಸ್ಟ್ ಮಾಡ್ಲಿಕ್ಕೆ ಆಗ್ತದೆ? ಯಾವ ರೀತಿಯಲ್ಲಿ ಇದು ಭಕ್ತಿ ರಸಾಮೃತ ಸಿಂಧು ಬರೀಲಿಕ್ಕೆ ಆಗ್ತದೆ? ಮಾಮೂಲಿ ಅಲ್ಲ, ಮಾಮೂಲಿ ಅಲ್ಲ. ಇಲ್ಲಿ ಅದನ್ನು ರಿವೀಲ್ ಮಾಡ್ತಾ ಈಸ್ ಎ ರೂಪ ಗೋಸ್ವಾಮಿ ಇಸ್ ಎ ರೂಪ ಮಂಜರಿ. ಇಲ್ಲಿ ರೂಪ ಗೋಸ್ವಾಮಿ when he goes there he will serve as a ರೂಪ ಮಂಜರಿ. ಎಸ್ ಯಾರು ಓದ್ತೀರಿ? ನಾನು ವಿನೋದ್ ಅಂಡ್ ಶ್ರೀದೇವಿ. ಎಸ್ ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಮೇನ ಭೂತಲೆ. ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸಿದರು. ಸ್ವಯಂ ರೂಪ ಕದಾಮ್ಯಹಂ ದದಾತಿ ಸ್ವಪದಾಂತಿಕಂ. ತಮ್ಮ ಚರಣ ಕಮಲಗಳ ಅಡಿದಾವರೆಯಲ್ಲಿ ನನಗೆ ಆಶ್ರಯವನ್ನೆಂದು ನೀಡುವರು. ಹರೇ ಎಸ್, ಕೃಷ್ಣ. ಸರಿ. ಈಗ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಸಪೋಸ್ ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಮತ್ತೆ ಕೇಳ್ತೇನೆ ಪ್ರಶ್ನೆ, ದಯವಿಟ್ಟು ಉತ್ತರ ಕೊಡಿ. ಎಸ್. ಈಗ ನಿಮ್ಮ ಗಂಡ, ನೀವು 20 ವರ್ಷ ನಿಮ್ಮ ಗಂಡನೊಟ್ಟಿಗೆ ಜೀವನ ಮಾಡಿದ್ದೀರಿ. ಈಗ ಗಂಡನಿಗೆ ಯಾವ ಇದು ತಿಂಡಿ ಇಷ್ಟ, ಯಾವ ಬಟ್ಟೆ ಇಷ್ಟ, ಯಾವ್ದು ಇಷ್ಟ ಎಲ್ಲ ನಿಮ್ಗೆ ಗೊತ್ತುಂಟು, ಕಲರ್, ಹೌದಲ್ವಾ? ಹೌದು ಪ್ರಭುಜಿ. ಹೌದು ಪ್ರಭು. ಯಾಕೆ ಈಗ ನಿಮ್ಗೆ ಗೊತ್ತಾಗಿದೆ ಎಲ್ಲ? ಅವರ ಜೊತೆಲಿ ಇದ್ದು ತಿಳಿದಿದೆ ಪ್ರಭುಜಿ, ಅವ್ರಿಗೆ ಏನಿಷ್ಟ ಇಲ್ಲ ಅಂತೇಳಿ. ಎಸ್. ಇದಕ್ಕೆ ಬೇರೆ ರೀತಿಯಲ್ಲಿ ಯಾರಾದ್ರೂ ಹೇಳ್ಬೋದಾ? ಯಾಕೆ ಇದು ಇಷ್ಟ, ಯಾಕೆ ನಿಮ್ಗೆ ಗೊತ್ತಾಗಿದೆ ಎಲ್ಲ? ಅವರ ಮೇಲಿನ ಪ್ರೀತಿಯಿಂದಾಗಿ ತಿಳ್ಕೊಂಡಿರ್ತೀವಿ ಪ್ರಭುಜಿ. ಓಕೆ, ಬೇರೆಯವ್ರ ಎಸ್, ದಯವಿಟ್ಟು ಹೇಳಿ. ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ, ಯಾಕೆ? ದಯವಿಟ್ಟು ಹೇಳಿ. ಅವ್ರಿಗೆ ಸೇವೆ ಮಾಡ್ತಿರ್ತೀವಿ ಪ್ರಭುಜಿ, ಏನ್ ಬೇಕು ಏನ್ ಬೇಡ, ಕುಕಿಂಗ್ ಆಗ್ಬೋದು, ಬಟ್ಟೆ ಆಗ್ಬೋದು, ಎಲ್ಲ ಕೊಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಪ್ರಭುಜಿ. ಓಕೆ. ಈಗ ನಿಮ್ಮಲ್ಲಿ ಪ್ರಶ್ನೆ, ರೂಪ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಬಗ್ಗೆ ಹೇಗೆ ಗೊತ್ತಾಯ್ತು? ಇಲ್ಲಿ ಅದನ್ನಿರುವಂತದ್ದು ಶ್ಲೋಕ, ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಮೇನ ಭೂತಲೆ. ಅವರು ಮಂಜರಿ ಆಗಿದ್ರಲ್ಲ ಪ್ರಭುಜಿ, ಎಲ್ಲ ತಿಳಿದಿದೆ. ಓಕೆ, ಯಾರು ಹೇಳ್ತೀರಿ? ಬೇರೆಯವ್ರು ಎಸ್, ಯಾರಾದ್ರೂ ಹೇಳ್ಬೋದಾ? ಅವರು ಮಂಜರಿ ಸಂಬಂಧ ಬೆಳೆಸ್ಕೊಂಡಿದ್ರು ಪ್ರಭುಜಿ. ಹಾ? ಅವ್ರ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಅವ್ರ ಸಂಬಂಧ ಇತ್ತು ಪ್ರಭುಜಿ ಅವ್ರಿಗೆ. ಈಗ ಈ ಶ್ಲೋಕ ಹೇಳುವಂತದ್ದು ನೋಡಿ, ಇಲ್ಲಿ ಕೇಳಿ. ಈ ಶ್ಲೋಕ ಹೇಳುವಂತದ್ದು ಚೈತನ್ಯ ಮಹಾಪ್ರಭುದು ಮನಸ್ಸಲ್ಲಿ ಎಂತ ಇತ್ತು ಅದು ರೂಪ ಗೋಸ್ವಾಮಿ ಗೊತ್ತಾಯ್ತು. ಗೊತ್ತಾಗಿ ಅವರು ಭಕ್ತಿರಸ ಸಿಂಧು ಪುಸ್ತಕ ಬರೆದ್ರು. ಈಗ ಚೈತನ್ಯ ಮಹಾಪ್ರಭುಗೆ ತುಂಬಾ ಖುಷಿ ಆಯ್ತು, ಅವರ ಮನಸ್ಸಿನಲ್ಲಿ ಎಂತ ಇತ್ತು ಅದು ಅವ್ರಿಗೆ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯ್ತು? ಅವ್ರು ಭಕ್ತರಾಗಿದ್ರು ಪ್ರಭುಜಿ. ಈಗ ನಾವು ಕೂಡ ಭಕ್ತರು, ನಮ್ಗೆ ಪ್ರಭುಪಾದ ಇದೆ ಅಂತ ಅದು ಗೊತ್ತಾಗಿದೆ. ಎಂತ ಅವ್ರು ಶುದ್ಧ ಭಕ್ತರು. ಕೃಷ್ಣ ಅವ್ರು ಒಳಗಡೆ ಮಂಜರಿ ಪರಮಾತ್ಮ ಇರ್ತಾರಲ್ಲ ಪ್ರಭುಜಿ, ಹಾ? ಒಳಗಡೆ ಪರಮಾತ್ಮ ಇರ್ತಾರಲ್ಲ ಪ್ರಭುಜಿ. ಓಕೆ, ನಮ್ಮಲ್ಲಿ ಕೂಡ ಪರಮಾತ್ಮ ಇಲ್ವಾ? ಅಂದ್ರೆ ಅವ್ರಿಗೆ ಉಪದ್ರಷ್ಟ ಹನುಮಂತ ಚಂದ್ರ ಅವ್ರಿಗೆಲ್ಲ ಇದ್ ಮಾಡ್ಬೇಕು, ಹೀಗ್ ಮಾಡ್ಬಾರ್ದು ಅಂತ ಅವ್ರಿಗೆಲ್ಲ ಸಿಗ್ತಾ ಇರುತ್ತೆ ಪ್ರಭುಜಿ. ಆದ್ರೆ ನಮ್ಮ ಇದ್ರಲ್ಲಿ ಚೇತನವಾಗಿಲ್ಲ ಪ್ರಭುಜಿ ಪರಮಾತ್ಮ. ಓಕೆ, ಎಸ್, ಬೇರೆಯವ್ರ ಎಸ್, ದಯವಿಟ್ಟು. ಅವರು ಹಿಂದಿನ ಜನ್ಮದಲ್ಲಿ ಮಂಜರಿ ಆಗಿದ್ದಾಗ ಇಂಡೈರೆಕ್ಟ್ ಕೃಷ್ಣನ ಭಕ್ತಿ ಸೇವೆಯನ್ನ ಮಾಡ್ತಿರ್ತಾರಲ್ವಾ ಪ್ರಭುಜಿ, ಅದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಎಸ್, ಬೇರೆಯವರು ಎಸ್, ದಯವಿಟ್ಟು ಹೇಳಿ. ಎಸ್, ಹರೇ ಕೃಷ್ಣ. ಎಸ್, ಬೇರೆಯವ್ರು ಯಾರಿಗೆ ಗೊತ್ತಿಲ್ವಾ? ಎಸ್, ಸರಿಕಮಲ ಅವರೇ ಹೇಳಿ, ಎಂತ ಹೇಳ್ತೀರಿ ಇದಕ್ಕೆ? ಹೇಗೆ ಗೊತ್ತಾಯ್ತು ರೂಪ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಒಳಗಿರುವಂತದ್ದು ಇಚ್ಛೆ? ಅವ್ರಿಗೆ ಸಂಬಂಧ ಬೆಳೆದಿತ್ತು ಅಂತ ನನಗೆ ಅನ್ಸುತ್ತೆ ಪ್ರಭುಜಿ. ಇವಾಗ ಎಲೆಕ್ಟ್ರಿಕಲ್ ಕರೆಂಟ್ ಲೈಟ್ಗೆ ಇದಕ್ಕೆ ವೈರಿಂದ ಸಂಬಂಧ ಇರೋದ್ರಿಂದ ಲೈಟ್ ಹತ್ತುತ್ತೆ. ಅದೇ ತರ ಅವ್ರಿಗೆ ಸಂಬಂಧ ಬೆಳೆದಿತ್ತು ಅಂದ್ರೆ ಅದನ್ನ ಒಬ್ರಿಗೊಬ್ರು ತಿಳ್ಕೊಳ್ಳೋ ಅಷ್ಟು ಇತ್ತು, ಅದಕ್ಕೆ ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಪ್ರಭುಜಿ. ಓಕೆ, ಎಸ್, ಬೇರೆಯವರು. ಓಕೆ, ಎಸ್, ಹರೇ ಕೃಷ್ಣ. ನೋಡಿ ಎಂತಂದ್ರೆ ಅದಕ್ಕೆ ಹೇಳುವಂಥದ್ದು, ಅದಕ್ಕೆ ರಸಾಚಾರ್ಯ ಹೇಳಿದ್ರು ಚೈತನ್ಯ ಮಹಾಪ್ರಭು ಈಸ್ ರಸಾಚಾರ್ಯ. ಈ ಅಂಡರ್ಸ್ಟುಡ್ ವಾಟ್ ನನಗೆ ಎಂತ ಬೇಕಿತ್ತು ಅದೆಲ್ಲ ಅವನಿಗೆ ತಿಳಿಯಿತು. ಅದಕ್ಕೆ ಪುಸ್ತಕ ನೋಡಿ ಅವ್ರಿಗೆ ಖುಷಿ ಆಯ್ತು. ಅದಕ್ಕೆ ಅವರು ಆ ರಸಾಚಾರ್ಯ ಹೆಸರನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಭಕ್ತಿಯಲ್ಲಿ ನಮ್ಮ ಗುರುವಿಗೆ ಎಂತ ಇಚ್ಛೆ ಉಂಟು ಅದು ನಮ್ಗೆ ಗೊತ್ತಾಗ್ಬೇಕಂತ. ವಿ ಹ್ಯಾವ್ ಟು ಡೂ ದಟ್. ದಿಸ್ ಇಸ್ ಡಿವೋಷನಲ್ ಸರ್ವಿಸ್. ಡಿವೋಷನಲ್ ಸರ್ವಿಸ್ ಅಂದ್ರೆ ವಾಟ್ ಯುವರ್ ಗುರು ಡಿಸೈರ್ಸ್, ಎಂತ ಇಚ್ಛೆ ಪಡ್ತಾರೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಯು ಶುಡ್ ಎಕ್ಸಿಕ್ಯೂಟ್. ದಿಸ್ ಇಸ್ ಡಿವೋಷನಲ್ ಸರ್ವಿಸ್. ಹೇಗೆ ಅಂದ್ರೆ ಎಕ್ಸಾಂಪಲ್ ಕೊಟ್ಟಾಗೆ, ಗಂಡನಿಗೆ ಎಂತ ಬೇಕು ನಿಮ್ಗೆಲ್ಲ ಗೊತ್ತಾಗ್ತದೆ, ಇಮಿಡಿಯೇಟ್ ನೀವು ಅದನ್ನು ಎಲ್ಲ ಮಾಡ್ತೀರಿ. ಮಗನಿಗೆ ಎಂತ ಬೇಕೆಲ್ಲ ಗೊತ್ತಾಗ್ತದೆ, ಮಗಳಿಗೆ ಎಂತ ಬೇಕೆಲ್ಲ ಗೊತ್ತಾಗ್ತದೆ. ಸೇಮ್ ವೇ ಡಿವೋಷನಲ್ ಸರ್ವಿಸ್ ಅಲ್ಲಿ ಕೂಡ ಈ ರೀತಿ ರೂಪ ಗೋಸ್ವಾಮಿಗೆ ಗೊತ್ತಾಯ್ತು ಚೈತನ್ಯ ಮಹಾಪ್ರಭುಗೆ ಎಂತ ಬೇಕಂತ.
ನೋಡಿ, ಶ್ರೀಲ ರೂಪಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋ ಅಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಕೃಷ್ಣ ಪ್ರಜ್ಞಾ ಆಂದೋಲನ ಸ್ಥಾಪಿಸಿದರು. ಮನೋ ಅಭಿಲಾಷೆ ಸ್ವಯಂ ರೂಪ ಕದಾಮಯಂ ದದಾತಿ ಪದಾಂತಿಗ, ತಮ್ಮ ಚರಣಗಳನ್ನು ಆಡಿದ ಅವರಲ್ಲಿ ನನಗೆ ಆಶಯವನ್ನು ನೀಡುವರು. ಗುಂಪು ಚಟುವಟಿಕೆ. ಪ್ರಭುಪಾದರು ಭಕ್ತಿರಸ ಸಿಂಧುವನ್ನು ಬರೆಯಲು ಕಾರಣಗಳನ್ನು ಗುರುತಿಸಿ. ಈ ಕಾರಣಗಳು ನಿಮಗೆ ವೈಯಕ್ತಿಕವಾಗಿ ಮತ್ತು ಸಮಾಜದಲ್ಲಿ ಹೇಗೆ ಪ್ರಸ್ತುತವಾಗಿವೆ ಎಂಬುದನ್ನು ಚರ್ಚಿಸಿ ನಿಮ್ಮ ಚರ್ಚೆಯ ಫಲಿತಾಂಶಗಳು ಇಡೀ ತರಗತಿಗೆ ಪ್ರಸ್ತುತಪಡಿಸಲು ಪ್ರತಿನಿಧಿಯನ್ನು ಆಯ್ಕೆ ಮಾಡಿ. ಎಸ್, ಎಲ್ಲರೂ ತಿಳಿತಲ್ಲ ಪ್ರಶ್ನೆ? ಈಗ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೇನೆ, 2 ಮಾಡ್ತೇನೆ ರೂಮ್. ಎಸ್, ಹರೇ ಕೃಷ್ಣ.
ಎಸ್ ಹರೇ ಕೃಷ್ಣ. ಹ್ಯಾಂಡ್ ರೇಸ್ ಮಾಡಿ ಪ್ರೆಸೆಂಟೇಶನ್ ಮಾಡುವವರು. ಎಸ್ ಹರಿಕಮಲ ಮಾತಾಜಿ, ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದ್ರು ಸ್ಟಾರ್ಟ್ ಮಾಡಿ. ಕೃಷ್ಣ ಪ್ರಭುಜಿ, ನನ್ನ ಟೀಮಲ್ಲಿ ನಾನು ಮತ್ತೆ ಕಮಲ ಭಟ್ ಮಾತಾಜಿ ಇದ್ವಿ. ಅವ್ರ ಹತ್ರ ಪುಸ್ತಕ ಇರ್ಲಿಲ್ಲ ಪ್ರಭುಜಿ, ಹಂಗಾಗಿ ನಾನೇ ನನಗೆ ಗೊತ್ತಿರೋದು ಏನೋ ಒಂದು ಗೊತ್ತಾಗಿರೋ ಕೆಲವೊಂದು ಪಾಯಿಂಟ್ಸ್ ಮಾಡಿದ್ವಿ ಪ್ರಭುಜಿ. ಮೊದಲನೇ ಕ್ವಶನ್, ಪ್ರಭುಪಾದ ಭಕ್ತಿ ರಸಾಮೃತ ಸಿಂಧುವನ್ನು ಬರೆಯಲು ಕಾರಣ ಅಂತಂದ್ರೆ ಭಕ್ತಿಯ ವ್ಯಾಖ್ಯಾನವನ್ನು ಈ ಮುಂದಿನ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ತಿಳಿಸಿಕೊಡೋ ಸಲುವಾಗಿ ಅವರು ಭಕ್ತಿ ರಸಾಮೃತ ಸಿಂಧುವನ್ನು ಬರೆದರು. ಅದರಲ್ಲಿ ನಮ್ಗೆ ಭಗವಂತನೊಂದಿಗೆ ಸಂಬಂಧ ನಮಗ್ ಗೊತ್ತಿಲ್ಲ, ಯಾವ ತರ ಸಂಬಂಧ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾವು ಯಾವಾಗ್ಲೂ ಚಪಲ ಸುಖದಲ್ಲಿ ಐಕದಲ್ಲಿ ಚಪಲ ಸುಖದಲ್ಲಿ ನಿರತರಾಗಿರ್ತೀವಿ. ಆದ್ರೆ ನಮ್ಗೆ ಮುಂದಿನ ಜನ್ಮಕ್ಕೆ ತಗೊಂಡೋಗುವಂತ ಸಂಬಂಧವನ್ನು ಯಾವ ತರ ಬೆಳೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳಿಸ್ಕೊಡೋ ಸಲುವಾಗಿ ಇವ್ರು ಇದನ್ನ ಮಾಡಿದ್ರು. ಇದು ಸರಳವಾದ ಭಕ್ತಿ ಸೇವೆಯ ಮೂಲಕ ಯಾವ ತರ ನಾವು ಉತ್ತಮ ಸಂಬಂಧವನ್ನು ಕೃಷ್ಣನೊಂದಿಗೆ ಸ್ಥಾಪಿಸಬಹುದು ಅನ್ನೋದನ್ನ ತೋರಿಸೋ ಸಲುವಾಗಿ ಈ ಪುಸ್ತಕವನ್ನು ಬರೆದ್ರು. ಇದರಲ್ಲಿ ಭಕ್ತಿಯ ವಿಧಾನಗಳನ್ನ ಯಾವ ತರ ಮಾಡ್ಬೇಕು, ಐಕ ಬಂಧನದಿಂದ ಮುಕ್ತಿ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲವನ್ನು ಇದರಲ್ಲಿ ತಿಳಿಸಿದ್ದಾರೆ. ಆಮೇಲೆ ಇದಕ್ಕೆ ವೈಯಕ್ತಿಕ ಸಮಾಜದಲ್ಲಿ ಹೇಗೆ ಪ್ರಸ್ತುತವಾಗಿದೆ ಎಂಬುದಕ್ಕೆ, ನಾವೀಗ ಸಮಾಜದಲ್ಲಿ ನಾವು ಪ್ರೀತಿ ಇದು ಅನ್ನೋದನ್ನ ವರ್ಡ್ಗಳನ್ನ ಕೇಳ್ತಾ ಇರ್ತೀವಿ. ಆದ್ರೆ ನಮ್ಗೆ ನಿಜವಾಗಿ ಯಾರನ್ನ ಪ್ರೀತಿ ಮಾಡ್ಬೇಕು, ಯಾವ ತರ ಪ್ರೀತಿ ಮಾಡ್ಬೇಕು ಅನ್ನೋ ಕಲ್ಪನೆನೇ ನಮ್ಗಿಲ್ಲ ಈ ಸಮಾಜದಲ್ಲಿ ಇರೋರಿಗೆ. ಆ ಸಲುವಾಗಿ ಇಲ್ಲಿ ಕೃಷ್ಣನ ಪ್ರೀತಿ ಮಾಡಿದ್ರೆ ನಾವು ಅದೇ ಪ್ರೀತಿಯನ್ನು ಮುಂದಿನ ಜನ್ಮಕ್ಕೆ ಒಳ್ಳೆ ಜನ್ಮ ನಮ್ಗೆ ಸಿಗ್ಬೇಕು, ಮುಂದಿನ ಜನ್ಮದಲ್ಲಿ ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಹೊಂದಕ್ಕೆ ಯಾವ ತರ ಆಗುತ್ತೆ ಅನ್ನೋದನ್ನ ತೋರ್ಸೋ ಸಲುವಾಗಿ ಪ್ರೀತಿ ಮಾಡ್ಬೇಕು ಅಂದ್ರೆ ಮೊದಲನೇ ಪ್ರಶ್ನೆ ಯಾರನ್ನ ಪ್ರೀತಿ ಮಾಡ್ಬೇಕು ಅನ್ನೋದು ಬರುತ್ತೆ. ನಾವು ಕೃಷ್ಣನ್ ಪ್ರೀತಿ ಮಾಡಿದ್ರೆ ಯಾವ ತರ ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದೆ ನಡಿಬಹುದು ಅನ್ನೋದನ್ನ ತೋರ್ಸೋ ಸಲುವಾಗಿ ಈ ಪುಸ್ತಕವನ್ನ ಬರೆದ್ರು. ಈಗಿನ ಸಮಾಜಕ್ಕೆ ಅದು ತುಂಬಾ ಅವಶ್ಯಕತೆ ಇದೆ ಪ್ರಭುಜಿ. ಮತ್ತೆ ಕೃಷ್ಣಮಯ ಭಾವದಿಂದ ನಾವು ಏನೇ ಕೆಲಸ ಮಾಡಿದ್ರು ನಮ್ದು ಐಕ್ಯದಿಂದ ಎಲ್ಲದರಿಂದ ಮುಕ್ತಿ ಸಿಗುತ್ತೆ ಅನ್ನೋದು. ಮತ್ತೆ ಈ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಮ್ಗೆ ಇಂದ್ರಿಯ ಶುದ್ಧೀಕರಣ ಆಗುತ್ತೆ. ಅದರಿಂದ ನಮ್ಗೆ ಒಳ್ಳೆ ಕಡೆ ಹೋಗೋದಕ್ಕೆ ಮಾರ್ಗದರ್ಶನ ಸಿಗುತ್ತೆ ಅನ್ನೋ ಕೆಲವೊಂದು ಪಾಯಿಂಟ್ಸ್ ಮಾಡಿದೆ. ನನಗೆ ಅರ್ಥ ಆಗಿದೆ ಇಷ್ಟ. ಧನ್ಯವಾದ. ಎಸ್ ಕುಸುಮ, ಎಸ್ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀದೇವಿ ಮಾತಾಜಿ ಮತ್ತೆ ಗೌರಮ್ಮ ಮಾತಾಜಿ ಅವರಿದ್ರು ಪ್ರಭುಜಿ. ಅಂದ್ರೆ ರೂಪ ಗೋಸ್ವಾಮಿ ಅವರು ಈ ಪುಸ್ತಕವನ್ನ ಬರೆದಾಗ ಪೂರ್ತಿ ಸಾಗರವನ್ನೇ ಸವಿದಿದ್ದಾರೆ. ಆದ್ರೆ ನಾನು ಅದರಲ್ಲಿ ಒಂದು ಹನಿಯನ್ನ ನಾನು ಸವಿದಿದ್ದೀನಿ, ನಿಮಗೂ ಇದನ್ನ ನಾನು ನೀಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ಬಿಟ್ಟು ಪ್ರಭುಪಾದರು ಈ ಪುಸ್ತಕವನ್ನ ಬರೀತಾರೆ ಪ್ರಭುಜಿ. ಹಾಗೆ ಭಕ್ತಿ ಸೇವೆಯಲ್ಲಿ ನಾವು ಹೇಗೆ ಈ ಸರಳವಾಗಿ ನಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೋದು, ನಾವು ಕೃಷ್ಣ ಪ್ರಜ್ಞೆಯನ್ನ ಹೇಗೆ ಬೆಳೆಸ್ಕೋಬಹುದು, ಅದ್ರಲ್ಲಿ ಹೇಗೆ ಉಳ್ಕೋಬಹುದು ಅನ್ಬಿಟ್ಟು ಸಹ ನಮ್ಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಭುಜಿ. ಹಾಗೆ ಬದ್ಧ ಆತ್ಮರಿಗೆ ಹೇಗೆ ಮುಕ್ತಿಯನ್ನ ನೀಡೋದು ಅಂತ, ಮತ್ತೆ ಶಾಶ್ವತ ರಸವನ್ನು ಎಲ್ಲರಿಗೂ ಹಂಚ್ಲಿಕ್ಕಾಗಿ ಪ್ರಭುಪಾದರು ಒಬ್ರೇ ಇದನ್ನ ಅನುಭವಿಸ್ಲಿಕ್ಕೆ ರೆಡಿ ಇಲ್ಲ ನೋಡಿ, ನಮ್ಗೆಲ್ಲರಿಗೂ ಅವಸರ ಈ ರಸವನ್ನ ಕೊಡ್ತಾ ಇದ್ದಾರೆ. ಇದರ ಗುರಿ ಏನು ಅಂದ್ರೆ ನಾವು ನಮ್ಮ ಗುರಿ ಪರಮಾತ್ಮನ ಭಗವದ್ಧಾಮವನ್ನ ತಲುಪೋದು, ಮತ್ತೆ ಶಾಂತಿ ನಂಬಿಕೆ ನಮ್ಮದೇ ಜೀವನ ನಡೆಸ್ಲಿಕ್ಕೆ ಅವಸರ ಅಂತ ಪಾಯಿಂಟ್ ಮಾಡಿದ್ವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಎಸ್ ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಿ? ಓಕೆ, ವಿನೋದ್ ಅಂಡ್ ಶ್ರೀದೇವಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ, ವಿಶ್ವಸಂಸ್ಥೆಯಂತಹ ಮಹಾನ್ ಪ್ರಯತ್ನಗಳಿಂದಲೂ ನಾವು ಮಾನವ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಸೃಷ್ಟಿಸಲು ವಿಫಲರಾಗಿದ್ದೇವೆ. ಏಕೆಂದರೆ ನಮಗೆ ಸರಿಯಾದ ವಿಧಾನ ತಿಳಿದಿಲ್ಲ. ವಿಧಾನವು ತುಂಬಾ ಸರಳವಾಗಿದೆ, ಆದರೆ ಒಬ್ಬರು ಅದನ್ನು ಶಾಂತ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಧನ್ಯವಾದ. ನೋಡಿ, ವಿಶ್ವಸಂಸ್ಥೆ ಅಂದ್ರೆ ಯಾವುದು? UNO. ಒಂದು ನಿಮಿಷ. ಎಸ್, UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಈಗ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದ್ ಯಾಕೆ? ಎಸ್, ಯಾರು ಹೇಳ್ತೀರಿ? ವಿಶ್ವಸಂಸ್ಥೆ, ಒಂದು ನಿಮಿಷ ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಓಕೆ, ವಿಶ್ವಸಂಸ್ಥೆ ಸ್ಥಾಪನೆ ಯಾಕೆ ಮಾಡಿದ್ದು? ರಾಷ್ಟ್ರಗಳ ನಡುವೆ ಶಾಂತಿ ಸೌಹಾರ್ದತೆ ತರಲು ಪ್ರಭುಜಿ. ಓಕೆ, ಈಗ ಅದು ಆಗ್ತಾ ಉಂಟಾ? ಇಲ್ಲ ಪ್ರಭುಜಿ, ಒಳಗೂ ಒಂಥರ ಜಗಳ, ಹೊರಗೂ ಒಂಥರ ಜಗಳ.
ಓಕೆ. ನೋಡಿ ಅದಕ್ಕೆ ಹೇಳುವಂಥದ್ದು, ಹೇಗೆಂದರೆ ಅಮೇರಿಕ ರಷ್ಯಾ ನೋಡಿದರೆ ಆಗೋದಿಲ್ಲ, ಚೈನಾಗೆ ಅಮೇರಿಕ ನೋಡಿದರೆ ಆಗೋದಿಲ್ಲ, ಭಾರತಕ್ಕೆ ಪಾಕಿಸ್ತಾನ ನೋಡಿದರೆ ಆಗೋದಿಲ್ಲ, ಮತ್ತು ಬೇರೆ ಬೇರೆ ದೇಶ ಎಲ್ಲ ಗಲಾಟೆ ಮಾಡ್ತಾ ಉಂಟು, ಆಗುವುದಿಲ್ಲ. ಒಂದು ದೇಶ ನೋಡಿದ್ರೆ ಇನ್ನೊಂದು ದೇಶ ಆಗುವುದಿಲ್ಲ, ನಾಯಿ ಥರ ಕಚ್ಚಾಡ್ತಾರೆ. ಹಾಗಾಗಿ ಅವರಿಗೆ ಶಾಂತಿ ಬೇಕು, ಶಾಂತಿಗೆ ಅವರು ಈ ಸ್ಥಾಪನೆ ಮಾಡಿದರು, ಆದರೆ ಶಾಂತಿ ಸಿಗ್ತಾ ಇಲ್ಲ. ಶಾಂತಿಯ ಫಾರ್ಮುಲೆ ಅಂತಂದ್ರೆ ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನ ಜ್ಞಾತಂ ಶಾಂತಿ ಮೃಚ್ಯತೆ. ಅಂದ್ರೆ ಎಂಜಾಯ್ ಕೃಷ್ಣ ಭೋಕ್ತಾರ, ಕಂಟ್ರೋಲರ್ ಕೃಷ್ಣ, ವೆಲ್ ವಿಷರ್ ಕೃಷ್ಣ. ಇದು ಅವರಿಗೆ ಫಾರ್ಮುಲಾ ಗೊತ್ತಿಲ್ಲ, ಇದು ಶಾಂತಿಯ ಫಾರ್ಮುಲಾ. ಈಗ ಮಹಾನ್ ಪ್ರಯತ್ನದಲ್ಲಿ ನಾವು ಮಾನವ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಸೃಷ್ಟಿಸಲು ವಿಫಲರಾಗಿದೆ, ಏಕೆಂದ್ರೆ ನಮಗೆ ಸರಿಯಾದ ವಿಧಾನ ತಿಳಿದಿಲ್ಲ. ಪ್ರಭುಪಾದರು ಹೇಳಿದ್ದಾರೆ, ಬೇರೆ ಇಸ್ಕಾನ್ ಹ್ಯಾಸ್ ಅಚೀವ್ಡ್ ಅಂತೆ. ಈ 2016 ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರೋಗ್ರಾಮ್ ಆಯಿತು. ಆಗ 50th ಇಯರ್ ಸೆಲೆಬ್ರೇಷನ್ ಇಸ್ಕಾನ್ ಇದು. ಆಗ 108 ದೇವಸ್ಥಾನ 108 ದೇಶದಿಂದ ಬಂದಿದ್ರು ಪ್ರತಿನಿಧಿಗಳು ಇಸ್ಕಾನಲ್ಲಿ ಇದ್ದಾರೆ, ಎಲ್ಲ ದೇಶದಲ್ಲಿ. ಹಾಗೆ ಅದಕ್ಕಿಂತ ಮುಂಚೆ ಇವರು ನಮ್ಮ ಸನ್ಮಾನ್ಯ ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು 101 ದೇಶದಿಂದ ಎಲ್ಲರನ್ನು ಒಟ್ಟು ಸೇರಿಸಿದ್ರು. ಹಾಗೆ ಇಸ್ಕಾನ್ ಅವರು ಮೋದಿಗೆ ಅಪ್ರೋಚ್ ಆದರು, ಹೇಳಿದರು ಆ್ಯಕ್ಚುಲಿ ಗಿನ್ನಿಸ್ ರೆಕಾರ್ಡ್ ನಿಮ್ಮಲ್ಲಿ ಉಂಟು 101, ನಾವು 100 ಮಾಡಬೇಕಾ, 8 ದೇಶ ಕಡಿಮೆ ಮಾಡಬೇಕಾ? ಇಲ್ಲ ಬೇಡ 108 ನಿಮಗೆ ಇರಲಿ, ಗಿನ್ನಿಸ್ ರೆಕಾರ್ಡ್ ನಿಮ್ಮದು ಇರಲಿ ಅದು. ಹಾಗಾಗಿ ಇದು ಯಾಕೆ ಆಯಿತು? ಈಗ 108 ದೇಶವನ್ನು ಒಟ್ಟು ಸೇರಿಸಲಿಕ್ಕೆ ಯಾಕೆ ಇಸ್ಕಾನ್ಗೆ ಆಯಿತು? ಎಸ್, ಯಾರಾದರೂ ಹೇಳ್ಬೋದಾ? 1 ನಿಮಿಷ. ಯಾಕೆ ಆಯಿತು? ಅವರಿಗೆ ಸರಿಯಾದ ವಿಧಾನ ತಿಳಿದಿದೆ ಪ್ರಭುಜಿ. ಎಂತ ವಿಧಾನ ಅಂದ್ರೆ ಎಂತ? ಅಂದ್ರೆ ದೇವೋತ್ತಮ ಪರಪುರುಷನು ಪ್ರೀತಿಸುವ ಸರಿಯಾದ ವಿಧಾನ ತಿಳಿದೆ ಪ್ರಭುಜಿ. ನಾವೀಗ ಒಬ್ರನ್ನ ಪ್ರೀತಿಸಿದ್ರೆ ಇನ್ನೊಬ್ರನ್ನ ದ್ವೇಷ ಮಾಡ್ದಂಗಾಗುತ್ತೆ, ಅವ್ರನ್ನ ಬಿಟ್ರೆ ಇವ್ರನ್ನ ದ್ವೇಷ ಮಾಡ್ದಂಗಾಗುತ್ತೆ. ಎಲ್ಲರೂ ಕೃಷ್ಣನ್ ಮಕ್ಳೇ ಅಂದ್ಮೇಲೆ ಕೃಷ್ಣನ್ ಒಬ್ಬನ್ ಪ್ರೀತಿಸಿದ್ರೆ ಸಾಕು, ನಾವೆಲ್ಲರೂ ಪ್ರೀತಿಸ್ದಂಗ ಆಗುತ್ತೆ ಅನ್ನೋ ತತ್ವ. ವೆರಿ ಗುಡ್ ಪಾಯಿಂಟ್ ಮಾತಾಜಿ. ನಿಮ್ಗೆ ಇದಕ್ಕೆ 100 ಮಾರ್ಕ್ಸ್ ಕೊಡುವ. 10 ಮಾರ್ಕ್, 1 ಮಾರ್ಕ್ ಅಲ್ಲ, 100 ಮಾರ್ಕ್ಸ್. ಓಕೆ, ವೆರಿ ಗುಡ್ ಪಾಯಿಂಟ್. ಹಾಗೆ ಕೃಷ್ಣನ ಪ್ರೀತಿ ಮಾಡಿದ್ರೆ ಶಾಂತಿ ಸಿಗ್ತದೆ. ಈಗ ಎಲ್ಲರೂ ಕೃಷ್ಣನ ಪ್ರೀತಿ ಮಾಡೋದಿಲ್ಲ, ಮೇರಾ ದೇಶ್ ಕೋ ಅಂತ ಹೇಳುವಂಥದ್ದು. ದೇಶ್ ಕೆ ಲಿಯೆ ಮರ್ ಮಿಟೂಂಗಾ, ಮೇರಾ ದೇಶ್ ಕೆ ಲಿಯೆ ಜಾನ್ ದೇ ದೂಂಗಾ, ಈ ರೀತಿ ಹೇಳ್ತಾರೆ. ಮೇ ಕೃಷ್ಣ ಕೆ ಲಿಯೆ ಜಾನ್ ದೇ ದೂಂಗಾ, ಕೃಷ್ಣ ಕೆ ಲಿಯೆ ಮರ್ ಮಿಟೂಂಗಾ. ಹೇಗೆಂದ್ರೆ ಅದೊಂದು ಮೊನ್ನೆ ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಹೊಸ ಹುಡುಗ. ಹಾಗೆ ಅವ ಹೇಳಿದ, ನಾನು ಕನ್ಫ್ಯೂಷನಲ್ಲಿ ಇದ್ದೇನೆ, ಬಂದಷ್ಟೇ ಈಗ 1 ತಿಂಗಳಾಯ್ತು, ಒಬ್ಬ ನನ್ನ ರೂಮಲ್ಲಿ ಇದ್ದಾನೆ. ನಾನು ಮೆಟೀರಿಯಲಲ್ಲಿ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾನೆ. ಮೆಟೀರಿಯಲ್ ಮಾಡಬೇಕಲ್ಲ ಸ್ಪಿರಿಚುವಲ್ ಮಾಡಬೇಕಲ್ಲ, ನಾನು ದ್ವಂದ್ವದಲ್ಲಿ ಇದ್ದೇನೆ ಅಂತ ಹೇಳಿದೆ. ಅದಕ್ಕೆ ನಾನೊಂದು ಪದ್ಯ ಹೇಳಿದೆ ಅವನಿಗೆ. ಯಾವ ಪದ್ಯ? ಹಿಂದಿದೊಂದು, ಅದು ದೇಶಕ್ಕೋಸ್ಕರ ಒಂದು ಪದ್ಯ ಉಂಟಲ್ಲ, ದಿಲ್ ದಿಯಾ ಹೇ ಜಾನ್ ಭಿ ದೇಂಗೆ ಏ ವತನ್ ತೇರೆ ಲಿಯೇ ಹರ್ ಕದಂ ಅಪನಾ ಕರೆಂಗೆ ಹೇ ವತನ್. ಆ ಪದ್ಯ ಹೇಳಿದೆ. ಅಂದ್ರೆ ನಾನು ಆ ಡ್ಯುಯಾಲಿಟಿಯಲ್ಲಿ ಇಲ್ಲ ಅಂತ ಹೇಳಿದೆ, ನಾನು ಈ ಡ್ಯುಯಾಲಿಟಿಗೆ ಬಂದೆ, ಅದು ದೇಶಕ್ಕೋಸ್ಕರ, ಇದು ನಾನು ಕೃಷ್ಣನಿಗೋಸ್ಕರ ಅಂತ ಹೇಳಿದೆ. ಈ ಪದ್ಯವನ್ನು ಹೇಳಿದೆ. ಮತ್ತೆ ಅವ ಸುಮ್ಮನೆ ಇದ್ದ, ಎಂತ ಹೇಳಿ. ಹಾಗಾಗಿ ಎಂತ ದೇಶಕ್ಕೆ ಮಾಡ್ತಿದ್ದೀರ ಅದನ್ನು ನಾವು ಕೃಷ್ಣನಿಗೆ ಮಾಡ್ಬೇಕಂತೆ, ಆಗ ಶಾಂತಿ ಸಿಗ್ತದೆ. ಇಲ್ಲ ಎಂತ ಆಗ್ತದೆ ಅಂದ್ರೆ, ದೇಶ ಅಂತ ಹೇಳುವಾಗ ನಮ್ಮ ದೇಶಕ್ಕೆ ಯಾರಾದ್ರೂ ಬಂದ್ರೆ ನಮ್ಗೆ ಆಗ ಎಸ್ ಇವ ಬೇರೆ ದೇಶದವ, ಇವರನ್ನು ಹೊಡಿಯುವ, ಯಾಕೆ ಇಲ್ಲಿ ಬಂದಿದ್ದಾನೆ, ಆಕ್ಚುಲಿ ಆಗುವಂಥದ್ದು ಇದು ನೋಡಿ. ಈಗ ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಉಂಟು, BSF. ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಎಂತ? ಎಸ್, ಯಾರು ಹೇಳ್ತೀರಿ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಎಂತ? BSF ದೇಶ ಕಾಯುವುದು ಪ್ರಭುಜಿ, ದೇಶವನ್ನು ಕಾಯುವಂಥದ್ದು. ಅವರಿಗೆ ಎಂತ ಕೆಲಸ ಕೊಟ್ಟಿದ್ದಾರೆ? ನೀವು ಎಂತ ಯಾರಾದ್ರೂ ಬಂದ್ರೆ ಅವ್ರನ್ನ ಶೂಟ್ ಮಾಡಿ, ಯಾರು ಬಂದ್ರೆ ಅವ್ರನ್ನ ಹೊಡೆದೇ
ಬೇರೆ ಯಾರು ಅಂದ್ರೆ ಹೊಡೀರಿ ಅಂತ. ಹಾಗಾಗಿ ಇದು ಎಂತ ಅಪ್ಪ ಇದು, ಇದಕ್ಕೆ ಎಂಥದ್ದು ಅರ್ಥ ಉಂಟಾ? ನೋಡಿ, ನೀವು ಕರೆಕ್ಟಾಗಿ ಯೋಚನೆ ಮಾಡಿ. ಈಗ ದೇಶ ಸೇವೆ ಎಂತ ಹೇಳೋದು ಪುಣ್ಯದ ಕೆಲಸ, ತಪ್ಪಂತ ಹೇಳೋದಲ್ಲ. ಆದರೆ ನೀವು ನೋಡಿ, ಆಗ ಕೃಷ್ಣನು ಪ್ರೀತಿ ಮಾಡಿದರೆ ನೀವೆಂತ ಮಾಡ್ತೀರಿ? ಇನ್ನೊಂದು ದೇಶದವನು ಇಲ್ಲಿ ಬನ್ನಿ ಅಂತ ಹೇಳ್ತೀರಿ. ಈಗ ನನ್ನ ರೂಮಲ್ಲಿ ಒಬ್ಬ ರಷ್ಯನ್ ಇದ್ದಾನೆ, ಆ ರೂಮಲ್ಲಿ 3 ಇದ್ದಾರೆ. ನಾವು ಭರಿಸಿದ್ದೇವೆ, ಬನ್ನಿ. ಲಾಸ್ಟ್ ಟೈಮ್ ಒಬ್ಬ ಕೆನಡಾದಿಂದ ಬಂದಿದ್ದ, ಸ್ಪೇನಿಂದ ಬರ್ತಾರೆ, ಎಲ್ಲ ಬರ್ತಾರೆ. ಎಸ್ ಬನ್ನಿ ಬನ್ನಿ. ನಾವು ಮತ್ತೆ ಅವರನ್ನು ಇವ ಕಳ್ಳ, ಇವ ಎಂಥದ್ದು ದರೋಡೆ ಮಾಡ್ಲಿಕ್ಕೆ ಆ ರೀತಿ ನೋಡುವುದಿಲ್ಲ. ನಾವು ಭಕ್ತರ ರೀತಿಯಲ್ಲಿ ನೋಡ್ತೇವೆ. ಯಾಕೆಂದ್ರೆ ಕೃಷ್ಣನಿಗೋಸ್ಕರ ಬಂದದವ. ಆದರೆ ನಮ್ಮ ಈ ಕಸ್ಟಮ್ಸ್ ಅಲ್ಲೆಲ್ಲ ಇರ್ತಾರೆ, ಅಲ್ಲಿ ನೋಡಿ ಯಾರನ್ನು ಹಿಡಿಯುವಾಗ ಬೇರೆ ದೇಶ ಅಂದ್ರೆ ಫುಲ್ ಅವನನ್ನ ಎನ್ಕ್ವೈರಿ. ಯಾಕೆಂದ್ರೆ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲದ ಇದೇ ಆಗುವಂಥದ್ದು ಸಮಸ್ಯೆ. ನೋಡಿ, ನಿಮ್ಗೆಲ್ಲ ಅರ್ಥ ಆಗ್ತಾ ಉಂಟಾ ಹೇಳುವಂಥದ್ದು? ಕೃಷ್ಣ ಇಲ್ಲದ ಎಂತ ಆಗ್ತಿದೆ ಪ್ರಭುಜಿ, ಆಗ್ತಿದೆ ಪ್ರಭುಜಿ. ಆಗ್ತಿದೆ ಪ್ರಭುಜಿ. ನೋಡಿ ನಮ್ಮ ಲೋಕ ಎಲ್ಲಿ ಯಾವ ಮಟ್ಟಿಗೆ ಉಂಟು ನೋಡಿ. ಕಚ್ಚಾಟ, ನಾನು ನನ್ನ ದೇಶ, ನಾನು ಇನ್ನೊಬ್ಬ ದೇಶದ ಬರಬಾರ್ದು, ಅವನನ್ನು ಇದು ಮಾಡಬೇಕು, ಆ ಬಾರ್ಡರ್ ಅಲ್ಲಿ ಬರಬಾರ್ದು. ಅವನು ನಾವು ಒಂದು ಫೆನ್ಸ್ ಹಾಕಿದ್ದೇವೆ, ಬೇಲಿ ಹಾಕಿದ್ದೇವೆ, ಆ ಬೇಲಿ ಆಚೆ ಬರಬಾರ್ದು, ಬಂದ್ರೆ ಅವನನ್ನು ಎಂತ ಸಾಯಿಸುವ, ಯಾಕೆ ಬಂದಿದ್ದಾನೆ ಅವ, ಈ ರೀತಿ ಅಂದ್ರೆ ಇದೇ ಆಗ್ತಾ ಉಂಟು. ಅದೇ ಪ್ರಭಾವ ಒಂದು ವಿಶ್ವಸಂಸ್ಥೆಯ ಮಹಾನ್ ಪ್ರಯತ್ನಗಳಿಂದಲೂ ನಾವು ಮಾನವ ಸಮಾಜದ ಶಾಂತಿ ಮತ್ತು ಸಾಮರಸ್ಯ ವಿಫಲರಾಗಿದ್ದೇವೆ. ಏಕೆಂದರೆ ನಮಗೆ ಸರಿಯಾದ ವಿಧಾನ ತಿಳಿದಿಲ್ಲ. ವಿಧಾನವು ತುಂಬ ಸರಳವಾಗಿವೆ, ಆದರೆ ಒಬ್ಬರು ಅದನ್ನು ಶಾಂತ ಮನಸ್ಸಿನ ಅರ್ಥ ಅಂದರೆ ಕೃಷ್ಣ ಬಗ್ಗೆಯನ್ನು ಶಾಂತ ಮನಸ್ಸಿನ ನಾವು ಆಕ್ಸೆಪ್ಟ್ ಮಾಡಬೇಕು. ತುಂಬ ಸುಲಭ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣನ ಪ್ರೀತಿ ಮಾಡಿದರೆ ಎಲ್ಲರನ್ನು ಪ್ರೀತಿ ಮಾಡ್ತೀವಿ. ಈಗೆಂತ ಕೃಷ್ಣನ ಮೇಲೆ ಪ್ರೀತಿ ಇಲ್ಲ, ಹಾಗೆ ನಮಗೆ ವೈರತ್ವ. ಚೈನಾ ನಮ್ದು, ಅವರೆಲ್ಲ ನಮ್ಮೊಂದು ಒಳಗೆ ಹಾಕಿದ್ದಾರೆ, ಅವ್ರು ನಮ್ದು ವೈರಿ. ಪಾಕಿಸ್ತಾನ ನಮ್ಗೆ ಬಾಂಬ್ ಹಾಕ್ತಾರೆ, ಅವ್ರು ನಮ್ಗೆ ವೈರಿ. ಈಗ ಅದನ್ನು ಮಾಡಲೇಬೇಕು. ಯಾಕಂದ್ರೆ ಅವರು ಕೂಡ ಕೃಷ್ಣ ಭಕ್ತಿಯಲ್ಲಿ ಇಲ್ಲ, ನಮ್ಮಲ್ಲಿ ಕೂಡ ಇಲ್ಲ. ಅಟ್ಲೀಸ್ಟ್ ಒಂದು ಸೈಡ್ ಕೃಷ್ಣ ಭಕ್ತಿಯಲ್ಲಿ ಇದ್ರೆ ಓಕೆ, 2 ಸೈಡ್ ಇಲ್ಲ, ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಒಂದು ಕಲಿಯುಗ. ಭಕ್ತರ ಸಂಸಿಂಧು ದೇವತಂಪರ ಪುರುಷನಾದ ಶ್ರೀಕೃಷ್ಣನು ಪ್ರೀತಿಸುವ ಸರಳ ಮತ್ತು ಸ್ವಾಭಾವಿಕ ವಿಧಾನ ಕಲಿಸುತ್ತದೆ. ಪ್ರೀತಿ ಮಾಡುವಂಥದ್ದು ಹೇಗೆ ಅಂದ್ರೆ, ರಿಯಲ್ ರಿಲಿಜನ್ ಮೀನ್ಸ್ ಯು ಶುಡ್ ಲರ್ನ್ ಹೌ ಟು ಲವ್ ಗಾಡ್. ಭಗವಂತನನ್ನು ಹೇಗೆ ಪ್ರೀತಿ ಇದು ಭಕ್ತಿರ ಸಂಸಿಂಧು ನಿಮಗೆ ಕಲಿಸಿಕೊಡ್ತದೆ. ನಾವು ಶ್ರೀಕೃಷ್ಣನನ್ನು ಪ್ರೀತಿಸಲು ಕಲಿತರೆ ತಕ್ಷಣ ಮತ್ತು ಏಕಾಲ ಪ್ರತಿ ಜೀವಿಯನ್ನು ಪ್ರೀತಿಸುವುದು ತುಂಬಾ ಸುಲಭ. ಆಗ ನಮಗೆ ಎಲ್ಲರೂ ನಾವು ಪ್ರೀತಿ ಮಾಡ್ಲಿಕ್ಕೆ ಆಗ್ತದೆ. ಈಗ ಕೃಷ್ಣನ ಪ್ರೀತಿ ಮಾಡ್ತಾ ಇಲ್ಲ, ನಮಗೆ ಚೈನಾದವನನ್ನ ಎನಿಮಿ, ಪಾಕಿಸ್ತಾನದವನ ಎನಿಮಿ, ರಷ್ಯಾದವನನ್ನ ಫ್ರೆಂಡ್, ಅಮೇರಿಕನನ್ನ ಫ್ರೆಂಡ್, ಅಫ್ಘಾನಿಸ್ತಾನ್ ನನ್ನ ಎನಿಮಿ, ಈ ರೀತಿ ಎಲ್ಲ ಆಗ್ತದೆ. ಎಸ್, ಯಾರು ಓದ್ತೀರಿ? 1 ನಿಮಿಷ. ಸರಿ ಕಮಲ, ಸರಿ ಕೃಷ್ಣ ಓದಿ ಮಾತಾಡಿ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಿರ್ದೇಶಿಸಿದಂತೆ ಭಕ್ತಿ ಸೇವೆಯ ಕಲೆಯನ್ನು ಕಲಿಯಲು ಅಂತಹ ಗೊಂದಲಮಯ ಜನರಿಗೆ ನಾನು ಈ ಮೂಲಕ ಮನವಿ ಮಾಡುತ್ತಿದ್ದೇನೆ, ಮತ್ತು ಅವರ ಹೃದಯದಲ್ಲಿ ಉರಿಯುತ್ತಿರುವ ಭೌತಿಕ ಅಸ್ತಿತ್ವದ ಬೆಂಕಿಯು ತಕ್ಷಣವೇ ಆರಿ ಹೋಗುತ್ತದೆ ಎಂದು ನನಗೆ ಖಾತ್ರಿ ಇದೆ. ಈಗ ನಮ್ಮ ಎಲ್ಲ ಹೃದಯದಲ್ಲಿ ಇದು ಉಂಟು, ಯಾವುದು? ಭೌತಿಕ ಅಸ್ತಿತ್ವ ಬೆಂಕಿ ಉರಿತಾ ಉಂಟು, ದಗ 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 ಅಂತ. ಮೆಟೀರಿಯಲ್ ಡಿಸೈರ್ಸ್, ಎಲ್ಲ ಮೆಟೀರಿಯಲ್ ಡಿಸೈರ್. ಹೇಗಂದ್ರೆ ಪ್ರಭಾತ ಒಂದು ನೋಡಿ, ಈಗ ನಮ್ಮ ಪ್ರಕಾರ ಎಂತಂದ್ರೆ, ಈ ಫಸ್ಟಿಗೆ ನಾನು ಅನ್ನೋದು ಸ್ವಾರ್ಥ, ನಾನು, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ, ಅದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ಅಂತ ನನ್ನ ಕುಟುಂಬ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ಆ ಗ್ರಾಮ, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ತಾಲೂಕು, ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ನನ್ನ ಜಿಲ್ಲೆ, ಎಕ್ಸ್ಟೆಂಡ್ ಆಗ್ತದೆ ನನ್ನ ರಾಜ್ಯ, ಮತ್ತೆ ಎಕ್ಸ್ಟೆಂಡ್ ನನ್ನ ದೇಶ. ಈಗ ನಾನು ಅನ್ನೋದು ಸ್ವಾರ್ಥ ಅಂತೆ, ಉಳಿದೋದೆಲ್ಲ ಎಕ್ಸ್ಟೆಂಡೆಡ್ ಸ್ವಾರ್ಥ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ಇದೆಲ್ಲವೂ ಒಳಗೆ ಉರಿತಾ ಉಂಟು. ಅದು ಹೋಗ್ಬೇಕಿದ್ರೆ ನಾವು ಭಕ್ತಿ ರಸಾಂಶವನ್ನು ಓದ್ಬೇಕು. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡಿ.
ಎಸ್, ವಿನೋದ್ ಅಂಡ್ ಶ್ರೀದೇವಿ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ. ಭಕ್ತಿ ರಸಾಂಶ ಸಿಂಧುವಿನ ಅವಲೋಕನ. ಸಮುದ್ರದಲ್ಲಿ ಯಾವಾಗಲೂ ಬೇರೆ ಬೇರೆ ಅಲೆಗಳಿರುವಂತೆ ಪೂರ್ವದಲ್ಲಾಗಲಿ ದಕ್ಷಿಣದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಉತ್ತರದಲ್ಲಾಗಲಿ ಅದೇ ತರಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬೇರೆ ಬೇರೆ ದಿಕ್ಕಿನ ಅಲೆಗಳಿವೆ. ಹರೇ ಕೃಷ್ಣ. ನೋಡಿ ಇಲ್ಲಿ ಹೇಗೆ ಅಂದರೆ ಭಕ್ತರ ಸಮುದ್ರದಲ್ಲಿ ಬೇರೆ ಬೇರೆ ಪಾರ್ಟ್ ಉಂಟು. ಅಂದರೆ ಸದರ್ನ್ ವೇವ್ಸ್, ನಾರ್ದರ್ನ್ ವೇವ್ಸ್, ವೆಸ್ಟರ್ನ್ ವೇವ್ಸ್, ಈಸ್ಟರ್ನ್ ವೇವ್ಸ್, ಈ ರೀತಿ ನೋಡಿ, ಈ ರೀತಿ ವೇವ್ಸ್ ಅಲೆಗಳು. ಎಸ್, ಓಕೆ, ಇದನ್ನು ನಾನು ಓದ್ತೇನೆ. ಗ್ರಂಥ ವಿಭಾಗ ಅವಲೋಕನ ಭಕ್ತಿರಸ ಸಿಂಧು. ಉತ್ತರ ವಿಭಾಗ ಗೌಣ ಭಕ್ತಿರಸ, ಅಧ್ಯಾಯ 45ರಿಂದ 50. ಇಲ್ಲಿಂದ ಸ್ಟಾರ್ಟ್ ಮಾಡುವ. ಪೂರ್ವ ವಿಭಾಗ ಭಗವದ್ಭಕ್ತಿ ಭೇದ. ನಮ್ಗೆ ಇದು ಮಾತ್ರ ಓದಲಿಕ್ಕೆ, ಬಿಗಿನರ್ಸಿಗೆ ಭಕ್ತಿಶಾಸ್ತ್ರಕ್ಕೆ ಇದು ಮಾತ್ರ, ಇದೆಲ್ಲ ಓದಬೇಡಿ, ಇದು ತುಂಬ ಅಡ್ವಾನ್ಸ್ ಉಂಟು. ಅಡ್ವಾನ್ಸ್ ಆದಮೇಲೆ ನಾವು ಓದ್ಬೋದು ಇದು. ಓಕೆ, ಭಗವದ್ಭಕ್ತಿ ಭೇದ ಅಧ್ಯಾಯ 1ರಿಂದ 19. ದಕ್ಷಿಣ ವಿಭಾಗ ಸಾಮಾನ್ಯ ಭಗವದ್ಭಕ್ತಿ ರಸ, ಅಧ್ಯಾಯಗಳು 20ರಿಂದ 34. ಪಶ್ಚಿಮ ವಿಭಾಗ ಮುಖ್ಯ ಭಕ್ತಿ ರಸ, ಅಧ್ಯಾಯ 35ರಿಂದ 44. ಉತ್ತರ ವಿಭಾಗ ಗೌಣ ಭಕ್ತಿ ರಸ, ಅಧ್ಯಾಯಗಳು 45ರಿಂದ 51. ಈಗ ನಮಗೆ ಇರುವಂಥದ್ದು ಇದು ಮಾತ್ರ, 19 ಅಧ್ಯಾಯ. ಎಸ್, ಯಾರು ಓದ್ತೀರಿ? ಕುಸುಮ ಮಾತಾಜಿ. ಎಸ್, ಹರೇ ಕೃಷ್ಣ ಓದಿ ಮಾತಾಜಿ. ಪೂರ್ವ ವಿಭಾಗದ ಅವಲೋಕನ. ಪ್ರಥಮ ಭಾಗದಲ್ಲಿ 4 ಅಲೆಗಳಿವೆ. ಮೊದಲನೇ ಅಲೆಯ ವಸ್ತು ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ. ಎರಡನೇ ಅಲೆಯಲ್ಲಿ ಭಕ್ತಿ ಸೇವಾ ಪ್ರಕ್ರಿಯೆಯನ್ನು ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳ ವಿಚಾರವಾಗಿದೆ. ಮೂರನೇ ಅಲೆಯಲ್ಲಿ ಭಾವ ಭಕ್ತಿಯನ್ನು ಹೇಳುತ್ತದೆ. ನಾಲ್ಕನೇ ಅಲೆಯಲ್ಲಿ ಪ್ರೇಮ ಭಕ್ತಿ ಎಂಬ ಅಂತಿಮ ಗುರಿಯ ಪ್ರಸ್ತಾವವಿದೆ. ಈಗ ನಾವು ಮಾಡುವಂಥದ್ದು ಇದು ಪೂರ್ವ ವಿಭಾಗ. ಇದರಲ್ಲಿ ಇದು 4 ಎಂತ ಹೇಳುವಂಥದ್ದು ಪಾರ್ಟ್ಸ್ ಉಂಟು. ಫಸ್ಟ್ ಇದು ಪಾಠ ಅಂತಂದರೆ ವಸ್ತು ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ. ಎರಡನೇದು ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಂತ್ರ ತತ್ವಗಳು. ಮೂರನೇದು ಭಾವಭಕ್ತಿ. ಲಾಸ್ಟ್ ಇದು 4ನೇದು ಪ್ರೇಮ ಭಕ್ತಿ. ಇದನ್ನು ನಾವು ಕಲೀಲಿಕ್ಕೆ ಇದ್ದೇವೆ. ವಸ್ತು ಅಲೆ ಭಕ್ತಿ ಸೇವಾ ಪ್ರಕ್ರಿಯೆ. ಎಸ್, ಸಾಮಾನ್ಯ ಭಕ್ತಿ, ಸಾಧನಾ ಭಕ್ತಿ, ಭಾವ ಭಕ್ತಿ. ಎಸ್, ಹರೇ ಕೃಷ್ಣ. ಈಗ ನೋಡಿ, ಇದು ಅವಲೋಕನ ಭಗವದ್ಭಕ್ತಿ ಭೇದ. ಫಸ್ಟ್ 19 ಅಧ್ಯಾಯ ನಮಗೆ ಯಾವುದು ಉಂಟು ಅದು ಸಾಮಾನ್ಯ ಭಕ್ತಿ. ಇಂಟ್ರೊಡಕ್ಷನ್ 1, ಫಸ್ಟ್ ಇಂಟ್ರೊಡಕ್ಷನ್ ಮತ್ತೆ 1ನೇ ಅಧ್ಯಾಯ. ಸಾಧನ ಭಕ್ತಿ ಅಂದರೆ 2ರಿಂದ 16 ಅಧ್ಯಾಯ. ಭಾವಭಕ್ತಿ 17 ಮತ್ತು 18. ಪ್ರೇಮ ಭಕ್ತಿ 19ನೇ ಅಧ್ಯಾಯ. ಅಖಿಲ ರಸಾಮೃತ ಮೂರ್ತಿ ಭೃಸ್ಮರ ರುಚಿ ರುದ್ಧ ತಾರಕ ಪಾಲ ಖಲಿತ ಶ್ಯಾಮ ಲಲಿತೋ ರಾಧಾ ಪ್ರೇಯಾನ್ ವಿದುರ್ ಜಯತಿ. ಭಗವಾನ್ ಶ್ರೀಕೃಷ್ಣನ ದೇವೋತ್ತಮ ಪರಮಪುರುಷ, ಸರ್ವಕಾರಣ ಕಾರಣನು, ಎಲ್ಲ ರಸಗಳ ಅಥವಾ ಭಾವಗಳು ಇದೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಬೋದು, ಸರ್ವಕಾರಣ, ಎಲ್ಲ ಕಾರಣದ ಕಾರಣ. ಪುಸ್ತಕದ ಉದ್ದೇಶ ಅಖಿಲ ರಸಾಮೃತ ಮೂರ್ತಿ, ಎಲ್ಲ ಸರ್ವಸುಖದ ಭಂಡಾರ, ಬೃಂದಾವನ ಕೃಷ್ಣ. ಎಸ್, ಓಕೆ. ಸರಿ ಕಮಲ್ ಅವರೇ ಓದಿ. ಅಖಿಲ ರಸಾಮೃತ ಮೂರ್ತಿ. ನಾವು ಕೃಷ್ಣನ ಪ್ರೀತಿಯ ಸೇವೆಯನ್ನು ಹಲವು ವಿಧಗಳಲ್ಲಿ ಆನಂದಿಸಬಹುದು. ಗೋಪಿಕೆಯರ ಅಪ್ಪುಗೆಯಿಂದ ಮಾತ್ರವಲ್ಲದೆ ಕೃಷ್ಣನೊಂದಿಗಿನ ಭೀಷ್ಮನ ಯುದ್ಧ ಮತ್ತು ಅವನ ದೇಹವನ್ನು ಬಾಣಗಳಿಂದ ಚುಚ್ಚಿದಾಗ ಅದರಿಂದ ಆ ಕೃಷ್ಣನು ಅಖಿಲ ರಸಾಮೃತ ಮೂರ್ತಿ. ನೋಡಿ, ಒಂದೇ ಅಂತ ಅಲ್ಲ, ಬೇರೆ ಬೇರೆ ಇದೊಂದು ಯಾವುದು ರಸಗಳು ಅದೆಲ್ಲ ಇಲ್ಲಿ ನಮಗೆ ಕಾಣ್ತೇವೆ. ಎಸ್ ಓದಿ ಸರಿ ಕಮಲ್ ಅವರೇ. ಅಖಿಲ ರಸಾಮೃತ ಮೂರ್ತಿ 12 ರಸಗಳಿವೆ. ಪ್ರಾಥಮಿಕ ರಸ, ದ್ವಿತೀಯ ರಸ. ಯಾವುದೇ ರಸ, ನೀವು ಕೃಷ್ಣನೊಂದಿಗೆ ವ್ಯವಹರಿಸಲು ಬಯಸುವ ಯಾವುದೇ ರಸಕ್ಕೆ ಪ್ರತಿಕ್ರಿಯಿಸಲು ಕೃಷ್ಣನು ಸಿದ್ಧ. ಅದು ಕೃಷ್ಣನ ನಿಲುವು. ಎಸ್, ಹೇಗಂದ್ರೆ ಫಸ್ಟಿಗೆ 5 ರಸ ಉಂಟು. ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಮತ್ತೆ ಸೆಕೆಂಡ್ ರಸ 7 ಉಂಟು. ಅದರಲ್ಲಿ ಈಗ ಭೀಷ್ಮನೊಟ್ಟಿಗೆ ಯುದ್ಧದಲ್ಲಿ ಆಗುವಂಥದ್ದು ಸೆಕೆಂಡ್ ರಸದಲ್ಲಿ ಬರ್ತದೆ.
ಹಾಗಾಗಿ ಭಗವಂತ ರೆಡಿ ಇದ್ದಾನಂತೆ ಯಾವ ರಸಕ್ಕೂ ಕೂಡ. ಎಸ್ ಓದಿ, ಯಾರು ಓದ್ತೀರಿ? ಎಸ್ ಸರಿಗಮಲ ಓದಿ. ಎಸ್. ಪಾಠ 1ರ ಉದ್ದೇಶಗಳು. ಮುನ್ನುಡಿ. ಭಕ್ತಿ ರಸಾಮೃತ ಸಿಂಧು ಎಂಬ ಪದವನ್ನು ವಿವರಿಸಲಾಯಿತು. ಕೃಷ್ಣ ಪ್ರಜ್ಞೆಯಲ್ಲಿ ಶಾಶ್ವತವಾದ ರಸವನ್ನು ಸವಿಯಲು ನಮ್ಮ ಅನುಭವವನ್ನು ಚರ್ಚಿಸಿದೆವು. ಶ್ರೀಲಾರೂಪ ಗೋಸ್ವಾಮಿಯವರ ಮಹತ್ವವನ್ನು ಚರ್ಚಿಸಿದೆವು. ಭಕ್ತಿಯ ಅಮೃತವನ್ನು ಬರೆಯುವಲ್ಲಿ ಪ್ರಭುಪಾದರ ಉದ್ದೇಶಗಳನ್ನು ಗುರುತಿಸಲಾಯಿತು ಮತ್ತು ಅವುಗಳ ಪ್ರಸ್ತುತತೆಯನ್ನು ಚರ್ಚಿಸಿದೆವು. ಪರಿಚಯ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶವನ್ನು ವೃಂದಾವನ, ಕೃಷ್ಣ, ಅಖಿಲ ರಸಾಮೃತ ಮೂರ್ತಿಯನ್ನು ಉಲ್ಲೇಖಿಸಿ ವಿವರಿಸಲಾಯಿತು. ಭಕ್ತಿ ರಸಾಮೃತ ಸಿಂಧು ಮತ್ತು ನಿರ್ದಿಷ್ಟ ಪೂರ್ವ ವಿಭಾಗದ ಅವಲೋಕನವನ್ನು ಪ್ರಸ್ತುತಪಡಿಸಲಾಗಿದೆ. ಎಸ್, ಧನ್ಯವಾದಗಳು. ಇದೆಲ್ಲ ನಾವು ಮಾಡಿದ್ದೇವೆ ಇವತ್ತು. ಎಸ್, ಹರೇ ಕೃಷ್ಣ. ಎಸ್, ದಯವಿಟ್ಟು ಯಾರಾದ್ರು ಓದುವವರು ಹ್ಯಾಂಡ್ ರೈಸ್ ಮಾಡಿ. ಗೌರವ ಮಾತಾಜಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ತತ್ವಶಾಸ್ತ್ರವೇನೆಂದರೆ ಮೇಲ್ನೋಟಕ್ಕೆ ನೀರಿನೊಂದಿಗೆ ಬೆರೆಯುವುದಲ್ಲ, ನೀರಿನೊಳಗೆ ಹೋಗಿ ಮೀನು ದೊಡ್ಡ ದೊಡ್ಡ ಮೀನುಗಳಂತೆ ಬದುಕುವುದು. ಆದರೆ ನೀವು ಮೇಲ್ನೋಟಕ್ಕೆ ನೀರಿನ ಮೇಲೆ ಉಳಿದರೆ ನೀವು ಮತ್ತೆ ಮತ್ತೆ ಆವಿಯಾಗುತ್ತೀರಿ, ನದಿಯಾಗಿ ಬರುವಿರಿ. ನಿಮ್ಮ ಬರುವಿಕೆ ಮತ್ತು ಹೋಗುವಿಕೆ, ಹುಟ್ಟು ಸಾವಿನ ಪುನರಾವರ್ತನೆ ನಿಲ್ಲುವುದಿಲ್ಲ. ಹರೇ ಕೃಷ್ಣ. ನೋಡಿ, ಮಾಯಾವಾದಿಗಳು ಹೇಳುವಂತ ಅಂತಂದ್ರೆ ನದಿಯ ನೀರು ಸಮುದ್ರಕ್ಕೆ ಹೋಗುವಾಗ ವಿಲ್ ಮರ್ಜ್ ಇಂಟು ಓಷನ್. ಪ್ರಭುಪಾದ ಹೇಳುವಂಥದ್ದು, ಈಗ ನದಿಯಿಂದ ಹೋಗುವಾಗ ಮೀನುಗಳುಂಟು, ಅಲ್ಲಿ ಮರ್ಜ್ ಆಗುವುದಿಲ್ಲ. ಮೀನುಗಳಿದು ಸಪ್ರೇಟ್ ಐಡೆಂಟಿಟಿ ಉಂಟಂತೆ. ಅಂದರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನುಗಳುಂಟು, ತಿಮಿಂಗಿಲ ಉಂಟು, ವೇಲ್ ಉಂಟು, ಶಾರ್ಕ್ ಉಂಟು. ಹಾಗೆ ನಾವು ನದಿಯಿಂದ ಸಮುದ್ರಕ್ಕೆ ಹೋಗುವಾಗ ನಮ್ಮದು ಐಡೆಂಟಿಟಿ ಉಂಟು. ಹಾಗೆ ಇಲ್ಲಿ ಪ್ರಭುಪಾದ ಅದನ್ನು ಹೇಳುವಂಥದ್ದು. ನಮ್ಮ ತತ್ವಶಾಸ್ತ್ರವೇನೆಂದರೆ ಮೇಲ್ನೋಟಕ್ಕೆ ನೀರಿನೊಂದಿಗೆ ಬೇರೆಯುವುದಲ್ಲ, ನೀರಿನೊಳಗೆ ಹೋಗಿ ಮೀನು ದೊಡ್ಡ ದೊಡ್ಡ ಮೀನುಗಳಂತೆ ಬದುಕುವುದು. ಆದರೆ ನೀವು ಮೇಲ್ನೋಟಕ್ಕೆ ನೀರಿನ ಮೇಲೆ ಉಳಿದರೆ ನೀವು ಮತ್ತೆ ಮತ್ತೆ ಆವಿಯಾಗುತ್ತೀರಿ. ಅಂದರೆ ಮಾಯಾವಾದಿಗಳು ನಾವು ನೀರಿನಲ್ಲಿ ಮರ್ಜ್ ಆಗುವಂಥದ್ದು ಇಲ್ಲ, ಮರ್ಜ್ ಆಗಲಿಕ್ಕೆ ಆಗುವುದಿಲ್ಲ. ನದಿಯಾಗಿ ಬರುವಿರಿ. ನಿಮ್ಮ ಬರುವಿಕೆ ಮತ್ತು ಹೋಗುವಿಕೆ ಹುಟ್ಟು ಸಾವಿನ ಪುನರಾವರ್ತನೆ ನಿಲ್ಲುವುದಿಲ್ಲ. ಎಸ್, ವಿನೋದ್ ಅಂಡ್ ಶ್ರೀದೇವಿ. ಹರೇ ಕೃಷ್ಣ ಪ್ರಭುಜಿ. ಒಬ್ಬನು ದೊಡ್ಡ ಮೀನು ಆಗಬೇಕು, ಯಾವುದೇ ಆವಿಯಾಗುವಿಕೆ ಇಲ್ಲ, ಆದ್ದರಿಂದ ನೀವು ನೀರಿನಲ್ಲಿ ಬೀಳುತ್ತೀರಿ ಎಂಬ ಮಾಯವಾದದ ತತ್ವಶಾಸ್ತ್ರದಿಂದ ಎಂದೂ ದಾರಿ ತಪ್ಪಬೇಡಿ. ಈ ವಿಷಯಗಳನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿ ವಿವರಿಸಿದ್ದಾರೆ. ಹರೇ ಕೃಷ್ಣ. ಎಸ್, ನಿಮ್ಗೆ ಯಾರಾದ್ರೂ ಮಾಯಾವಾದಿ ಗೊತ್ತಿದ್ರೆ ಅವ್ರಿಗೆ ಗಿಫ್ಟ್ ಮಾಡಿ ಇದನ್ನು ಪುಸ್ತಕವನ್ನು. ಅವ್ರು ಇಮಿಡಿಯೇಟ್ ಬಿಸಾಡ್ಬೋದು ಅದು. ಯಾಕೆಂದ್ರೆ ಇದರಲ್ಲಿ ಭಕ್ತಿಯ ರಸ ಇರುಂಟು ಅವರಿಗೆ. ನೋಡಿ, ಅವರೆಂತಂದ್ರೆ ದೇವರಲ್ಲಿ ಒಂದಾಗುವಂಥದ್ದು. ಇಲ್ಲಿ ದೇವರಲ್ಲಿ ಅಲ್ಲ ನೋಡಿ, ಇಂಡಿವಿಜುವಲ್ ನಮ್ಮ ದೊಡ್ಡ ಮೀನಾಗಬೇಕಂತ ರೂಪಗೋಸ್ವಾಮಿ ಇದರಲ್ಲಿ ಹೇಳ್ತಾರೆ. ಹಾಗೆ ದಾರಿ ತಪ್ಪಬೇಡಿ. ಮಾಯವಾದ ಭಾಷೆ ಸುನಿಲ್ಲ ಹೋಯಿಲ್ಲ ಸರ್ವನಾಶ. ಚೇತನ ಬೀಳುವಂಥದ್ದು ಮಾಯವಾದಿ ಭಾಷೆ ಕೇಳಿದ್ರೆ ನಮ್ದು ಸರ್ವನಾಶ ಆಗ್ತದೆ. ನೀವು ನೀರಿನಲ್ಲಿ ಬೀಳುತ್ತೀರಿ ಎಂಬ ಮಾಯವಾದ ತತ್ವ ದಾರಿ ತಪ್ಪಬೇಡಿ. ಭಕ್ತರ ಸಂಸ್ಥೆಯಲ್ಲಿ ರೂಪಗೋಸ್ವಾಮಿ ವಿವರಿಸಿದ್ದಾರೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನೋಡಿ, ಹೇಗೆಂದರೆ ಕೆಲವರೆಲ್ಲ ತುಂಬ ಸುಮ್ಮನೆ ಬರುವುದಿಲ್ಲ. ನೋಡಿ, ಕೆಲವರೆಲ್ಲ ಎಕ್ಸಾಮ್ ಮಾತ್ರ ಬರ್ತಾರೆ. ಹಾಗಾಗಿ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಮೊನ್ನೆ ಕೂಡ ಮಾತಾಜಿ ಇದ್ದಾರೆ, 2-3 ಮಾತಾಜಿ ಕ್ಲಾಸ್ಗೆಲ್ಲ ಬರುವುದಿಲ್ಲ. ದಯವಿಟ್ಟು ಹೇಳಿ, ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಹೇಳಿ ಅವರಿಗೆ. ಸುಮ್ಮನೆ ಹಾಗೆ ಎಕ್ಸಾಮ್ ಬರೆದು ಏನು ಇದಿಲ್ಲ, ಕ್ಲಾಸಿಗೆ ಬರಬೇಕಲ್ಲ. ನೋಡಿ, ಇವತ್ತಿನ ಕ್ಲಾಸ್ ನಿಮ್ಗೆ ಎಂತಾದರೂ ಇದರಲ್ಲಿ ಎಂತಾದ್ರು ನೀವು ತಿಳಿದಿರಾ? ಎಸ್, ಎಂತಾದ್ರು ನಿಮ್ಗೆ ತಿಳಿಯುತ್ತಾ ಈ ಕ್ಲಾಸಿನಿಂದ? ಇದರಲ್ಲಿ ರಸ ಇದೆ ಅಂತ ತಿಳಿತು ಪ್ರಭುಜಿ. ಅಷ್ಟು ಮಾತ್ರ ಸಿಗುತ್ತೆ, ಬೇರೆ ಎಂತ ತಿಳಿತು ನಿಮ್ಗೆ ಈ ಕ್ಲಾಸಿನಿಂದ? ಎಸ್, ಹೇಳಿ, ದಯವಿಟ್ಟು ಹೇಳಿ. ನಾವಿದನ್ನ ಅನುಭವಿಸ್ಬೇಕು, ಪಡ್ಕೊಬೇಕು ಅಂತ ತಿಳಿತು ಪ್ರಭುಜಿ. ಬೇರೆ ಅವರಿಗೆ ದಯವಿಟ್ಟು ಎಂತ ತಿಳಿಯಿತು ನಿಮ್ಗೆ ಈ ಕ್ಲಾಸಿನಿಂದ? ಜನ್ಮದ ಸಿದ್ಧತೆ ಈ ಜನ್ಮದಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಸವಾಸ ಇದರಿಂದ ಮುಂದಿನ ಜನ್ಮದ ಸಿದ್ಧತೆ ಈಗಲೇ ಮಾಡ್ಕೋಬೇಕು ಅನ್ನೋ ತಿಳಿತು ಪ್ರಭುಜಿ. ಓಕೆ, ಎಂತಾದ್ರು ಯೂಸ್ಫುಲ್ ಆಗಿದೆ ಇವತ್ತಿನ ಕ್ಲಾಸ್ ನಿಮ್ಗೆ ಲೈಫಿಗೆ? ಹೌದು ಪ್ರಭುಜಿ. ನಿಜವಾದ ಶಾಂತಿ ಹೇಗ್ ಸಿಗುತ್ತೆ ಅದು ಪಡ್ಕೊಳ್ಳೋ ರೀತಿ ತಿಳಿತು ಪ್ರಭುಜಿ. ಓಕೆ, ಎಸ್, ಬೇರೆಯವರು?
ಎಂಥದ್ದು ಪ್ರಯೋಜನ. ಕೆಲವರು ಎಂತಂದ್ರೆ ಇದೆಂತ ಕ್ಲಾಸ್ ಅಪ್ಪ, ಕ್ಲಾಸಲ್ಲೇ ಸರಿಯಾಗಿ ಎಕ್ಸಾಮ್ ಬರೆಯೋ ಈ ರೀತಿ ವಿಚಾರದಲ್ಲಿ ಇದ್ದಾರೆ. ಕೆಲವರೆಲ್ಲ ಖಾಲಿ ಎಕ್ಸಾಮ್ ಬರೆಯುವುದು. ನಾನು ಎಂತ ಅಂದ್ರೆ ಅಪ್ರೂವ್ ಮಾಡಬೇಕಲ್ಲ, ನಾವು ಹೇಗೆ ಅಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ? ಹಾಗೆ ನೀವು ಹೇಳಿ, ಯಾಕೆಂದ್ರೆ ಮತ್ತೆ ಈಗ ಇನ್ನೂ ಕೂಡ 2 ಯೂನಿಟ್ ಉಂಟು ಅವರಿಗೆ ಅಂತ ಹೇಳುವಂಥದ್ದು ಸಿಗುವುದಿಲ್ಲ ಗ್ಯಾರಂಟಿ. ಅದರಲ್ಲಿ ಇನ್ನೊಂದು ಮಾತಿಲ್ಲ, ಬೇಜಾರಾಗಬಹುದು ಅವರಿಗೆ, ಆದರೆ ಸತ್ಯ. ಕ್ಲಾಸ್ ಬರದೆ ಖಾಲಿ ಎಕ್ಸಾಮ್ ಬರೆದ್ರೆ ಎಂತ ಆಗ್ತದೆ? ಏನಾಗೋದಿಲ್ಲ. ಸರಿ ಕೃಷ್ಣ, ಇಟ್ಟೆ ಅಟೆಂಡೆನ್ಸ್ ಇದು ಹಾಕಿದ್ದೇನೆ. ಎಸ್ ಕುಸುಮ ಮಾತಾಜಿ, ಹರೇ ಕೃಷ್ಣ. ಕುಸುಮ ಮಾತಾಜಿ, ಹರೇ ಕೃಷ್ಣ. ಒಂದು ನಿಮಿಷ. ಎಸ್ ಕುಸುಮ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಎಂತಾಯ್ತು? ಎಸ್ ಕುಸುಮ ಮಾತಾಜಿ, ಹರೇ ಕೃಷ್ಣ. ವಿಡಿಯೋ ಫ್ರೀಸ್ ಆಗಿದೆ ಅಷ್ಟೇ ಪ್ರಭುಜಿ, ಅನ್ಮ್ಯೂಟ್ ಆಗ್ತಾ ಇಲ್ಲ ಅವರು. ಓಕೆ, ಹರೇ ಕೃಷ್ಣ ಪ್ರಭುಜಿ. ನೋಡಿ ಎಂತಂದ್ರೆ ಸಂಗೀತಮಯನಿಗೆ ಫೋನ್ ಮಾಡಿ ಯಾವ್ದೆಲ್ಲ ಪೆಂಡಿಂಗ್ ಉಂಟು ಅಸೈನ್ಮೆಂಟ್ ಎಲ್ಲ ಕೇಳ್ಕೊಳ್ಳಿ, ಮತ್ತೆ ಶ್ಲೋಕಾಸ್ ಕೂಡ ಯಾವ್ದೆಲ್ಲ ಪೆಂಡಿಂಗ್ ಉಂಟು ಎಲ್ಲ ಅವರ ತಗೊಂಡು ಎಲ್ಲ ಮಾಡಿ. ಹಾ ಪ್ರಭುಜಿ, ನಾವು ಇನ್ನು ಭಗವದ್ಗೀತೆ ಶ್ಲೋಕಸ್ ಕಳಿಸ್ಲಿಲ್ಲ. ಎಷ್ಟು ದಿನ ಸಮಯ ಐತೆ ಪ್ರಭುಜಿ? ಅಲ್ಲ ಸಮಯ ಅಂದ್ರೆ ಈಗ ನಿಮ್ದು ಆಗ್ತದೆ. ಈಗ ಎಂತಂದ್ರೆ ಈ ನವೆಂಬರ್ 2 ಒಳಗೆಲ್ಲ ಮಾಡಿ, ಯಾವ್ದೆಲ್ಲ ಪೆಂಡಿಂಗ್ ಉಂಟು ಎಲ್ಲ ಹಾಕಿ ಅದರಲ್ಲಿ ಅಸೈನ್ಮೆಂಟ್ ಎಲ್ಲ ಅವರದ್ದು ಕೇಳಿ ಆಯ್ತಾ, ವಿಚಾರ ಮಾಡಿ. ಹಾ ಪ್ರಭುಜಿ. ಸಂಗೀತಮಯ ಅಂದ್ರೆ ಓಕೆ. ಗುರುವಾರ ಮತ್ತೆ ತರಗತಿ ಇದೆಯಾ ಪ್ರಭುಜಿ ನಿಮ್ದು? ನೋಡಿ ಈಗ ನಾನು ಅಂದ್ರೆ ಯಾತ್ರೆಗೆಲ್ಲ ನಾನು ಪ್ರಿಪರೇಷನ್ ಉಂಟು, ಸ್ವಲ್ಪ ಬಿಸಿ ಇದ್ದೇನೆ. ಮಾಯಾಪುರ ಯಾತ್ರೆ ಉಂಟಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಇದ್ದೇನೆ. ನೋಡುವ, ನೆಕ್ಸ್ಟ್ ಹೇಳ್ತೇನೆ, ಬಂದ ಮೇಲೆ ನೋಡುವ ಯಾತ್ರೆಯಿಂದ. ಹಾ ಪ್ರಭುಜಿ. ಎಸ್ ಧನ್ಯವಾದಗಳು. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಬಂಧು ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್. ಎಸ್ ಗೌರಮ್ಮ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾನು ಒಬ್ರಿಗೆ ಪುಸ್ತಕ ಕೊಟ್ಟಿದ್ದೆ ನಮ್ಮ ಇಲ್ಲಿ ಸೆಕ್ಯೂರಿಟಿಗೆ. ಅವರು ಪಕ್ಕದ ಮನೇಲಿ ಬ್ರಾಹ್ಮಣರಿದ್ರಂತೆ ಪ್ರಭುಜಿ. ಇವ್ರ ಹತ್ರ ಬುಕ್ ಇಸ್ಕೊಂಡ್ಬಿಟ್ಟು ನೀವು ಓದ್ಬಾರ್ದು, ನೀವು ಮಾಂಸ ತಿಂತೀರಾ ಅಂತ ಇಸ್ಕೊಂಡ್ ಬಿಟ್ಟಿದ್ದಾರೆ ಪ್ರಭುಜಿ. ಅವ್ರು ನನಗ್ ಬಂದ್ ಹೇಳಿದ್ರು, ಅದಕ್ಕೆ ನಾನು ಅವ್ರಿಗೆ ಕೊಡಿಯಪ್ಪ, ಇನ್ನೊಮ್ಮೆ ಕೊಡಿ ಅವರಿಗೆ, ಹೇಳಿ ಅವರಿಗೆ, ಅವ್ರು ತಪ್ಪು ಹೇಳ್ತಿದ್ದಾರೆ. ಹಾ ಪ್ರಭುಜಿ, ಇವಾಗ ಕೇಳಿದ್ರು ಪ್ರಭುಜಿ, ಬೆಳಿಗ್ಗೆ ಬಂದ್ಬಿಟ್ಟು ಅದಕ್ಕೆ ಕೊಡಿ.